राम राम हरे हरे। हरे कृष्ण माता जी। हरे कृष्ण प्रभु जी। हरे कृष्ण ಎಲ್ಲ ಭಕ್ತರಿಗೂ हरे कृष्ण प्रभु हरे कृष्ण प्रभु जी। हरे कृष्ण प्रभु जी हरे कृष्ण प्रभु जी। प्रणाम प्रभु जी। प्रणाम प्रभु जी। ಸೊ ಎಲ್ಲರೂ ಓದಿದ್ದೀರಾ ಅಧ್ಯಾಯ 7ನೇ ಅಧ್ಯಾಯ 2ನೇ ಸ್ಕಂದ? ಸ್ವಲ್ಪ ಓದಿದ್ದೇವೆ ಪ್ರಭುಜಿ. ಎಷ್ಟು ಸಲ ಓದಿದ್ದೀರಾ ಮಾತಾಜಿ? ಒಂದು ಸಲ ಸ್ವಲ್ಪ ಓದಿದ್ದೇವೆ ಪ್ರಭುಜಿ. ಪಾರ್ಟ್ ದೊಡ್ಡದ ಅಧ್ಯಾಯ ಅದು ಸ್ವಲ್ಪ ಓದಿ. ಇನ್ಯಾರು ಓದಿದ್ದೀರಾ? ಜನರಲಿ ಇಲ್ಲ ನೀವು ಇದು ಗ್ರೂಪ್ ಮಾಡ್ತೀರಾ? ಗ್ರೂಪ್ ಮಾಡಿ ಓದ್ಕೊಳ್ತೀರಾ ಹೇಗೆ? ಅದು ಈಗ ಭಕ್ತಿ ಶಾಸ್ತ್ರಿಯಲ್ಲಿ ಮಾಡ್ತಾ ಇದ್ರಲ್ಲ ಆತರ ಏನಾದ್ರು ಸ್ಮಾಲ್ ಗ್ರೂಪ್ ಮಾಡಿ ಓದ್ತೀರಾ? ಹೌದು ಮಾಡ್ತೇವೆ. ಮಾಡ್ತಾ ಇದ್ದೀರಾ ಮಾತಾಜಿ ಆತರ? ಹೌದು. ಓಕೆ. ಯಾವಾಗ ಜನರಲಿ ಯಾವಾಗ ಆಗುತ್ತದು ಅದೆಲ್ಲ? ಡಿಪೆಂಡ್. ನಮ್ಮ ಗ್ರೂಪ್ ನಲ್ಲಿ ನಾವು ಡೈಲಿ ಮಾಡ್ತೇವೆ 12 to 2 ಡೈಲಿ. ಎಷ್ಟು ಜನ ಇದ್ದೀರಾ ಮಾತಾಜಿ ನಿಮ್ ಗ್ರೂಪ್ ಅಲ್ಲಿ? 6 ಮಂದಿ ಇದ್ದಾರೆ. 6 ಮಂದಿ. ಓಕೆ. ಸೊ ಈಗ ಓದಿದ್ದೀರಾ 7ನೇ ಅಧ್ಯಾಯ ನೀವೆಲ್ಲ ನಿಮ್ ಗ್ರೂಪ್ ಅಲ್ಲಿ? 6 ಎಕ್ಸಾಮ್ ಅಂತ 6 ಮಾಡಿದ್ವಿ ನಾವು. ಎಕ್ಸಾಮ್ ಅಂತ ನೀವೆಲ್ಲ 6 ಪ್ರಿಪೇರ್ ಆಗಿದ್ದೇವೆ. ಅದಕ್ಕೆ ಇದು ಮಾಡ್ತಾ ಇದ್ದೀನಿ. ಓಕೆ. ಬೇರೆ ಗ್ರೂಪ್ಸ್ ನೀವು ಓದ್ತಾ ಇದ್ದೀರಾ ಹೇಗೆ? ಪ್ರಭುಜಿ ನಮ್ಮ ಭಕ್ತಿ ವೃಕ್ಷ ಗ್ರೂಪ್ ಅಲ್ಲಿ ಓದ್ತಾ ಇದ್ದೇವೆ ಪ್ರಭುಜಿ. ಓಕೆ. ಅದರಲ್ಲಿ ಭಕ್ತಿ ವೈಭವ್ ಅವರು ಇದ್ದಾರಾ ಎಲ್ಲ ನಿಮ್ಮ ಗ್ರೂಪ್ ಅಲ್ಲಿ? ಇದ್ದಾರೆ ಪ್ರಭುಜಿ, ಇದ್ದಾರೆ. ಓಕೆ. ಸೊ ನೀವು ಅದೇ ತರನಾ ಅದು ಫುಲ್ ಓದ್ತೀರಾ ಅಧ್ಯಾಯ? ಅದು ಇನ್ ಫ್ರೀಕ್ವೆನ್ಸಿ ಏನಿರುತ್ತೆ ನಿಮ್ದು? ಎವ್ರಿ ಡೇ ಪ್ರಭುಜಿ. ಮಲ್ಲಿಕಾ ಮಾತಾಜಿ ಎವ್ರಿ ಡೇ ಪ್ರಭುಜಿ. ಎಷ್ಟು? ಸಂಡೇ ಇಲ್ಲ. ಓಕೆ. 1 hour ಆಗುತ್ತೆ ಪ್ರಭುಜಿ. 1 hour 15 minutes 1 hour. ಓಕೆ. ಸೊ ಇವಾಗ ನಾನು ಸಪೋಸ್ 7th ಚಾಪ್ಟರ್ ಬ್ರೀಫ್ ಆಗಿ ಇವಾಗ ಹೇಳಿದ್ರೆ ಮತ್ತೆ ನೀವು ಈ ವಾರದಲ್ಲಿ ಓದ್ಬೇಕಾಗುತ್ತೆ ಅದನ್ನ. ಮತ್ತೆ 8th ಚಾಪ್ಟರ್ ನೆಕ್ಸ್ಟ್ 8th ಬರುತ್ತೆ. ಅದು ಯಾವಾಗ ಓದ್ತೀರಾ? ನೋಡೋಣ, ಇವತ್ತು ಸ್ವಲ್ಪನೇ ಮಾಡೋಣ ಆಗಿದ್ರೆ, ಇಲ್ಲಾಂದ್ರೆ ನೋಡೋಣ. 7th ಚಾಪ್ಟರ್ ಮೇ ಬಿ 25 verses ಅಷ್ಟವರೆಗೂ ನೋಡೋಣ ಅನ್ಸುತ್ತೆ, ಸಾಕು. ಸೊ ನೀವಾಗ ಈ 25 ಓದಿ ವಿತ್ ಪರ್ಪರ್ಟ್ ವಿತ್ ಭಾವಾರ್ಥ, ಮತ್ತೆ ನೆಕ್ಸ್ಟ್ 25 ಓದ್ ಬನ್ನಿ ನೀವು ಬೆಟರ್ ನಿಮ್ಮ ಗ್ರೂಪ್ಸ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ಸಂಡೇ ಬೆಟರ್ ಡಿಸ್ಕಷನ್ ಚೆನ್ನಾಗಿರೋ ಬೆಟರ್ ಇರ್ತಾರೆ. 53 ಏನೋ ಇದೆ ಈ ವರ್ಸಸ್ ಈ ಅಧ್ಯಾಯದಲ್ಲಿ. ಸೊ ಅರೌಂಡ್ 25 ಇವತ್ತು ನೋಡೋಣ. ಸೊ ನಾನು ಭಾವಾರ್ಥ ಏನು ಜಾಸ್ತಿ ಓದ್ಕೊಂಡು ಹೋಗೋದಿಲ್ಲ. ಸೊ ನಿಮ್ಮ ಮೇಯ್ನ್ ಆಗಿ ಅನುವಾದ ಇನ್ನೇನೋ ಪಾಯಿಂಟ್ಸ್ ನೆನಪಿದ್ರೆ ಹೇಳ್ತೀನಿ ಅಷ್ಟೇ. ನಾನು ಯಾರಾದ್ರೂ ಶೇರ್ ಮಾಡ್ತೀರಾ ಸ್ಕ್ರೀನು? ನಾನೇ ಮಾಡ್ಬೇಕಾ ಇಲ್ಲಾಂದ್ರೆ? ಪ್ರಭುಜಿ ನಾನು ರೂಪಾ ಮಾತಾಜಿ ಕಳ್ಸಿಕೊಡ್ತೀನಿ. ರೂಪಾ ಮಾತಾಜಿ ಮಾಡ್ತಾರಾ? ಫ್ರೀ ಇದ್ದಾರ ಅವರು? ಪರವಾಗಿಲ್ಲ ಅಲ್ಲಿ? ಪರವಾಗಿಲ್ಲ.
ಕಳಿಸ್ತೀರಾ? ಕಳಿಸ್ತೇನೆ ಮಾತಾಜಿ, ಒಂದು ನಿಮಿಷ. ಈಗ ಆಕ್ಚುಲಿ ನೋಡಿದ್ರೆ ಸೆಕೆಂಡ್ ಕ್ಯಾಂಟೋ ಅಲ್ಲಿ ತುಂಬಾ ತತ್ವ ಇದೆ ಒಂದು ರೀತಿಯಲ್ಲಿ. ನನಗೆ ವೈಯಕ್ತಿಕವಾಗಿ ನೋಡಿದ್ರೆ ಫಿಲಾಸಫಿಕಲ್. ಈ ಅಧ್ಯಾಯ ಸ್ವಲ್ಪ ತುಂಬಾ ಸಿಂಪಲ್ ಆಗಿದೆ. ಸಿಂಪಲ್ ಆಗಿದೆ ಅಂದ್ರೆ ಭಗವಂತನ ಲೀಲೆಗಳು, ಭಗವಂತನ ಅವತಾರಗಳು ಆಗಿರೋದ್ರಿಂದ ಅಫ್ಕೋರ್ಸ್ ಇನಿಷಿಯಲಿ ನಮ್ಗೆ ಇದ್ರ ಮೇಲೆ ನಂಬಿಕೆ ಇರೋದಿಲ್ಲ ಸ್ಟಾರ್ಟಿಂಗ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್. ಆದ್ರೆ ಇವಾಗ ನಾವೆಲ್ಲ ಡಿವೋಟೀಸ್, ನೀವೆಲ್ಲ ಭಕ್ತಿ ವೈಭವ ಬಂದಿದ್ದೀರಾ. ಸೊ ಈಗ ಏನಾದ್ರೆ ಪ್ರಶ್ನೆ ಇಲ್ಲ. ಇಲ್ಲಾಂದ್ರೆ ನಾವು ನಾಸ್ತಿಕತೆಯಿಂದ ನಾವು ಭಕ್ತಿ ಶುರು ಮಾಡಿದಾಗ ಈ ಅಧ್ಯಾಯ ಇದೊಂದಷ್ಟೊಂದರ ಮೈಥಾಲಜಿ ಆ ತರ ಅನ್ಸ್ಬೋದು. ಇಲ್ಲ ಆದ್ರೆ ಭಕ್ತರಾದ್ಮೇಲೆ ನಮಗೆ ಇದು ಎಂಜಾಯ್ ದಿಸ್ ಈ ಅಧ್ಯಾಯ ಚೆನ್ನಾಗಿದೆ ಈ ಅಧ್ಯಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ, ಕಾಣ್ತದೆ ಅಲ್ಲ ಶ್ರೀ? ಕಾಣುತ್ತೆ ಮಾತಾಜಿ, ಕಾಣುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಫಸ್ಟ್ ಒನ್ ಅಟ್ಲೀಸ್ಟ್ ಓದೋಣ, ಅನುವಾದ ಮತ್ತೆ ಭಾವಾರ್ಥನ ಓದೋಣ, ಆಮೇಲೆ ನೋಡೋಣ. ಆಮೇಲೆ ಬರೀ ಅನುವಾದ ಓದ್ಕೊಳ್ಳೋಣ. ಅನುವಾದ ಓದಿ ಮಾತಾಜಿ, ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ ಓದ್ಬೋದಾ? ಓದಿ ಮಾತಾಜಿ, ಓದಿ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕೀ ಜೈ. ಬ್ರಹ್ಮನು ಹೇಳಿದನು, ಗರ್ಭೋದಕವೆಂಬ ವಿಶ್ವದ ಮಹಾಸಾಗರದಲ್ಲಿ ಮುಳುಗಿದ ಭೂಗ್ರಹವನ್ನು ಮೇಲೆತ್ತುವ ಲೀಲೆಯ ಸಲುವಾಗಿಯೇ ಅಮಿತ ಶಕ್ತಿಶಾಲಿಯಾದ ಭಗವಂತನು ವರಾಹ ರೂಪವನ್ನು ತಾಳಿದನು. ಆಗ ಮೊದಲ ರಾಕ್ಷಸನಾದ ಹಿರಣ್ಯಾಕ್ಷನು ಗೋಚರಿಸಿದನು. ಅವನನ್ನು ಭಗವಂತನು ತನ್ನ ಕೋರೆದಾಡೆಗಳಿಂದ ಇರಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಈ ಅಧ್ಯಾಯ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇರೋದು. ಸೊ ಅವರು ಭಗವಂತನ ವಿವಿಧ ಅವತಾರಗಳನ್ನ ಸ್ಮರಿಸ್ತಾ ಇದ್ದಾರೆ. ಸೊ ಮೊದಲಿಗೆ ವರಾಹ ಅವತಾರ. ಸೊ ವರಾಹ ಅವತಾರವನ್ನು ಹೇಗೆ ಭಗವಂತನು ಅಷ್ಟು ಬೃಹದಾಕಾರದ ಒಂದು ರೂಪವನ್ನು ಧರಿಸಿ ಭೂಲೋಕವನ್ನು ಗರ್ಭೋದಕ ಸಮುದ್ರದಿಂದ ಮೇಲೆತ್ತೋದು. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಭಾವಾರ್ಥದಲ್ಲಿ, ಈ ರೀತಿ ತೇಲೋ ಒಂದು ಶಕ್ತಿ ಈ ಲೋಕಗಳಿಗಿದೆ ಅಂದ್ರೆ ಇದು ಭಗವಂತನ ಒಂದು ವ್ಯವಸ್ಥೆ ಇದು. ಸೊ ಇದು ಹಾಗೆ ತೇಲೋದು ಇಷ್ಟು ದೊಡ್ಡ ಗಾತ್ರದ್ದು ನೋಡಿದ್ರೆ ಪ್ರತಿ ಬ್ರಹ್ಮಾಂಡ ಅರ್ಧ ನೀರಿನಲ್ಲಿ ತುಂಬಿದೆ, ಅರ್ಧಕ್ಕಿಂತ ಸ್ವಲ್ಪ ಕೆಳಗೆ ಅಂತ ಹೇಳ್ಬೋದು ಗರ್ಭೋದಕ ಸಮುದ್ರ. ಸೊ ಅದ್ರ ಮೇಲೆ ನಮ್ಮ ಎಲ್ಲ ಲೋಕಗಳಿರೋದು. ಸೊ ಹಾಗೆ ನಮ್ಮ ಗ್ರಹ, ನಮ್ಮ ಕೆಳಗು ಗ್ರಹಗಳಿವೆ, ಗ್ರಹ ಲೋಕಗಳಿವೆ, ಪ್ಲಾನೆಟ್ ಸಿಸ್ಟಮ್, ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಕೆಳಗೆ ತಲವಿತಲ ಲೋಕಗಳಿವೆ. ಸೊ ಇದೆಲ್ಲ ಹೇಳ್ತಾರೆ, ಇದೆಲ್ಲ ತೇಲ್ತಾ ಇದೆ ಇದೆಲ್ಲ. ಸೊ ಹೀಗೆ ತೇಲೋದು ಇದು ಹೇಗೆ ಅಂದ್ರೆ ಕೃಷ್ಣನ ಒಂದು ನಿರ್ದಿಷ್ಟ ವ್ಯವಸ್ಥೆ ಇದೆ, ಒಂದು ಡೀಪ್ ಸೈನ್ಸ್ ಇದೆ ಆ ವಿಜ್ಞಾನ. ಹಾಗೆ ಪ್ರಭುಪಾದರು ಬಹುಶಃ ಈಗ ಏನ್ ಮಾಡ್ತಾ ಇದೀವಿ ನಾವು, ಪೆಟ್ರೋಲಿಯಂನ ಇದನ್ನ ನಾವು ತೆಗಿತಾ ಇದ್ದೀವಿ ಭೂಲೋಕದ ಕೆಳಗೆ, ಇದರಿಂದ ಭೂಮಿಯಿಂದ. ಸೊ ಹೇಳ್ತಾರೆ ಇದರಿಂದ ಏನೋ ಅವ್ಯವಸ್ಥೆ ಆಗ್ಬೋದು ಅಂತ ಪ್ರಭುಪಾದರು ಒಂದು ಮುನ್ಸೂಚನೆ ಒಂದು ಹೇಳ್ತಾರೆ. ಯಾಕಂದ್ರೆ ಹಿಂದೆ ಆಗಿದೆ ಇದು, ನಾವು ಕೇಳ್ತೇವೆ ನಾವು, ವರಾಹ ರೂಪದಲ್ಲಿ ಭಗವಂತನು ಆ ಭೂಲೋಕ, ಆ ತೇಲೋ ಭೂಲೋಕ ಕೆಳಗೆ ಬಿದ್ದೋಗಿತ್ತು. ಮತ್ತೇನೋ ಆಗ್ಬೋದು, ಹಿಂದೆ ಆಗಿದ್ದು ಮುಂದೆ ಯಾಕೆ ಆಗೋದಿಲ್ಲ, ಆಗತ್ತೆ. ಸೊ ಪ್ರಭುಪಾದರು ಹೇಳ್ತಾರೆ ಹಾಗೆ ಹಿರಣ್ಯಾಕ್ಷ ಏನು ಆದ ರೀತಿ ಏನೋ ಒಂದು ಅವ್ಯವಸ್ಥೆ ಮಾಡಿ ಅವನು ಆ ತೇಲೋ ಇದನ್ನು ಕೆಳಗೆ ಹಾಕ್ಬಿಟ್ಟ. ಸೊ ಅದೇ ರೀತಿಯಲ್ಲಿ ಈಗ ನಾವು ಮಾಡೋ ಒಂದು ಈ ರೀತಿ ಪೆಟ್ರೋಲಿಯಂ ಇದೆಲ್ಲ ತುಂಬಾ ಮೈನಿಂಗ್ ಇದೆ, ತುಂಬಾ ಇದೆಲ್ಲ ಮಾಡೋದು ಇದರಿಂದ ಏನೋ ಅವ್ಯವಸ್ಥೆ ಆಗ್ಬೋದು ಅಂತ ಪ್ರಭುಪಾದರು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ತರ ಆಗ್ಬೋದು ಅಂತ. ಸೊ ಎನಿವೆ ಇದು ನಮಗೆ
ಅಲ್ಲ, ಇದೇ ವಿಜ್ಞಾನಿಗಳು ಇದೇ ಎಚ್ಚರಿಕೆಯನ್ನು ತಗೊಂಡು ಇದೇ ಒಂದು ಸೂಚನೆಯನ್ನು ಶಿಲ ಪ್ರಭುಪಾದರು ಕೊಟ್ಟಿರೋದು. ಸೊ ಅವರು ನಿಲ್ಲಿಸ್ಬೇಕು ಇದನ್ನ ಆದಷ್ಟು ನಿಲ್ಲಿಸ್ಬೇಕಿದೆಲ್ಲ. ಎನಿವೆ ಬೇರೆ ಬೇರೆ ಸೋರ್ಸಸ್ ಹೇಳ್ತಾರೆ, ಎಲೆಕ್ಟ್ರಿಕಲ್ ಇದರಿಂದ, ಬ್ಯಾಟ್ರಿಯಿಂದ. ಎನಿವೆ ಪೆಟ್ರೋಲಿಯಂ ಅಂತೂ ಪೆಟ್ರೋಲ್ ಬಗ್ಗೆ ಅಂತೂ ಪ್ರಭುಪಾದರು ಹೇಳ್ತಾರೆ. ಇದರ ವಿಶೇಷವಾಗಿ ಇದರ ಬಗ್ಗೆ ಹೇಳ್ತಾರೆ, ಇದರಿಂದ ಈ ತರ ಒಂದು ಅವ್ಯವಸ್ಥೆ ಆಗ್ಬಹುದು, ಆ ತೇಲುವ ಶಕ್ತಿ ಹೋಗ್ಬೋದು ಭೂಲೋಕಕ್ಕೆ ಅಂತ ಹೇಳ್ತಾರೆ. ಮತ್ತೆ ಪ್ರಭುಪಾದ ಭಾವಾರ್ಥದಲ್ಲಿ ಇನ್ನೊಂದು ಹೇಳೋದು ನೋಡಿ, ಇದು ಅವತಾರಗಳ ಲಕ್ಷಣ. ಇದು ನಾವು ಅವತಾರ ಅಂತ ಯಾರೋ ನಾವು ಸ್ವೀಕಾರ ಮಾಡೋದಲ್ಲ ನಾವು. ಸೊ ಅವತಾರ ಅಂತ ಸ್ವೀಕಾರ ಮಾಡೋದಕ್ಕೆ ಈ ತರ ಒಂದು ಅಸಾಧಾರಣ ಚಟುವಟಿಕೆ ಮಾಡಬೇಕು. ನೋಡಿ, ಭಗವಂತನ ಬೃಹದ್ ರೂಪ ಅಂದ್ರೆ ಅವನ ಇದರಲ್ಲಿ ಅವನ ಒಂದು ಭೂಮಿಯನ್ನು ಅವರು ಅವನ ಇದರಲ್ಲಿ ಸ್ನೌಟ್ ಏನ್ ಹೇಳ್ತಾರೆ ಕನ್ನಡದಲ್ಲಿ, ಇದು ಅವ್ರ ತಲೆ ಮೇಲೆ, ಅವ್ರ ಮುಖದ ಮೇಲೆ ಇರೋ ಇದು, ಅದ್ರ ಮೇಲೆ ಅವ್ರು ಇಟ್ಕೊಂಡ್ರು. ಅಂದ್ರೆ ಇನ್ನೆಷ್ಟು ದೊಡ್ಡ ಗಾತ್ರ ಇರ್ಬೇಕು, ಅವ್ರ ತಲೆ ಎಷ್ಟು ದೊಡ್ಡದಿರ್ಬೇಕು, ತಲೆ ಇದ್ದು ಮತ್ತೆ ಇಷ್ಟು ಇನ್ನು ಉದ್ದ ಇರ್ಬೇಕು ಅವರ ದೇಹ. ಸೊ ಇದನ್ನ ನಾವು ಯೋಚನೆ ಮಾಡಕ್ಕೂ ಆಗಲ್ಲ. ಎಷ್ಟು ಲಕ್ಷಕ್ಕೂ ಎಷ್ಟೋ ಮೈಲಿ ಎಷ್ಟೋ ಭಗವಂತನ ದೇಹದ ಗಾತ್ರ. ಸೊ ಹೀಗೆ ಹೇಳ್ತಾರೆ, ಈ ರೀತಿ ಭಗವಂತನ ಅಸಾಧಾರಣ ಚಟುವಟಿಕೆ, ಅಸಾಧಾರಣ ದೊಡ್ಡ ದೇಹ. ಸೊ ಇದೆಲ್ಲ ನಾವು ನೋಡಿ ಈ ತರ ಅವತಾರಗಳು ನಾವು ಗುರುತಿಸ್ಬೇಕು, ಅವತಾರ ಅಂತ ಸ್ವೀಕಾರ ಮಾಡ್ಬೇಕು. ಸೊ ಈಗಲೂ ನಾವು ಪೂಜೆ ಮಾಡ್ತೀವಿ, ವರಾಹದೇವನ ದೇವಸ್ಥಾನಗಳಿವೆ, ವರಾಹ ಕ್ಷೇತ್ರಗಳಿವೆ. ಯಾಕೆಂದ್ರೆ ಭಗವಂತನು ಈ ತರ ಭಗವಂತನ ಒಂದು ಅವತಾರ, ಅದು ಭಗವಂತನ ಭಗವಂತನೇ ಅವತಾರ ಒಂದೇ. ಭಗವಂತ ಅವತಾರ ಅಂದ್ರೆ ಆಧ್ಯಾತ್ಮಿಕ ಲೋಕದಿಂದ ಈ ಲೋಕಕ್ಕೆ ಬಂದ. ಸೊ ಹಾಗೆ ಇದು ಭಗವಂತನ ರೂಪಗಳು, ಭಗವಂತನ ದಿವ್ಯ ರೂಪಗಳು, ಭಗವಂತನ ನಿರಂತರ ಅಸ್ತಿತ್ವ ಇದೆ ಹೀಗೆ. ಸೊ ಅದು ನಮ್ಗೆ ಗುರುತಿಸ್ಬೇಕು. ಈ ರೀತಿ ನಾವು ಅವತಾರವನ್ನು ಸ್ವೀಕರಿಸ್ಬೇಕು. ಅವತಾರಗಳು ಚೀಪ್ ಇನ್ಕಾರ್ನೇಷನ್ಸ್ ಅಂತ ಪ್ರಭಾವ. ಚೀಪ್ ಇನ್ಕಾರ್ನೇಷನ್ ಅಂದ್ರೆ ಏನೋ ಒಂದು ಬೆಲೆ ಬಾಳುವ ವಸ್ತು, ಅದನ್ನ ನಿಮ್ಗೆ ಇಲ್ಲ, ನನಗೆ ಇದು ಬೆಲೆ ಬಾಳುವ ವಸ್ತು, ನನಗೆ ₹2 ಸಿಕ್ಬಿಡ್ತು, ನನಗೆ ಅದು ಬೆಲೆ ಬಾಳುವ ವಸ್ತು ಅಲ್ಲ. ಅದು ಬೆಲೆ ಬಾಳುವ ವಸ್ತು ಅಂದ್ರೆ ಅದಕ್ಕೆ ತುಂಬಾ ಬೆಲೆ ಇರುತ್ತೆ. ಚೀಪ್ ಇನ್ಕಾರ್ನೇಷನ್. ಈ ರೀತಿ ಯಾರ್ಯಾರನ್ನು ನಾವು ದೇವರು ಅಂತ ಸ್ವೀಕರಿಸಬಾರ್ದು. ಈ ತರ ನಾವು ಒಂದು ಮೋಸ ಹೋಗ್ಬಾರ್ದು. ನಾವು ಏನಾಗ ಅದು ಪ್ರಭುಪಾದ ಹೇಳ್ತಾ ಇದ್ದಾರೆ. ನೋಡಿ, ಈ ತರ ಚೀಪ್ ಇನ್ಕಾರ್ನೇಷನ್ ಅಲ್ಲ ಭಗವಂತನದು. ಈ ತರ ದಿವ್ಯ ಚಟುವಟಿಕೆಗಳು, ಅಸಾಧಾರಣ ಚಟುವಟಿಕೆ. ಮೇ ಟೇಕ್ ನೋಟ್, ಪ್ರಭುಪಾದರು ಹೇಳ್ತಾರೆ. ಇದನ್ನ ಯಾರು ಈ ತರ ಆಧುನಿಕ ಅವತಾರಗಳ ಸೃಷ್ಟಿ ಮಾಡ್ತಾರೆ ಅವರು ಬರೆದಿಟ್ಕೊಳ್ಳಿ. ಭಗವಂತನ ಅವತಾರ ಅಂದ್ರೆ ಏನು ಅಂತ ತಗೊಳ್ಳಿ. ಸುಮ್ಮನೆ ಯಾರ್ಯಾರು ನೀವು ಇವ್ರ ಅವತಾರ, ಇವರು ದೇವರು ಅಂತ ಮಾಡಬೇಡಿ ಅಂತ ಪ್ರಭುಪಾದರು ಅಂತ ಅವ್ರಿಗೆ ಯಾರ ರೀತಿ ಸೃಷ್ಟಿ ಮಾಡ್ತಾರೆ. ಯಾಕಂದ್ರೆ ತುಂಬಾ ಜನ ಸೃಷ್ಟಿ ಮಾಡ್ತಾರೆ ಇವರು ಅವತಾರ, ಹೌದು ಅವತಾರ ಅಂತ ಜನರು ಸೃಷ್ಟಿ ಮಾಡೋರಿದ್ದಾರೆ. ಒಂದೊಂದು ಸಮಾಜಗಳು ಸೃಷ್ಟಿ ಮಾಡುತ್ತೆ, ಒಂದು ಸಂಸ್ಥೆ ಸೃಷ್ಟಿ ಮಾಡುತ್ತೆ, ವ್ಯಕ್ತಿಗಳು ಹೇಳ್ತಾರೆ. ಇದರಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಭಗವಂತನ ಅವತಾರ, ಭಗವಂತನೇ, ಕೃಷ್ಣನೇ. ಸೊ ಹಾಗೆ ಅಲ್ಲಿ ಬಂಗಾಲದಲ್ಲಿ ಇವರು ಶಾಕ್ತಾಸೋ ಇಲ್ಲ ಇನ್ನೊಂದು ರೀತಿ ಮಾಯಾವಾದಿಗಳು, ಅವರು ಯೋಚನೆ ಮಾಡಿದ್ದು ನಾವು ಒಂದು ಅವತಾರವನ್ನು ಸೃಷ್ಟಿ ಮಾಡೋಣ ಅಂತ ಅವರು ಸೃಷ್ಟಿ ಮಾಡುತ್ತೆ. ಅವ್ರು ಸೃಷ್ಟಿ ಮಾಡಿದ್ದು ಹೇಳ್ತಾರೆ, ಅವರು ರಾಮ ಮತ್ತೆ ಕೃಷ್ಣ ಅವರಿಬ್ಬರ ಸೇರಿದ ಅವತಾರ ಅಂತ ಒಬ್ಬರನ್ನ ಯಾರೋ ಒಬ್ಬರು ವ್ಯಕ್ತಿನ ಆ ಹೆಸರು ಕೊಟ್ಟು ಅವ್ರ ಅವತಾರ ಅಂತ ಸೃಷ್ಟಿ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ. ಹೇಗೆ ಅವರ ಒಂದು ಇದನ್ನ ಶುರು ಆಯ್ತು, ಆ ಒಂದು ಸಂಘ ಸಂಸ್ಥೆ ಶುರು ಆಯ್ತು, ಅವರ ಒಂದು ಇದು ಶುರು ಆಯ್ತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವತಾರ ಅಂದ್ರೆ ಈ ರೀತಿ. ಅವತಾರ ಅಂದ್ರೆ ಅಸಾಧಾರಣ ಚಟುವಟಿಕೆ. ಇಲ್ಲಿ ವರಾಹದೇವರ ಬಗ್ಗೆ ಹೇಳಿದಂಗೆ ಬೃಹದಾಕಾರದ ದೇಹ, ಸೊ ಆ ತರ ತೋರಿಸೋದು ಅವತಾರ. ಶ್ರೀಲ ಪ್ರಭುಪಾದ ಬಹಳ ಚೆನ್ನಾಗಿ ನಮ್ಗೆ ಇಲ್ಲಿ ಒಂದು ಪಾಠವನ್ನು ಕಲಿಸ್ತಾ ಇದ್ದಾರೆ. ಎಸ್, ಎರಡನೇದು ಓದಿ ಮಾತಾಡಿ. ಯಾರು ಓದ್ತೀರಾ? ಎರಡನೇದು ಅನುವಾದ ಓದಿ. ಹರೇ ಕೃಷ್ಣ ಪ್ರಭುಜಿ. ಪ್ರಜಾಪತಿಯು ಮೊದಲು ತನ್ನ ಹೆಂಡತಿಯಾದ ಅಕೂತಿಯ ಗರ್ಭದಲ್ಲಿ ಸುಯಜ್ಞನನ್ನು ಪಡೆದನು. ಆ ನಂತರ ಸುಯಜ್ಞನು ತನ್ನ ಹೆಂಡತಿಯಾದ ದಕ್ಷಿಣಾಳ ಗರ್ಭದಲ್ಲಿ ಸುಯಮನಿಂದ ಮೊದಲುಗೊಂಡು ದೇವತೆಗಳನ್ನು ಪಡೆದನು. ಸುಯಜ್ಞನು ಇಂದ್ರದೇವನಾಗಿ 3 ಊರ್ಧ್ವ, ಅಧೋ ಮತ್ತು ಮಧ್ಯಮ ಲೋಕಗಳಲ್ಲಿದ್ದ ಅತಿ ಹೆಚ್ಚಿನ ಯಾತನೆಯನ್ನು ಕಡಿಮೆಗೊಳಿಸಿದನು. ಅವನು ಹೀಗೆ ಬ್ರಹ್ಮಾಂಡದ ಯಾತನೆಯನ್ನು ಶಮನಗೊಳಿಸಿದ್ದರಿಂದ ಮಾನವ ಕುಲದ ಮಹಾಪಿತೃವಾದ ಸ್ವಯಂಭುವ ಮನುವು ಅವನನ್ನು ಮುಂದೆ ಹರಿ ಎಂದು ಕರೆದನು. ಹರೇ ಕೃಷ್ಣ. ಓಕೆ, ಸೊ ಪ್ರಭುಪಾದರು ಅದೇ ಒಂದು ಪಾಯಿಂಟ್ ಮುಂದುವರಿಸ್ತಾ ಎರಡನೇ ಭಾರತದಲ್ಲೂ ಕೂಡ
ಹೇಗೆ ಈ ತರ ಅವತಾರಗಳು, ಅವತಾರ ಅಲ್ಲ, ಅವ್ರ ದೇವರ ರೂಪಗಳಲ್ಲ, ನಾವು ಅದನ್ನ ಸ್ವೀಕರಿಸ್ತೇವೆ. ಅದು ಪ್ರಭುಪಾದರು ಹೇಳ್ತಾರೆ ಇಲ್ಲಿ ನೋಡಿ, ಈ 2ನೇ ಶ್ಲೋಕದಲ್ಲಿ ನೋಡಿ, ಈ 2ನೇ ಅವತಾರದ ಬಗ್ಗೆ ನೋಡಿ. ಯಾರಿಗೆ 2ನೇ ಅವತಾರ? ಈಗ ಸುಯಜ್ಞ. ಸುಯಜ್ಞ, ಆಕುತಿಯವರ ಇದಾಗಿ ಮಗನಾಗಿ ಬರೋದು. ಹೇಳ್ತಾರೆ ನೋಡಿ, ಅವರ ತಾಯಿ ಹೆಸರನ್ನು ಕೊಡ್ತಾ ಇದ್ದಾರೆ. ಪ್ರಭುಪಾದರು ಹೇಳ್ತಾರೆ ಇದು ಅವತಾರ ಅಂದ್ರೆ ಇದು ಚಟುವಟಿಕೆ ಆಗ್ಬೋದು, ಅಸಾಧಾರಣ ಚಟುವಟಿಕೆ. ಬಹಳ ಸಲ ಭಗವಂತನ ತಾಯಿಯ ಹೆಸರು, ತಂದೆಯ ಹೆಸರು, ಊರಿನ ಹೆಸರು ಇರುತ್ತೆ. ಹಾಗಾಗಿ ನಾವು ಸ್ವೀಕಾರ ಮಾಡಬೇಕು. ಹಾಗೆ ಹೇಳ್ದ ಪ್ರಭುಪಾದರು ಮುಂದೆ ಬರುವ ಕಲ್ಕಿ ಅವತಾರದ ಬಗ್ಗೆನೂ ಒಂದು ಪಾಯಿಂಟ್ ಹೇಳ್ತಾರೆ. ಕಲ್ಕಿದು ಕೂಡ ಅವರ ತಂದೆ ಹೆಸರಿದೆ, ಅವರ ಊರ ಹೆಸರಿದೆ, ಸಮಯವಾಗಿ ಬರ್ತಾರೆ ಅಂತಿದೆ. ಹೀಗೆ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಮಾಡ್ಬೇಕಾಗಿದ್ದು ಶಾಸ್ತ್ರದ ಉಲ್ಲೇಖದಿಂದ ಮಾಡಬೇಕು ಅಂತ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಇನ್ನು ಅದೇ ಸೇಮ್ ಪಾಯಿಂಟ್ ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 3ನೇ ಶ್ಲೋಕ ಯಾರು ಗೊತ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಪ್ರಜಾಪತಿ ಬ್ರಾಹ್ಮಣ ಕರ್ದಮ ಮತ್ತು ಆತನ ಹೆಂಡತಿ ದೇವಹೂತಿಯರ ಮಗನಾಗಿ ಇತರ 9 ಸ್ತ್ರೀಯರೊಂದಿಗೆ ಸೋದರಿಯರು. ಭಗವಂತನು ಕಪಿಲನ ಅವತಾರವನ್ನು ಎತ್ತಿದನು. ಅವನು ತನ್ನ ತಾಯಿಗೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಹೇಳಿದನು. ಇದರಿಂದ ಅವಳು ತನ್ನ ಜೀವಿತಾವಧಿಯಲ್ಲಿಯೇ ಭೌತಿಕ ಪ್ರಕೃತಿಯ ಕೆಸರಿನಿಂದ ಸಂಪೂರ್ಣ ಶುದ್ಧಳಾಗಿ ಕಪಿಲನ ಮಾರ್ಗದಲ್ಲಿಯೇ ಮುಕ್ತಿಯನ್ನು ಸಾಧಿಸಿದಳು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು ಅದನ್ನೇ ಅವ್ರು ಹೇಳ್ದಾಗೆ ಪ್ರಭುಪಾದರು ಅವ್ರ ತಾಯಿ ಹೆಸರು ಇಲ್ಲೂ ಕೂಡ ದೇವಹೂತಿಯ ಮಗ ಅಂತ ಇದೆ, ಕರ್ದಮ ಮುನಿಯ ಮಗ ಅಂತ ಇದೆ. ಈ ಐತಿಹಾಸಿಕವಾಗಿ ಅಷ್ಟು ವಿವರಣೆ ಇದೆ ಇದು ಭಗವಂತನ ಅವತಾರದ ಬಗ್ಗೆ. ಮತ್ತೆ ಇನ್ನೊಂದು ಇಲ್ಲಿ ಹೇಳಿದಾಗೆ ಕಪಿಲ ದೇವ ತನ್ನ ತಾಯಿಗೆ ಅವರು ಬೋಧನೆ ಮಾಡಿದ್ದು. ಅದರಿಂದ ತಾಯಿ ಪರಿಪೂರ್ಣತೆಯನ್ನು ಪಡೆದರು. ಪ್ರಭುಪಾದರು ಹೇಳ್ತಾರೆ ಹಾಗೆ ಕೃಷ್ಣನು ಅರ್ಜುನನಿಗೆ ಬೋಧನೆ ಮಾಡಿದ್ದು. ಅದರಿಂದ ಪರಿಪೂರ್ಣತೆ ಪಡಿಬಹುದು. ಪ್ರಭುಪಾದರು ಹೇಳ್ತಾರೆ ಅದೇ ರೀತಿ ಈಗಲೂ ಕೂಡ ನಾವು ಪರಿಪೂರ್ಣತೆ ಪಡಿಬಹುದು. ಪರಿಪೂರ್ಣತೆ ಹೇಗೆ? ಅವರು ಭಗವಂತನ ವಾಣಿಯನ್ನು, ಭಗವಂತನ ವಾಕ್ಯಗಳನ್ನು ಕೇಳಿ ಅದನ್ನ ಪಾಲನೆ ಮಾಡಿದ ನಾವು ಈಗಲೂ ಕೂಡ ಆತರ ಉನ್ನತವಾದ ಸಾಧನೆಯನ್ನು ನಾವು ಪಡಿಬಹುದು, ಅಷ್ಟೊಂದು ಲಾಭವನ್ನು ಪಡಿಬಹುದು, ಇವತ್ತು ಸಹ ಪಡಿಬಹುದು ಅಂತ ಪ್ರಭುಪಾದರು ಒತ್ತಿಟ್ಟು ಈ ಇದ್ರಲ್ಲಿ ಹೇಳ್ತಾರೆ. ಇನ್ನೊಂದು ಪ್ರಭುಪಾದ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲ ಭಾವಾರ್ಥದಲ್ಲಿ ಹೇಳೋದು, ಭಗವಂತನ ವಿಷಯದ ಬಗ್ಗೆ ಇಂಪರ್ಸನಲ್ ಕನ್ಸೆಪ್ಷನ್, ನಿರಾಕಾರರು ಇದನ್ನು ವಿವರಣೆ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಭಗವಂತನ ರೂಪಗಳು ಅದು ಭೌತಿಕವಾದದ್ದಲ್ಲ. ನಮ್ಗೆ ಯಾವೆಲ್ಲವೂ ಭೌತಿಕವಾಗಿ ನಮ್ಗೆ ಅದು ಪರಿಕಲ್ಪನೆ ಇದೆ. ನಮ್ಗೆ ಪ್ರತಿಯೊಂದು ರೂಪ ನಾವು ಭೌತಿಕ ಜಗತ್ತಿನಲ್ಲಿ ಭೌತಿಕ ರೂಪಗಳು, ಶಾಶ್ವತದ ರೂಪಗಳಲ್ಲ. ಇದರಿಂದ ನಮಗೆ ಅದು ಬೇರೆದು ಅಂತ ಹೇಳಲಿಕ್ಕೆ ನಮಗೆ ವೇದ ಸಾಹಿತ್ಯದಲ್ಲಿ ಭಗವಂತನ ನಿರಾಕಾರನು ಅಂತ, ಭಗವಂತನಿಗೆ ಭೌತಿಕ ರೂಪ ಇಲ್ಲ ಅಂತ ಒಂದು ವಿವರಣೆ ಇದೆ ಅಂತ ಪ್ರಭುಪಾದರು ಹೇಳ್ತಾರೆ. ಇದು ಆದರೆ ವಾಸ್ತವಿಕವಾಗಿ ಭಗವಂತನ ರೂಪ ಅನ್ನೋದು ಆಧ್ಯಾತ್ಮಿಕ ರೂಪ, ಅದು ಭೌತಿಕವಾದದ್ದಲ್ಲ, ಅದು ಸಚ್ಚಿದಾನಂದ ರೂಪ. ಭಗವಂತನದು ಇಲ್ಲೆಲ್ಲ ವಿವರಣೆ ಮಾಡ್ತಾರೆ. ಅವತಾರಗಳು, ಅವರ ರೂಪ ಅವೆಲ್ಲವೂ ಕೂಡ ದಿವ್ಯವಾದದ್ದು, ಅವೆಲ್ಲವೂ ಸಚ್ಚಿದಾನಂದ, ಅವೆಲ್ಲ ಆಧ್ಯಾತ್ಮಿಕವಾದದ್ದು ಪಾಯಿಂಟ್ಗಳು ಇಲ್ಲಿ ಗುರುತಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಪ್ರಭುಪಾದರು ಒಂದ್ ರೀತಿ ಇಲ್ಲಿ ಹೇಳ್ತಾರೆ, ಹೇಗೆ ಡಾಕ್ಟರ್ ಹತ್ರ ಹೋದಾಗ ಅವರೊಂದು ವ್ಯಾಕ್ಸಿನೇಷನ್ ಕೊಡ್ತಾರೋ, ಇನ್ನೊಂದಿನ ಕೊಟ್ಟು ನಮ್ಗೆ ಒಂದು ಮದ್ದಿನಿಂದ ನಮ್ಗೆ ಒಂದು ರೋಗದಿಂದ ನಮ್ಗೆ ಮುಂದೆ ಬರೋ ರೋಗದಿಂದ ಕೂಡ ನಮ್ಗೆ ಬಿಡುಗಡೆ ಮಾಡ್ತಾರೆ. ಒಂದು ರೋಗವನ್ನ ನಿವಾರಣೆ ಮಾಡ್ಬೇಕು, ಇವತ್ತು ಮುಂದೆ ಬರಬಾರ್ದು ರೋಗ, ಅದು ನಮ್ಗೆ ತಡಿಬೇಕು. ಹಾಗೆ ಹೇಳ್ತಾರೆ ಪ್ರಭುಪಾದರು ಭಕ್ತಿಯನ್ನು ಅದಕ್ಕೆ ಹೋಲಿಕೆ ಮಾಡ್ತಾರೆ. ಆಂಟಿಸೆಪ್ಟಿಕ್ ಪೊಟೆನ್ಸಿ ಅಂತ ಹೇಳ್ತಾರೆ. ಭಕ್ತಿ ಹೇಗೆ ಅಂದ್ರೆ ಆಂಟಿಸೆಪ್ಟಿಕ್, ಇದರಿಂದ ನಮಗೆ ಮುಂದೆ ಆಗ್ಬಾರ್ದು, ಮುಂದೆ ನಮ್ಗೆ ಈ ಭವರೋಗದ ಇದು ಸೋಂಕು ತಗಲ್ಬಾರ್ದು. ಈಗಿರೋದ್ರಿಂದ ನಾವು ಮುಕ್ತರಾಗ್ತೇವೆ. ನಾವು ಜಪ ಮಾಡಿದ್ರಿಂದ ನಾವು ರಜಸ ತಾಮಸ ಗುಣದಿಂದ ನಾವು ಬಿಡುಗಡೆ ಆಗ್ತೇವೆ. ನಾವು ಮತ್ತೆ ನಾವು ಅದು ಕಂಟಿನ್ಯೂ ಮಾಡಿ ಜಪ ಮಾಡ್ತಾ ಇದ್ರೆ ಮುಂದೆ ಕೂಡ ನಾವು ತಾಮಸ ರಾಜಸಗಳ ಪ್ರಭಾವದಿಂದ ನಾವು ಪವಿತ್ರ ಆಗೋದಿಲ್ಲ. ಹೀಗೆ ಪ್ರಭುಪಾದರು ಇದರ ಒಂದು ಇದನ್ನ ಹೇಳ್ತಾರೆ. ಮೆಟೀರಿಯಲ್ ಭೌತಿಕ ಜಗತ್ತು ಭೌತಿಕ ರೋಗ ಅಂತ ಹೇಳ್ತಾರೆ. ನಮ್ಗೆಲ್ಲರಿಗೂ ನಮ್ಗೆ ಭೌತಿಕ ರೋಗ ಇದೆ, ಅದು ಈ ಒಂದು ಜೀವನದಿಂದಲೇ ನಮಗೆ ಗುಣ ಆಗುತ್ತೆ. ನಮ್ಗೆ ಇನ್ನೇನೋ ಮುಂದೆ ಅಂತ ಅಲ್ಲ, ಈಗಲಿಂದನೇ ಆಗತ್ತೆ ನಮಗೆ. ಅದು ಇವಾಗ ಹೇಗೆ ಕಪಿಲ ದೇವರು ಕೊಟ್ಟದ್ದು ಉಪದೇಶ ಅವ್ರ ತಾಯಿಗೆ ಆ ಜನ್ಮದಲ್ಲೇ ಅವ್ರಿಗೆ ನಿವಾರಣೆ ಆಯ್ತು, ಅವ್ರ ರೋಗದ ನಿವಾರಣೆ ಆಯ್ತು. ಹಾಗೆಯೇ ನಮಗೂ ಕೂಡ ಈಗಲೇ ಈ ಜನ್ಮದಲ್ಲೇ ನಮ್ಗೆ ಆಗತ್ತೆ ಅಂತ ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಜನ್ಮಕ್ಕೆ ನಾವು ಕಾಯೋದು ಬೇಡ,
ನಮಗೆ ಜನ್ಮದಲ್ಲಿ ಆಗುತ್ತೆ ಅನ್ಸುತ್ತೆ ನಮಗೆ, ಈಗ ಹೋಗ್ತಾನೆ ಇಲ್ಲ ಇದು ನಮ್ಮ ರಜೋಗುಣ ತಮೋಗುಣ, ನಮ್ಮ ಈ ಪ್ರಭಾವ ನಾವು ಮುಕ್ತರಾಗ್ತೇವ, ಈ ಗುಣ ಆಗುತ್ತಾ? ಇಲ್ಲ. ಶ್ರೀಲ ಮತ್ತೆ ಆಶ್ವಾಸನೆ, ಇಲ್ಲ, ಈ ಜನ್ಮದಲ್ಲೇ ಆಗುತ್ತೆ, ಈ ಜನ್ಮದಲ್ಲೇ ಆಗುತ್ತೆ, ಮುಂದೆ ಜನಕ್ಕೆ ನೀವು ಕಾಯೋದು ಬೇಡ ಅಂತ ಅದು ಹೇಳ್ತಾರೆ. ಓಕೆ, 4ನೇದು. ಹರೇ ಕೃಷ್ಣ ಪ್ರಭುಜಿ. ಅತ್ರಿ ಮಹರ್ಷಿಗಳು ಸಂತಾನಕ್ಕಾಗಿ ಪ್ರಾರ್ಥಿಸಿದರು. ಭಗವಂತನು ಅವನ ಬಗೆಗೆ ಸುಪ್ರೀತನಾಗಿ ಅತ್ರಿಗಳಿಗೆ ಮಗನಾಗಿ ದತ್ತಾತ್ರೇಯನಾಗಿ ದತ್ತ ಅತ್ರಿಯ ಮಗ ಅವತರಿಸುತ್ತೇನೆಂದು ಮಾತು ಕೊಟ್ಟನು. ಭಗವಂತನ ಪಾದ ಕಮಲಗಳ ಅನುಗ್ರಹದಿಂದ ಅನೇಕ ಯದುಗಳು, ಹೈಹಯರು ಮೊದಲಾದವರು ಎಷ್ಟು ಪವಿತ್ರರಾದರೆಂದರೆ ಅವರು ಐಹಿಕ ಮತ್ತು ಆಧ್ಯಾತ್ಮಿಕ ಆಶೀರ್ವಾದವನ್ನು ಪಡೆದವರಾದರು. ಹರೇ ಕೃಷ್ಣ, ಧನ್ಯವಾದ. ಸೊ ಅತ್ರಿ ಅವತಾರ, ದತ್ತಾತ್ರೇಯ ಅವತಾರ, ಅತ್ರಿ ಮತ್ತೆ ಅನಸೂಯ ಅವರ ಮಗನಾಗಿ. ಸೊ ಹೇಳ್ತಾರೆ, ಪ್ರಾಪರ್ ಬಹಳ ಚೆನ್ನಾಗಿ ಹೇಳ್ತಾರೆ, ಭಗವಂತನು ಅನ್ಲಿಮಿಟೆಡ್ ಭಗವಂತನು ಅಪರಿಮಿತ. ಹಾಗೆ ಅವನಿಗೆ ಎಷ್ಟೋ ಜನ ಅಪರಿಮಿತವಾದ ತಂದೆ ಭಕ್ತರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಅಪರಿಮಿತನು, ಎಲ್ಲ ರೀತಿಯಲ್ಲೂ ಅಪರಿಮಿತನು. ಹಾಗೆ ನಮಗೆ ತಂದೆ ತಾಯಿ ಅಂದ್ರೆ ಒಬ್ಬರೇ ತಂದೆ ಒಬ್ಬರೇ ತಾಯಿ. ಸೊ ಹಾಗಲ್ಲ, ಕೃಷ್ಣನಿಗೆ ಅವನಿಗೆ ಅಪರಿಮಿತವಾದ ತಂದೆಗಳು, ಅಪರಿಮಿತವಾದ ತಾಯಿಯರು. ಸೊ ಅವರು ಅವನ ಭಕ್ತರು, ಸೊ ಅವ್ರ ಭಕ್ತರೇ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳೋದು, ಈಗ ತಂದೆಯಾಗಿ ಭಕ್ತರು ಭಗವಂತನ ಸೇವೆ ಮಾಡ್ತಾರೆ ಅವರು. ಇಲ್ಲೊಂದು ಮಗನಾದ್ರೆ ನಾವು ಸೇವೆ ಅಪೇಕ್ಷೆ ಪಡ್ತೇವೆ ತಂದೆ ತಾಯಿಯಿಂದ, ಇದು ಬೇಕು, ಅದು ಕೊಡಿ, ಇದು ಕೊಡಿಸಿ, ಇದಿಲ್ಲ ನನಗೆ, ಅದಿಲ್ಲ ನನಗೆ. ಈಗ ನಾವು ತಂದೆಗೆ ನಾವು ಕೇಳೋದಿದೆ. ಸೊ ಹೇಳ್ತಾರೆ, ಹೀಗೆ ಕೃಷ್ಣನು, ಭಗವಂತನು ಇನ್ನ ಹೆಚ್ಚು ಆನಂದವನ್ನು ಪಡಿತಾನೆ ತನ್ನ ಭಕ್ತರಿಂದ ಈ ರೀತಿಯ ಒಂದು ಸೇವೆಯನ್ನು ಸ್ವೀಕರಿಸೋದು. ಸೊ ಹಾಗೆ ಅಂತ ಅಲ್ಲಿ ಪಾಯಿಂಟ್ ಹೇಳ್ತಾರೆ. ಅಂದ್ರೆ ಇವಾಗ ಮಾಯಾವಾದಿಗಳು ಇಲ್ಲಾಂದ್ರೆ ಬ್ರಹ್ಮವಾದಿಗಳು ನಾವು ಭಗವಂತನೊಟ್ಟಿಗೆ ಒಂದಾಗ್ಬೇಕು, ಲೀನರಾಗ್ಬೇಕು ಅಂತ ಮಾಡ್ತಾರೆ. ಆದ್ರೆ ಭಗವಂತನು ಇಲ್ಲಿ ಭಕ್ತರಂದ್ರೆ ಹೀಗಲ್ಲ, ಅವರು ಭಗವಂತನಕ್ಕಿಂತ ನಾವು ಒಂದಾಗೋದಲ್ಲ, ಅವನಿಗಿಂತ ದೊಡ್ಡವರಾಗೋದು. ಅಂದ್ರೆ ಭಗವಂತನ ತಂದೆ ಆದ್ರೆ ಡೆಫಿನೆಟ್ಲಿ ತಂದೆ ಒಂದೊಂದ್ಸಲ ಮಗನಿಗೆ ಒಂದು ಶಿಕ್ಷೆ ಕೊಡ್ಬೋದು, ಇಲ್ಲಾಂದ್ರೆ ಒಂದು ಸರಿಯಾದ ಮಾರ್ಗದರ್ಶನ ಕೊಡಕ್ಕೆ ಒಂದು ಇದು ಮಾಡ್ಬೋದು. ಸೊ ಅದು ತಂದೆಗೆ ಇದಿರುತ್ತೆ, ಹೊಣೆಗಾರಿಕೆ ಇರುತ್ತೆ. ಸೊ ಹೇಳ್ತಾರೆ, ಆ ರೀತಿ ತಂದೆ ಆದಾಗ ಅವರು ಬಿಕಮಿಂಗ್ ಮೋರ್ ದನ್ ಗಾಡ್, ಭಗವಂತನಿಗಿಂತ ದೊಡ್ಡವನಾದಾಗೆ ಕಾಣಿಸುತ್ತೆ ಹೋಗ್ತಾರೆ. ಸೊ ಹೇಳ್ತಾರೆ, ಮಾಯಾವಾದಿಗಳು, ಅದ್ವೈತಿಗಳು ಭಗವಂತನ ಜೊತೆಗೆ ಒಂದಾಗ್ಬೇಕು ಅಂತ ನೋಡ್ತಾರೆ. ಅದು ಭಕ್ತರಾದವ್ರು ಈ ತರ ಒಂದು ಅವರು ಬಯಕೆಯನ್ನು ಪಡೆದ್ರೆ, ಅವರು ಪರಿಪೂರ್ಣತೆಯನ್ನು ಪಡೆದ್ರೆ, ಅವರು ಭಗವಂತನಿಗಿಂತ ದೊಡ್ಡವರೇ ಆಗ್ಬಿಡ್ತಾರೆ, ಭಗವಂತ ತಂದೆ ಆಗ್ಬಿಡ್ತಾರೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಈ ವಿಧಾನ. ಸೊ ಆಮೇಲೆ ಅವ್ರು ಭಗವಂತನ ತಂದೆ ಆದ್ಮೇಲೆ ಅವ್ರಿಗೆಲ್ಲ ಹೇಳ್ತಾರೆ, ಭಗವಂತ ತಂದೆನೋ, ಭಗವಂತ ತಾಯಿನೋ, ಭಗವಂತನ ಬಂಧುಗಳು ಅವರಾದಾಗ ಎಲ್ಲ ನಾವ್ ಏನು ಅಪೇಕ್ಷೆ ಪಡ್ಬೋದು, ಭೌತಿಕವಾಗಿ ಅಪೇಕ್ಷೆ ಪಡೋದಿದೆ ಈ ಯೋಗಿಗಳು, ಇಲ್ಲ ಅಂದ್ರೆ ಬ್ರಹ್ಮವಾದಿಗಳು. ಆದ್ರೆ ಹೇಳ್ತಾರೆ, ಭಗವಂತನ ಭಕ್ತರಿಗೆ ಯಾವ್ದು ಅಪೇಕ್ಷೆ ಇಲ್ಲದೆ ಅವ್ರಿಗೆ ಎಲ್ಲ ಒಂದು ವೈಭವಗಳು, ಎಲ್ಲ ಒಂದು ವಿಭೂತಿಗಳು ಅವ್ರಿಗೆ ಅನುಗ್ರಹವಾಗಿದೆ. ಸೊ ಸಪರೇಟ್ ಆಗಿ ಭಕ್ತರಾದವರು ಇದು ಅಭ್ಯಾಸ ಮಾಡಿ ಈ ತರ ಒಂದು ಅಣಿಮ, ಮಹಿಮ, ಲಗಿಮ, ಈ ತರ ಒಂದು ವಿಭೂತಿಗಳನ್ನ ಪಡೆಯೋ ಅವಶ್ಯಕತೆ, ಅಗತ್ಯ ಇಲ್ಲ. ಸೊ ಭಕ್ತರು ಭಗವಂತನ ಅನುಗ್ರಹದಿಂದ ಅವರೆಲ್ಲವೂ ಆಟೋಮ್ಯಾಟಿಕ್ ಆಗಿ ಪಡೆಯುತ್ತಾರೆ. ಅದಕ್ಕೆಲ್ಲ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ತಿಳಿಸ್ಕೊಳ್ತಾರೆ. ಓಕೆ, 5ನೇದು. ಹರೇ ಕೃಷ್ಣ ಪ್ರಭುಜಿ. ವಿಧವಿಧವಾದ ಸೌರವ್ಯೂಹಗಳನ್ನು ಸೃಷ್ಟಿಸುವ ಸಲುವಾಗಿ ನಾನು ವ್ರತಗಳನ್ನು ಮತ್ತು ತಪಸ್ಸುಗಳನ್ನು ಆಚರಿಸಬೇಕಾಯಿತು. ಭಗವಂತನು ನನ್ನ ವಿಷಯದಲ್ಲಿ ಸುಪ್ರೀತನಾಗಿ 4 ಸನಾರಾಗಿ ಅವತರಿಸಿದನು. ಸನಕ, ಸನತ್ಕುಮಾರ, ಸನಂದನ ಮತ್ತು ಸನಾತನ. ಹಿಂದಿನ ಸೃಷ್ಟಿಯಲ್ಲಿ ಆಧ್ಯಾತ್ಮಿಕ ಸತ್ಯವು ಧ್ವಂಸವಾಗಿತ್ತು, ಆದರೆ 4 ಸನರು ಆದಷ್ಟು ಎಷ್ಟು ಚೆನ್ನಾಗಿ ನಿರೂಪಿಸಿದರೆಂದರೆ ಮುನಿಗಳು ಸತ್ಯವನ್ನು ಸ್ಪಷ್ಟವಾಗಿ ಕೂಡಲೇ ಗ್ರಹಿಸಿದರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಇಲ್ಲಿ ಕುಮಾರ ಅವತಾರ, ಕುಮಾರರು 4 ಕುಮಾರರು. ಸೊ ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ ಭಗವಂತನ ಒಂದು ಹೆಸರು ಸನಾತನ ತಮ ಅಂತ ಹೇಳ್ತಾರೆ. ಅಂದ್ರೆ ಉತ್ತಮ, ಮಧ್ಯಮ, ಅಧಮ, ಹೀಗೆ ಹೇಳ್ತಾ ಇರೋದಿಲ್ಲ. ಸೊ ಸೂಪರ್ಲೇಟಿವ್, ಕಂಪ್ಯಾರಿಟಿವ್, ಪಾಸಿಟಿವ್. ಸೊ ಶ್ರೀಲ ಪ್ರಭುಪಾದರು ಅದ್ರ ವಿವರಣವಾಗಿ ನಾವು ಸನಾತನವೇ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ. ಆದ್ರೆ ಕೃಷ್ಣನು ಅವನು ಎಲ್ಲದಕ್ಕಿಂತ ಉತ್ತಮವಾದ ಸನಾತನ. ಅದಕ್ಕೆ ಅವನ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಸನಾತನ ತಮ ಅಂತ ಅದರ ವಿವರಣೆ ಕೊಡ್ತಾರೆ.
ಆಮೇಲೆ ಇಲ್ಲಿ ಹೇಳೋದು ಇದು ಪ್ರಕೃತಿ ಸೃಷ್ಟಿಯ ಉದ್ದೇಶನೇ ಇದು. ಏನು ಉದ್ದೇಶ ಅಂದ್ರೆ ಭಗವಂತನ ಜ್ಞಾನವನ್ನು ನಾವು ಪಡೆದು ನಮಗೆ ಭಗವಂತನ ರೀತಿಯ ಸಂಬಂಧವನ್ನು ಅರ್ಥ ಮಾಡ್ಕೊಂಡು ಭಗವದ್ಧಾಮಕ್ಕೆ ಹೋಗುದು. ಇದು ಮತ್ತೆ ಮತ್ತೆ ಸೃಷ್ಟಿಯ ಒಂದು ಉದ್ದೇಶ. ಸೃಷ್ಟಿ ಸ್ವಲ್ಪ ಸಮಯ ಇರುತ್ತೆ, ನಂತರ ಅದರ ನಾಶ ಆಗುತ್ತೆ. ಭೌತಿಕ ಜಗತ್ತು, ತಾತ್ಕಾಲಿಕ ಜಗತ್ತು ನಾಶ ಆಗ್ಲೇಬೇಕು, ನಂತರ ಮತ್ತೆ ಸೃಷ್ಟಿ ಆಗುತ್ತೆ. ಸೊ ಉದ್ದೇಶ ಏನೋ ಮತ್ತೆ ಮತ್ತೆ ನಮ್ಗೆ ಅವಕಾಶ ಕಲ್ಪಿಸ್ಕೊಟ್ಟು ನಾವು ಅಭ್ಯಾಸ ಮಾಡಿ ಭಗವದ್ಧಾಮಕ್ಕೆ ಹೋಗ್ಬೇಕು ಅಂತ. ಸೊ ಹೇಳ್ತಾರೆ, ಬ್ರಹ್ಮದೇವರು ಹಿಂದಿನ ದಿವಸದಲ್ಲಿ ಅವ್ರು ಮಾಡಿದ ಸೃಷ್ಟಿ ಅಂತ್ಯ ಆದ್ಮೇಲೆ ಎಲ್ಲ ವೇದಗಳು, ಎಲ್ಲ ಜ್ಞಾನವೂ ಕೂಡ ನಾಶ ಆಗ್ಬಿಟ್ಟಿತ್ತು, ಎಲ್ಲ ಸ್ಪಷ್ಟತೆಯ ಹೋಗ್ಬಿಟ್ಟಿತ್ತು. ಸೊ ಈಗ ಅವರು ಬ್ರಹ್ಮದೇವರ ಒಂದು ತಪಸ್ಸೆಯಿಂದ ಅವರಲ್ಲಿ ಸುಪ್ರೀತರುಗೊಂಡು ಬ್ರಹ್ಮನ ಮಕ್ಕಳಾದ ಸನಕ, ಸನಾತನ, ಸನಂದನ, ಸನತ್ ಕುಮಾರ. ಸೊ ಅವರ ಒಂದು ರೀತಿ ಇದು ಶಕ್ತ್ಯಾವೇಶ ಅವತಾರ ಅಂತ ಹೇಳ್ಬೋದು. ಯಾಕಂದ್ರೆ ಭಗವಂತನ ಜ್ಞಾನ ಶಕ್ತಿಯನ್ನು ಹೊಂದಿದ ಮಹಾಪುರುಷರು, ಮಹಾತ್ಮರು ಇವರು. ಸೊ ಇವರು ಮತ್ತೆ ಅವರು ಅದನ್ನ ಎಷ್ಟು ಸರಳವಾಗಿ, ಎಷ್ಟೊಂದು ಸ್ಪಷ್ಟವಾಗಿ ತಿಳಿಸ್ಕೊಟ್ರು ಅಂದ್ರೆ ಯಾರು ಕೂಡ ಈಗ ನಾವು ಅವರ ಒಂದು ಇದರಿಂದ ಫುಡ್ ಸ್ಟೆಪ್ಸ್ ಫಾಲೋ ಮಾಡ್ತಾ ನಾವು ಕೂಡ ಪರಿಪೂರ್ಣತೆ ಪಡಿಬಹುದು. ಸೊ ಆ ಒಂದನ್ನು ಇವರು ಸ್ಥಾಪನೆ ಮಾಡಿದ್ರು. ಯಾರು ಸ್ಥಾಪನೆ ಮಾಡಿದ್ರು? ಇವರು ಸನಕ, ಸನಾತನ, ಸನಂದನ, ಸನತ್ ಕುಮಾರರು ಇವರ ಒಂದು ಅವತಾರದಿಂದ ಭಗವಂತನು ಆ ಜ್ಞಾನವನ್ನು ಮತ್ತೆ ನಮಗೆ ಈ ಸೃಷ್ಟಿಯಲ್ಲಿ, ಈ ಭೌತಿಕ ಜಗತ್ತಿನಲ್ಲಿ ಒದಗಿಸಿಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ. ವ್ರತ ಮತ್ತು ತಪಸ್ಸಿನ ಸ್ವಂತ ಮಾರ್ಗವನ್ನು ಪ್ರದರ್ಶಿಸುವ ಸಲುವಾಗಿ ಅವನು ದಕ್ಷನ ಮಗಳು, ಧರ್ಮನ ಪತ್ನಿಯೂ ಆದ ಮೂರ್ತಿಯ ಗರ್ಭದಲ್ಲಿ ನಾರಾಯಣ ಮತ್ತು ನರ ಎಂಬ ರೂಪದಲ್ಲಿ ಯಮಳರಾಗಿ ಜನ್ಮ ತಾಳಿದನು. ಅಪ್ಸರೆಯರು, ಮನ್ಮಥನ ಸಂಗಾತಿಗಳು ಅವನ ವ್ರತಭಂಗ ಮಾಡಲು ಪ್ರಯತ್ನಿಸಿದರಾದರೂ ಅದರಲ್ಲಿ ಅವರು ಯಶಸ್ವಿಯಾಗಲಿಲ್ಲ. ಏಕೆಂದರೆ ದೇವೋತ್ತಮ ಪರಮಪುರುಷರಂತ ಅವನಂತಹ ಅನೇಕ ಸುಂದರಿಯರು ಹೊರಹೊಮ್ಮುತ್ತಿರುವುದನ್ನು ಅವರು ಕಣ್ಣಾರೆ ಕಂಡಿದ್ದರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ನರನಾರಾಯಣ ಅವತಾರ. ಸೊ ನರನಾರಾಯಣರು ಇಲ್ಲೂ ಕೂಡ ಅವ್ರ ತಂದೆ ತಾಯಿ ಹೆಸರಿದೆ, ಧರ್ಮ ಮೂರ್ತಿ ಅವರ ತಂದೆ ತಾಯಿ. ಸೊ ನಂತರ ಅವರ ಚಟುವಟಿಕೆ ಅವರು ಈ ತಪಸ್ಸೆಯನ್ನು ಅವರೇ ಮಾಡಿ, ಭಗವಂತನೇ ಮಾಡಿ. ಈಗ ನಾವ್ ಹೇಳ್ತೇವೆ, ಈಗ ಮಾಡಿ ಅಂತ ಹೇಳ್ತೇವೆ, ಅದೆಷ್ಟೋ ಸಲ ನಾವು ಮಾಡ್ತಾ ಇರೋದು. ಸೊ ಇದು ನಮ್ಮ ಸ್ಥಿತಿ. ಆಕ್ಚುಲಿ ಚೇತನ್ ಮಹಾಪ್ರಭು ಹೇಳೋದು, ಅಪಾನಿ ಆಚಾರಿ ಪ್ರಭು ಜೀವರ ಶಿಕ್ಷೆ. ನಾವು ಏನ ಹೇಳೋ ಮುಂಚೆ ನಾವು ಅಭ್ಯಾಸ ಮಾಡಿದೆ ಫಸ್ಟ್ ಅಂತ. ಸೊ ನಾವು ಅಭ್ಯಾಸ ಮೇಲೆ ನಾವು ಹೇಳಿದ್ರೆ ಅದಕ್ಕೆ ಶಕ್ತಿ ಇರುತ್ತೆ, ಅದಕ್ಕೆ ನಿಜವಾದ ಇದಿರುತ್ತೆ, ಲಾಭ ಇರುತ್ತೆ ಅದಕ್ಕೆ. ಸೊ ಇಲ್ಲಿ ಹೇಳ್ತಾ ಇರೋದು ಭಗವಂತನೇ ಹಾಗೆ ಇವರ ರೂಪ. ಯಾರ ರೂಪ? ನರನಾರಾಯಣ ರೂಪ ತಗೊಂಡು ಭಗವಂತನು ಅಷ್ಟು ತೀವ್ರ ತಪಸ್ಸೆಯನ್ನು ಆಚರಿಸಿ. ಸೊ ಯಾವಾಗ ಈ ತರ ತೀವ್ರ ತಪಸ್ಸೆ ಆಚರಿಸ್ತಾರೆ, ದೇವತೆಗಳಿಗೆ ಭಯ ಆಗುತ್ತೆ, ಪರ್ಟಿಕ್ಯುಲರ್ ಇಂದ್ರನಿಗೆ ಭಯ ಆಗುತ್ತೆ. ಅವರು ಎಲ್ಲಿ ತಪಸ್ಸೆ ಮಾಡ್ತಾ ಇದ್ದಾರೆ, ನನ್ನ ಸ್ಥಾನ ಒಂದು ಪಡ್ಕೊಳ್ಳಿತ್ತು ಅಂತ. ಸೊ ಹಾಗೆ ಅವರು ಈ ಅಪ್ಸರೆಯರು ಇವರೆಲ್ಲ ಕಳಿಸೋದು, ಅವ್ರನ್ನ ಡಿಸ್ಟರ್ಬ್ ಮಾಡಿ ಮತ್ತೆ ಅವ್ರ ಪತನಗೊಳಿಸ್ಬೇಕು. ಆದ್ರೆ ಇಲ್ಲಿ ಈ ಸಂಗತಿಯಲ್ಲಿ ಯಾರು ಆ ವ್ಯಕ್ತಿಗಳು? ಅವರು ಸಾಕ್ಷಾತ್ ಭಗವಂತನೇ, ಕೃಷ್ಣನೇ, ನರನಾರಾಯಣ ಅವತಾರದಲ್ಲಿ ಬಂದಿದ್ದಾರೆ ಅವರು. ಸೊ ಅವರು ಹೇಳ್ತಾರೆ, ಅವರು ಕಳಿಸಿದ ಎಲ್ಲ ಅಪ್ಸರೆಯರು, ದೇವತಾ ಲೋಕದ ಸುಂದರಿಯರು ಅವ್ರು ಬಂದಾಗ ಅವರೆಲ್ಲ ಮಾಡ್ತಾ ಇರೋ ಒಂದು ಇದು ಹಾಡು, ಅವರ ನೃತ್ಯ, ಅದೆಲ್ಲ ಅವ್ರಿಗೇನು ಆಗ್ಲಿಲ್ಲ. ಮತ್ತೆ ಇನ್ನೊಂದೇನ್ ಮಾಡಿದ್ರು ಅವರು, ಅವರ ತಮ್ಮ ದೇಹದಿಂದ ಈ ರೀತಿಯ ಒಂದು ಆಧ್ಯಾತ್ಮಿಕ ಸುಂದರಿಯರು ಸೃಷ್ಟಿ ಮಾಡಿದ್ರು. ಆಧ್ಯಾತ್ಮಿಕ ವ್ಯಕ್ತಿಗಳು ಅಷ್ಟು ಸುಂದರವಾಗಿ ಹಾಡೋದು, ಆ ಒಂದು ರೀತಿಯ ನೃತ್ಯ. ಸೊ ಹೇಳ್ತಾರೆ, ಇವರಿಗೆ ಒಂದು ಇದಾಗೋಯ್ತು ಇವ್ರಿಗೆ. ಸೊ ಇವ್ರಿಗೆ ನಮಗಿಂತ ಇಷ್ಟು 1000 ಪಟ್ಟು, ಯಾಕಂದ್ರೆ ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ ನಾವು ಹೋಲಿಕೆ ಮಾಡಕ್ಕಾಗಲ್ಲ, 1000 ಲಕ್ಷ ಪಟ್ಟು ಹೆಚ್ಚು, ಇನ್ನ ಅದು ಹೋಲಿಕೆ ಮಾಡಕ್ಕಾಗಲ್ಲ. ಸೊ ಆಗಿರುವಾಗ ಆಧ್ಯಾತ್ಮಿಕ ವ್ಯಕ್ತಿಗಳನ್ನ, ಆ ಸುಂದರಿಯರನ್ನು ನೋಡಿದ್ಮೇಲೆ ಇವರಿಗೆ ಆಶ್ಚರ್ಯ ಆಗುತ್ತೆ. ಯಾರಿಗೆ? ಅಪ್ಸರೆಯರಿಗೆ. ಸೊ ಎನಿವೆ, ಇಲ್ಲಿ ಪಾಯಿಂಟ್ ಏನಂದ್ರೆ ಭಗವಂತನ ಒಂದು ತೋರಿಸಿದ ಲೀಲೆ. ಈ ಲೀಲೆಯಲ್ಲಿ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳೋದಂದ್ರೆ, ಒಬ್ಬ ಸಿಹಿ ತಿಂಡಿ ತಯಾರು ಮಾಡೋ ವ್ಯಕ್ತಿ, ಸ್ವೀಟ್ ಶಾಪ್. ನಮಗೆ ಸ್ವೀಟ್ ಶಾಪ್ ಅನ್ಸುತ್ತೆ, ಸ್ವೀಟ್ ಶಾಪ್ ಹೊರಗೆ ಹೋಗ್ತಾ ಇದ್ದಾರೆ, ರಸಗುಲ್ಲಾ ಎಷ್ಟು ಚೆನ್ನಾಗಿದೆ, ಇದು ನಾನ್ ತಿಂದರೆ ಚೆನ್ನಾಗಿರೋದು, ಎಷ್ಟು ಆನಂದ ಸಿಗ್ಬೋದು ನನಗೆ, ಇಲ್ಲ ಗುಲಾಬ್ ಜಾಮೂನ್. ಸೊ ಈ ರೀತಿ ನಾವು ಅಲ್ಲಿ ಸ್ವೀಟ್ ಶಾಪ್ ಹೋಗೋದು ನಮಗೆ ಒಂದು ಅಟ್ರಾಕ್ಷನ್ ಆಗ್ಬೋದು, ನಮಗೆ ಆಗುತ್ತೆ. ನಮಗೆ ಪರ್ಟಿಕ್ಯುಲರ್ಲಿ ಚಿಕ್ಕವರಿದ್ದಾಗ ಅದು ಸಹಜವಾಗುತ್ತೆ, ಚಿಕ್ಕವರಿದ್ದಾಗ ತುಂಬಾ ಇವತ್ತು ತಿನ್ಬೇಕು, ಆ ಸ್ವೀಟ್ ತಿನ್ಬೇಕು, ಈ ಸ್ವೀಟ್ ತಿನ್ಬೇಕು, ಇದು ಅದು. ಸೊ ಆದ್ರೆ ಹೇಳ್ತಾರೆ, ಅದನ್ನ ತಯಾರಿ ಮಾಡೋ ವ್ಯಕ್ತಿ ಯಾರಿದ್ದಾರೆ, ಸಿಹಿ ತಯಾರಿ ಮಾಡೋರು, ಅವ್ರಿಗೆ ಅದ ಮೇಲೆ ಆಕರ್ಷಣೆ. ಸೊ ಹಾಗೆ ಭಗವಂತನು ಎಲ್ಲವೂ ಅವನಿಂದಲೇ ಬರ್ತಾ ಇರೋದು.
ಸೊ ನಮಗೆ ಭೌತಿಕ ಜಗತ್ತಿನಲ್ಲಿ ನಮಗೆ ನಮಗೆ ಇದು ಅದು ಎಲ್ಲ ಆಕರ್ಷಣೆ ಇದೆ ನಮಗೆ. ಯಾಕೆಂದ್ರೆ ನಾವು ಭೌತಿಕವಾಗಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೇವೆ, ನಮ್ಮ ಹತ್ರ ಏನು ಇಲ್ಲ ಈಗ. ಆದ್ರೆ ಆಧ್ಯಾತ್ಮಿಕವಾಗಿ ಇದೆಲ್ಲವೂ ಬರ್ತಾ ಇರೋದು ಕೂಡ ಭಗವಂತನಿಂದಾನೆ. ಸೊ ಭಗವಂತನಿಗೆ ಇದು ಯಾವ ಆಕರ್ಷಣೆ ಇಲ್ಲ. ಸೊ ಭೌತಿಕವಾದ ಇದು ಮಾಯೆ, ಅವನು ಏನು ಮಾಡಕ್ಕಾಗಲ್ಲ. ಸೊ ಆ ಒಂದು ಉದಾಹರಣೆ ಇಲ್ಲಿ ಚೆನ್ನಾಗಿ ಕೊಡ್ತಾರೆ. ಎಲ್ಲಿ ಸಿಹಿ ತಯಾರಿ ಮಾಡೋ ವ್ಯಕ್ತಿಗೆ ಸಿಹಿ ತಿಂಡಿಗಳ ಮೇಲೆ ಇದಿಲ್ವೋ ಹಾಗೆ ಭಗವಂತನು ಕೂಡ ಅಂತ ಹೇಳ್ತಾರೆ. ಅದೊಂದು ಪಾಯಿಂಟ್ ಇದೆ ಇಲ್ಲಿ. ಮತ್ತೆ ಪ್ರಭುಪಾದರು ಮತ್ತೆ ಪ್ರಭುಪಾದರು ಇಲ್ಲಿ ನಮ್ಗೆ ಈ ಬ್ರಹ್ಮಚರ್ಯ ಜೀವನದ ಬಗ್ಗೆ ಅದರ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಭಾವಾರ್ಥದಲ್ಲಿ ಬಹಳ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಮುಖ್ಯ, ಇದು ಅತಿ ಮುಖ್ಯ. ಇದನ್ನ ಮಾಡೋದ್ರಿಂದ ನಾವು ಭಗವಂತನ ಧಾಮವನ್ನು ಸೇರಕ್ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ ಇದು. ಸೊ ಹಾಗಾಗಿ ವೈದಿಕ ಕಾಲದಲ್ಲಿ ಒಂದು ವ್ಯವಸ್ಥಿತವಾದ ತರಬೇತಿನೇ ಇರ್ತಾ ಇತ್ತು. ಬ್ರಹ್ಮಚರ್ಯ 25 ವರ್ಷ, ಮತ್ತೆ ಗೃಹಸ್ಥ, ಮತ್ತೆ ವಾನಪ್ರಸ್ಥ, ಮತ್ತೆ ಸನ್ಯಾಸ. ಸೊ ಬ್ರಹ್ಮಚರ್ಯದಲ್ಲಿ ಬಹಳ ಅದರ ಒಂದು ವಿದ್ಯಾಭ್ಯಾಸ, ಅದರ ಜ್ಞಾನ, ಅದರ ನೈಜ ರೂಪ ಪ್ರತಿಯೊಂದು ತಿಳಿಸ್ಕೊಡ್ತಾ ಇದ್ರು. ಈ ತರ ಹೇಗೆ ನಾವು ಬ್ರಹ್ಮಚರ್ಯ ಜೀವನ ಒಂದು ಅಭ್ಯಾಸ ಮಾಡ್ಬೇಕು ಅಂತ. ತೀವ್ರ ತಪಸ್ಸೆ, ಇದು ತಪಸ್ಸೆ. ಪ್ರಭುಪಾದರು ಹೇಳ್ತಾರೆ, ತಪಸ್ಸ ಬ್ರಹ್ಮಚರ್ಯೇಣ. ತಪಸ್ಸೆ ಶುರು ಆಗೋದಿಲ್ಲಿಂದ ಬ್ರಹ್ಮಚರ್ಯದಿಂದ ಶುರು ಆಗುತ್ತೆ. ಶಮೇನ ದಮೇನವ, ಸೊ ಯಮೇನ ನಿಯಮೇನವ, ತ್ಯಾಗೇನ ಸತ್ಯ ಶೌಚಾಭ್ಯಾಮ್. ಸೊ ಮತ್ತೆ ಬೇರೆದೆಲ್ಲ ಬರುತ್ತೆ, ಬೇರೆದಿದೆ, ಇಷ್ಟೊಂದಿದೆ ತಪಸ್ಸೆ ಅಂಗಗಳು. ಆದ್ರೆ ಮೊದಲಿಗೆ ಶುರು ಆಗೋದಿದ್ದು ಬ್ರಹ್ಮಚರ್ಯದಿಂದ ಅಂತ ಪ್ರಭುಪಾದರು ಇದರ ಬ್ರಹ್ಮಚರ್ಯ ಒಂದು ಪಾಠವನ್ನು ನಮ್ಗೆ ಈ ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇದು ಮುಖ್ಯ ಇದು. ಸೊ ಪ್ರಭುಪಾದರು ಹೇಳ್ತಾರೆ, ಈ ತರ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಬೇಕು, ಇದು ಅಗತ್ಯ ಇದೆ ಅಂತ ಹೇಳ್ತಾರೆ. ಪ್ರಭುಪಾದರು ಹೇಳೋದು ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ನಾವು ಇವತ್ತು ಆಧುನಿಕ ಜನರು ಅನ್ಕೊಳ್ಳೋದು, ಇಲ್ಲಾಂದ್ರೆ ನಮ್ಗೆ ವೈದ್ಯರು ತಿಳಿಸ್ಕೊಡೋದು, ಇಲ್ಲಾಂದ್ರೆ ನಮ್ಗೆ ರಾಜಕಾರಣಿ ಹೇಳೋದು, ಇದೆಲ್ಲ ಫ್ಯಾಮಿಲಿ ಪ್ಲಾನಿಂಗ್. ಸೊ ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ಈ ರೀತಿ ನಾವು ಬ್ರಹ್ಮಚರ್ಯ ಜೀವನದಲ್ಲಿ ನಾವು ಮನಸ್ಸನ್ನು ಇಂದ್ರಿಯಗಳನ್ನ ನಿಗ್ರಹಿಸಿ ನಾವು ಆಮೇಲೆ ಅದು ನಿಜ ನಂತರ ಗೃಹಸ್ಥಾಶ್ರಮ ಆದ್ರೂ ಕೂಡ ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್. ಎಂತ ಫ್ಯಾಮಿಲಿ ಪ್ಲಾನಿಂಗು? ಆಧ್ಯಾತ್ಮಿಕ ಮುನ್ನಡೆ ಸಾಧಿಸ್ಲಿಕ್ಕೆ, ಆಧ್ಯಾತ್ಮಿಕ ಪ್ರಗತಿ ಸಾಧಿಸ್ಲಿಕ್ಕೆ ನಾವು ಪಾಲನೆ ಮಾಡ್ಬೇಕಾಗಿರುವ ರೂಲ್ಸ್ ರೆಗ್ಯುಲೇಷನ್ಸ್. ಆಕ್ಚುಲಿ ಹೇಳ್ತಾರೆ, ಆ ಗೃಹಸ್ಥಾಶ್ರಮದಲ್ಲಿ ನಿಜವಾದ ಗೃಹಸ್ಥನಾದವರು ಅವರು ಕೂಡ ಬ್ರಹ್ಮಚಾರಿಯೇ ಅಂತ ಹೇಳ್ತಾರೆ, ಏಕನಾರಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಸೊ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಹೇಳೋದು, ಅಲ್ಲೂ ಕೂಡ ಆ ನಿಯಮಗಳು ಪಾಲನೆ ಮಾಡ್ತಾ ಇದ್ದಾರೆ. ಸೊ ಅದು ತುಂಬಾ ಅತ್ಯವಶ್ಯಕ, ಅದು ಬೇಕಾಗಿದೆ, ಅದು ಅಗತ್ಯ ಇದು ಅಂತ ಪ್ರಭುಪಾದರು ಅದನ್ನ ಒತ್ತಿಟ್ಟು ಹೇಳ್ತಾ ಇದ್ದಾರೆ. ಸೊ ಎನಿವೆ, ಗಂಡಸಿಗೆ ಭೌತಿಕ ಜಗತ್ತಿನಲ್ಲಿ ಹೆಣ್ಣು ಇದು ಮಾಯೆ, ಹೆಂಗಸಿಗೆ ಗಂಡು ಮಾಯೆ, ಎರಡು ಮಾಯೆ, ಇಬ್ಬರಿಗೆ ಮಾಯನ. ಅದು ವೈದಿಕ ಇದರಲ್ಲಿ ತುಂಬಾ ಒಂದು ಬ್ಯಾಲೆನ್ಸ್ಡ್, ತುಂಬಾ ಒಂದು ವ್ಯವಸ್ಥಿತವಾಗಿ ಅದು ಇದಿದೆ, ಪ್ಲಾನ್ ಇದೆ ಅದು ನಮ್ಮ ವೈದಿಕ ಜೀವನದಲ್ಲಿ. ಸೊ ಎನಿವೆ, ಪ್ರಭುಪಾದರು ನಮ್ಗೆ ಬಹಳ ನಿರ್ದೇಶನ ಕೊಟ್ಟಿದ್ದಾರೆ, ಹೇಗೆ ನಾವು ಇದನ್ನ ಪಾಲನೆ ಮಾಡ್ಬೇಕು ಈಗ ಆಧುನಿಕ ಕಾಂಟೆಕ್ಸ್ಟ್ ಇದರಲ್ಲಿ ನಾವು ಅಂತ ಕೊಟ್ಟಿದ್ದಾರೆ ನಮಗೆ. ಓಕೆ, ನೆಕ್ಸ್ಟ್ 7ನೇದು ಇದೇ ಅವತಾರದ ಬಗ್ಗೆ. ಹರೇ ಕೃಷ್ಣ ಪ್ರಭುಜಿ. ಓದ್ಲಿಯಾ ಪ್ರಭುಜಿ? ಓದಿ ಮಾತಾಜಿ. ಅನುವಾದ. ಶಿವನಂತಹ ಮಹಾಬಲಿಷ್ಠರು ತಮ್ಮ ಕ್ರೋಧ ದೃಷ್ಟಿಯಿಂದ ಕಾಮನನ್ನು ಗೆದ್ದು ಅವನನ್ನು ನಾಶ ಮಾಡುತ್ತಾರೆ. ಆದರೂ ಅವರು ತಮ್ಮ ಕ್ರೋಧದ ಮಿತಿ ಮೀರಿದ ಪರಿಣಾಮದಿಂದ ಮುಕ್ತರಾಗಲಾರರು. ಅಂತಹ ಕ್ರೋಧವು ಇವೆಲ್ಲವನ್ನು ಮೀರಿದ ಹೃದಯವನ್ನು ಎಂದೂ ಪ್ರವೇಶಿಸಲಾರದು ಎಂದ ಮೇಲೆ ಕಾಮವು ಅವನ ಮನಸ್ಸಿನಲ್ಲಿ ಹೇಗೆ ಮನೆ ಮಾಡಿತು? ಹರೇ ಕೃಷ್ಣ. ಸೊ ಇಲ್ಲಿ ಹೇಳ್ತಾ ಇರೋದು, ನಾವು ಕೇಳ್ತೇವೆ ಕಾಮದಿಂದ ಕ್ರೋಧ ಬರುತ್ತೆ ಅಂತ ಭಗವದ್ಗೀತೆಯಲ್ಲಿ ಕೇಳ್ತೇವೆ. ಮೊದಲೇ ಕಾಮ ನಮಗೆ ಪೂರೈಕೆ ಆಗಿಲ್ಲ ಅಂದ್ರೆ ಕ್ರೋಧ ಬರುತ್ತೆ. ಧ್ಯಾಯತೆ ವಿಷಯ ಪುಂಸ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸ್ಮೃತಿಭ್ರಂಶ ಬುದ್ಧಿನಾಶ ವಿನಶ್ಯತೆ. ಸೊ ಹೀಗೆ ಭಗವಂತರು ನಮ್ಗೆ ಕೊಡೋ ವಿಧಾನ ಇದೆ. ಸೊ ಮೊದಲಿಗೆ ನಮ್ಗೆ ಕಾಮ ಇದೆ, ಇಚ್ಛೆ ಇದೆ, ಭೌತಿಕ ಇಚ್ಛೆ ಇದೆ, ಪಡಿಬೇಕು, ಆ ವಸ್ತು ಬೇಕು, ಇದು ಬೇಕು, ನಮ್ಗೆ ನನ್ನ ಆನಂದ ಬೇಕು, ಭೌತಿಕ ವಸ್ತು. ಸೊ ಆ ಇಚ್ಛೆ ಇರೋದ್ರಿಂದ ನಮಗೆ ಅದನ್ನ ಪಡೆದೇ ಇರೋ ನಮ್ಗೆ ಫ್ರಸ್ಟ್ರೇಷನ್ ಆಗುತ್ತೆ, ಒಂದು ಕೋಪ ಬರುತ್ತೆ ನಮ್ಗೆ. ಸೊ ಇದು ಈ ರೀತಿ ಆಗೋದು. ಸೊ ಹೇಳ್ತಾರೆ, ಅಂದ್ರೆ ನಂತರ ಬರೋದು ಇದು ರ್ಯಾತ್, ಪರ್ಟಿಕ್ಯುಲರ್ ರ್ಯಾತ್ ಅಂದ್ರೆ ಆ ರೀತಿಯ ಒಂದು ಇದು. ಅದು ನಂತರ ಬರೋ ಒಂದು ಇದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಸೊ ಮತ್ತೆ ಬರುತ್ತದೆ. ಸೊ ಹೀಗೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಶಿವನಿಗೆ ಕಾಮದ ಕಂಟ್ರೋಲ್ ಇದೆ ಒಂದು ರೀತಿ.
ಶಿವ ಸಾಮಾನ್ಯ ವ್ಯಕ್ತಿಯಲ್ಲ, ಮಾಯಾದೇವಿ ಅವರ ಅಧೀನದಲ್ಲಿದ್ದಾರೆ. ಸೊ ಆದರೂ ಮನ್ಮಥ ಇದು ಬಂದಾಗ ಒಂದ್ಸಲ ಅವಾಗ ಅವ್ರಿಗೆ ಹೇಳ್ತಾರೆ, ಅಲ್ಲಿ ಕ್ರೋಧ ಬರುತ್ತೆ, ಕ್ರೋಧದಿಂದ ಅವರು ಭಸ್ಮ ಮಾಡಿದ್ರು. ಅದಕ್ಕೆ ಅವ್ರಿಗೆ ಕೂಡ ಕ್ರೋಧವನ್ನು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಸೊ ಇಲ್ಲಿ ಹೇಳೋದು, ಇಲ್ಲಿ ಕೃಷ್ಣನಿಗೂ ಅದೇ ರೀತಿ ಇವ್ರಿಗೆ ನರನಾರಾಯಣ ಋಷಿ ಅವ್ರಿಗೆ ಕಾಮವೂ ಇಲ್ಲ, ಅವ್ರಿಗೆ ಕ್ರೋಧ ಕೂಡ ಎರಡೂ ಕೂಡ ಇಲ್ಲ ಅವ್ರಿಗೆ. ಅಂದ್ರೆ ಕ್ರೋಧ ಅವ್ರಿಗೆ ಇಲ್ವೇ ಇಲ್ಲ ಅವ್ರಿಗೆ ಆತರ. ಇವಾಗ ಭೃಗು ಮುನಿ ಎಕ್ಸಾಂಪಲ್ ಕೊಡ್ತಾ ಇಲ್ಲಿ, ಅಲ್ಲಿ ಭೃಗು ಅದು ಅವರ ಪಾದಗಳಿಂದ ಭಗವಂತನ ಎದೆ ಮೇಲೆ ಹೊಡೆದದ್ದು ಭೃಗು ಪಾದ. ಸೊ ಹೇಳ್ತಾರೆ, ಭಗವಂತನ ಅದನ್ನ ಸಹಿಸ್ಕೊಂಡ. ಭಗವಂತನೇನೋ ಅದನ್ನ, ನಿಮ್ಮ ಆಶೀರ್ವಾದವೇ ಆಯ್ತು, ನನ್ನ ಈಗ ತುಂಬಾ ಪವಿತ್ರ ಆಯ್ತು, ನನ್ನ ಪವಿತ್ರನಾದೆ. ಸೊ ಹಾಗೆ ಲಕ್ಷ್ಮಿ ನನ್ನ ಎದೆ ಮೇಲೆ ಸದಾ ನಿಲ್ಲಿಸ್ತಾರೆ. ಸೊ ಹಾಗೆ ಭಗವಂತನ ಅದನ್ನ ಆ ರೀತಿ ಭಗವಂತನ. ಸೊ ಅಂದ್ರೆ ಭಗವಂತನಿಗೆ ಈ ರೀತಿಯ ಕ್ರೋಧ, ಈ ರೀತಿಯ ಇದು ಇಲ್ಲ ಅವನ ಸ್ವರೂಪದ. ಸೊ ಹೇಳ್ತಾರೆ, ಈಗಿರುವಾಗ ಅವನಿಗೆ ಕಾಮ ಎಲ್ಲಿಂದ ಬಂತು ಪ್ರಶ್ನೆ. ಕ್ರೋಧವೇ ಇಲ್ಲ ಅಂದಾಗ ಅದು ಇನ್ನ ಕಾಮದ ಅದ್ರ ಬಗ್ಗೆ ಕೇಳೋದೇ ಅಗತ್ಯನೇ ಇಲ್ಲ ಅಂತ ಆ ಪಾಯಿಂಟ್ ಇಲ್ಲ. ಕ್ರೋಧ ಇದ್ರೆ ತಾನೆ ಮತ್ತೆ ನಮಗೆ ಕಾಮ ಇದೆ ಅಂತ ನಾವು ಹೇಳ್ಬೇಕಾದ್ರೆ ನಾವು ಅಲ್ವಾ. ಸೊ ಕ್ರೋಧವೇ ಇಲ್ಲ ಭಗವಂತನಿಗೆ, ಕ್ರೋಧ ಆ ರೀತಿಯ ಒಂದು ಇದೇ ಇಲ್ಲ. ಸೊ ಅದೇ ಇಲ್ಲ ಅಂದ್ರೆ ಅವನಿಗೆ ಕಾಮವೂ ಇಲ್ಲವೇ ಇಲ್ಲ, ಈ ಭೌತಿಕವಾದ ಕಾಮ ಇಲ್ಲವೇ ಇಲ್ಲ ಅವನಿಗಿದೆ. ಅವನದು ಆಧ್ಯಾತ್ಮಿಕವಾದದ್ದು, ಅವನು ಆತ್ಮಾರಾಮ, ಅವನಲ್ಲೇ ಸಂತೃಪ್ತಿ ಪಡ್ಕೊಳ್ಬಹುದು. ಭೌತಿಕವಾಗಿ ಅವನಿಗೆ ಏನು ಅಗತ್ಯ ಇಲ್ಲ, ಈ ರೀತಿಯ ಒಂದು ಭೌತಿಕ ಕಾಮ ಇಲ್ಲ ಅವನಿಗೆ. ಸೊ ಅಂತ ಇದು ಬಹಳ ಚೆನ್ನಾಗಿ ಅದರ ಒಂದು ಈ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳೋದು. ಕಾಮನೂ ಇಲ್ಲ, ಕ್ರೋಧನೂ ಇಲ್ಲ ಭಗವಂತನಿಗೆ. ಆಮೇಲೆ ಕೆಲವೊಮ್ಮೆ ಅದನ್ನ ಆತರ ವ್ಯಕ್ತವಾದರೆ ಭಗವಂತನಲ್ಲಿ ಅದು ಅಬ್ಸಲ್ಯೂಟ್ ಬೆಂಡಿಕ್ಷನ್. ಸೊ ಇಲ್ಲ, ಇವಾಗ ರಾಸಲೀಲೆ ಒಂದು ಇಲ್ಲ ಅಂದ್ರೆ 16,000 ರಾಣಿಯರೊಟ್ಟಿಗೆ ಕೃಷ್ಣ ತೋರಿಸೋದು, ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಭಗವಂತನಿಗೆ ಈ ರೀತಿ ಭೌತಿಕವಾದ ಕಾಮ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಂತ ಪ್ರಭುಪಾದ. ಅದು ಭಗವಂತನ ಒಂದು ವಿಶೇಷ ಇದು, ಶುದ್ಧ ಭಕ್ತರಿಗೆ ಆತರ ಒಂದು ಭಗವಂತನ ಲೀಲೆ ತೋರಿಸೋದು, ಅದು ಭಗವಂತನ ಕೃಪೆ, ವಿಶೇಷ ಕೃಪೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹೀಗೆ ಭಗವಂತನಲ್ಲಿ ಯಾವುದು ಇಲ್ಲ, ಆದ್ರೂ ಕೂಡ ಭಗವಂತನು ಈ ತರ ತೋರಿಸ್ಬೋದು. ಓಕೆ, ನೆಕ್ಸ್ಟ್ ಅವತಾರ 8ನೇದು. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ರಾಜನ ಇನ್ನೊಬ್ಬ ಹೆಂಡತಿಯು ಅವನ ಎದುರೇ ಆಡಿದ ಹರಿತವಾದ ಮಾತುಗಳಿಂದ ಅವಮಾನಿತನಾಗಿ ರಾಜಕುಮಾರ ಧ್ರುವನು ಇನ್ನೂ ಚಿಕ್ಕವನಾಗಿದ್ದರೂ ಕಾಡಿನಲ್ಲಿ ತೀವ್ರವಾದ ತಪಸ್ಸನ್ನು ಆಚರಿಸಿದನು. ಭಗವಂತನು ಅವನ ಪ್ರಾರ್ಥನೆಯಿಂದ ಸುಪ್ರೀತನಾಗಿ ಅವನಿಗೆ ಧ್ರುವಲೋಕವನ್ನು ಅನುಗ್ರಹಿಸಿದನು. ಊರ್ಧ್ವಲೋಕ ಮತ್ತು ಅಧೋಲೋಕದ ಮಹರ್ಷಿಗಳಿಂದ ಈ ಲೋಕವು ಪೂಜೆಗೊಳ್ಳುತ್ತಿದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ಈ ಶ್ಲೋಕದ ಭಾವಾರ್ಥ. ಧ್ರುವ ಮಹಾರಾಜರ ಚರಿತ್ರೆ ನಮ್ಗೆ ಡೀಟೇಲ್ ಆಗಿ 4ನೇ ಸ್ಕಂದದಲ್ಲಿ ಬರುತ್ತೆ ಇದು ಧ್ರುವ ಮಹಾರಾಜದ್ದು. ಸೊ ಚಿಕ್ಕ ಮಗು ಆದ್ರೆ ಅವರು ಅಷ್ಟು ಚಿಕ್ಕ, ಹೇಗೆ ಪ್ರಹ್ಲಾದ ಮಹಾರಾಜರ ರೀತಿಯಲ್ಲೇ ಅವರು ಕೂಡ ಪರಿಪೂರ್ಣತೆ ಪಡೆದದ್ದು. ಸೊ ಮತ್ತೆ ಇಲ್ಲಿ ಅವರಿಗೆ ಭಗವಂತನ ಅನುಗ್ರಹಿಸಿದ ಲೋಕ ವೈಕುಂಠ ಲೋಕ. ಸೊ ವೈಕುಂಠ ಲೋಕ, ಸೊ ಈ ವೈಕುಂಠ ಲೋಕ ಶಾಶ್ವತವಾದದ್ದು. ಸೊ ಇದಕ್ಕಿಂತ ಇದು ಇಲ್ಲ ಭೌತಿಕ ಜಗತ್ತಿನಲ್ಲಿ. ಸೊ ಹಾಗಾಗಿ ಇದು ಶಾಶ್ವತವಾದ ಲೋಕ, ವೈಕುಂಠ ಲೋಕ. ಮತ್ತೆ ಅಲ್ಲಿ ಅದು ಸರ್ವ ಲೋಕಗಳ ನಿವಾಸಿಗಳಿಂದ ಪೂಜಾರ್ಹ. ಸೊ ಎಲ್ಲರೂ ಕೂಡ ಅದನ್ನ ಪೂಜಿಸುತ್ತಾರೆ. ಹೇಗೆ ವೈಕುಂಠ ಲೋಕ ನಾವು ಪೂಜಿಸ್ತೇವೆ, ಭಗವಂತನ ಆರಾಧಿಸ್ತೇವೆ. ಆರಾಧೆಯ ಬ್ರಜೇಶ ತನಯ ತದ್ಧಾಮ ವೃಂದಾವನ. ಸೊ ಭಗವಂತನೆಷ್ಟು ಆರಾಧನೆಯೋ ಹಾಗೆ ಅವನ ಧಾಮವು ಕೂಡ ಆರಾಧನೆಯ. ಸೊ ಹಾಗೆ ಇಲ್ಲಿ ವೈಕುಂಠ ಲೋಕ, ಯಾರು ಧ್ರುವರಿಗೆ ಸಿಕ್ಕಿದ್ದು ಧ್ರುವಲೋಕ, ಅದು ವೈಕುಂಠ ಲೋಕಗಳು. ಸೊ ಅದು ಅದರ ಮೇಲೆ ಕೆಳಗೆ ಇರೋ ಲೋಕಗಳು. ವಾಸ್ತವಿಕವಾಗಿ ಭೌತಿಕ ಜಗತ್ತಿನಲ್ಲಿ ನೋಡಿದ್ರೆ ಧ್ರುವಲೋಕದ ಮೇಲೆ ಕೆಲವು ಲೋಕಗಳಿವೆ, ಕೆಳಗೆ ಕೆಲವು ಲೋಕಗಳಿವೆ.
ಈ ಸಪ್ತರ್ಷಿ ಮಂಡಲ ಅದು ಸುತ್ತಾ ಇವೆ. ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಮೇಲೆ ಮಹರ್ಲೋಕ, ಬ್ರಹ್ಮಲೋಕ ಎಲ್ಲ ಅಸ್ತಿತ್ವದಲ್ಲಿ ನೋಡಿದ್ರೆ ಮೇಲಿರೋ ತರ ಕಾಣುತ್ತೆ. ಸಾಮಾನ್ಯವಾಗಿ ಮೇಲಿರೋ ಲೋಕಗಳು ಕೆಳಗೆ ಲೋಕಗಳಿಗಿಂತ ಉನ್ನತವಾದದ್ದು. ಆದ್ರೆ ಇಲ್ಲಿ ಆ ಲೋಕ ಅದು ಭಗವಂತನೇ ಇರುವ, ಅದು ಕ್ಷೀರಸಾಗರದಲ್ಲಿ ಇರುವ, ಶ್ವೇತದ್ವೀಪದಲ್ಲಿರುವ ಭಗವಂತನ ಕ್ಷೀರೋದಕ ವಿಷ್ಣು. ಸೊ ಆ ಲೋಕವು ಧ್ರುವ ಮಹಾರಾಜರಿಗೆ ಭಗವಂತನು ಹೊಣೆಗಾರಿಕೆ ಕೊಟ್ಟು ಅದು ಎಲ್ಲ ಲೋಕಗಳಿಗಿಂತ ಉನ್ನತವಾದದ್ದು. ಆಮೇಲೆ ಇದು ಭೌತಿಕ ಜಗತ್ತಿನ ಲೋಕವೇ ಅಲ್ಲ ಅದು. ಸೊ ಅದು ಭಗವಂತನ ಇರುವ ಒಂದು ವಿಶೇಷ ಲೋಕ, ಅದು ಧ್ರುವ ಲೋಕ, ಅದು ಆಧ್ಯಾತ್ಮಿಕ ಲೋಕ, ಅದು ಸದಾ ಇರುವ ಲೋಕ. ಜಗತ್ತು ಎಲ್ಲ ಲೋಕಗಳು ನಾಶ ಆದ್ರೂ ಕೂಡ ಅದು ನಾಶ ಆಗೋದಿಲ್ಲ, ಅದು ಹಾಗೆ ಇರುತ್ತೆ. ಅದು ವೈಕುಂಠವೇ, ಅದು ನಾಶ ಆಗದೆ ಹಾಗೆ ಅದು ವೈಕುಂಠದಲ್ಲೇ ಹೋಗುತ್ತದೆ ಅಷ್ಟೇ. ಸೊ ಇದು ಈ ಲೋಕದ ಒಂದು ವೈಶಿಷ್ಟ್ಯ, ಈ ಧ್ರುವಲೋಕದ ವೈಶಿಷ್ಟ್ಯ. ಸೊ ಅದರ ಒಂದು ವಿವರಣೆ ಭಾವಾರ್ಥದಲ್ಲಿ ಕೊಡ್ತಾ ಇದ್ದಾರೆ. ಅದು ನಿತ್ಯವಾದ ವೈಕುಂಠ ಲೋಕ ಅದು. ಮತ್ತೆ ಎಲ್ಲ ಲೋಕಗಳು ಕೂಡ ಅದು ಪೂಜಾರ್ಹವಾದದ್ದು. ಎಲ್ಲ ಕೆಳಗಿರುವ ಸುತ್ತುತ್ತಿರುವ ಸಪ್ತರ್ಷಿ ಮಂಡಲ, ಸೊ ಅವರೆಲ್ಲರೂ ಕೂಡ ಇದನ್ನ ಆರಾಧಿಸ್ತಾರೆ. ಕೆಳ ಲೋಕಗಳು ಆರಾಧಿಸ್ತಾರೆ, ಮೇಲ ಲೋಕಗಳು ಕೂಡ ಆರಾಧಿಸ್ತಾರೆ. ಸೊ ಆ ಪಾಯಿಂಟ್ ನ ವಿಶೇಷವಾಗಿ ಪ್ರಭುಪಾದರು ಈ ಒಂದು ಭಾವಾರ್ಥದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ, 9th 9 ಯಾವುದು? 9ನೇ ಶ್ಲೋಕ. ಓದಿ 9ನೇದು ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅನುವಾದ. ಮಹಾರಾಜ ವೇನನು ರುಜುಮಾರ್ಗದಿಂದ ದೂರ ಸರಿದನು. ಬ್ರಾಹ್ಮಣರು ಅವನನ್ನು ವಜ್ರಾಘಾತ ಶಾಪದಿಂದ ದಂಡಿಸಿದರು. ಇದರಿಂದ ರಾಜ ವೇನನು ತನ್ನೆಲ್ಲ ಒಳ್ಳೆಯ ಕಾರ್ಯಗಳೊಂದಿಗೆ ಮತ್ತು ಸಂಪತ್ತಿನೊಂದಿಗೆ ದಗ್ಧನಾದನು ಮತ್ತು ನರಕದ ಹಾದಿಯಲ್ಲಿದ್ದನು. ಭಗವಂತನು ತನ್ನ ಅವ್ಯಾಜ್ಯ ಅನುಗ್ರಹದಿಂದ ಪೃಥು ಎಂಬ ಹೆಸರಿನೊಂದಿಗೆ ಅವನ ಮಗನಾಗಿ ಅವತರಿಸಿ ಖಂಡನೆಗೊಳಗಾದ ರಾಜ ವೇನನನ್ನು ನರಕದಿಂದ ಪಾರು ಮಾಡಿದನು ಮತ್ತು ಎಲ್ಲಾ ಬಗೆಯ ಬೆಳೆಗಳನ್ನು ಉತ್ಪತ್ತಿ ಮಾಡಿ ಭೂಮಿಯನ್ನು ಉಪಯೋಗಿಯಾಗುವಂತೆ ಮಾಡಿದನು. ಹರೇ ಕೃಷ್ಣ. ಇದು ಯಾವ ಅವತಾರ? ಪೃಥು ಮಹಾರಾಜರ ಅವತಾರ. ಸೊ ಪೃಥು ಮಹಾರಾಜರ ಅವತಾರ. ಸೊ ಶಿಲ ಪ್ರಭುಪಾದರ ಭಾವಾರ್ಥದಲ್ಲಿ ನಮ್ಗೆ ಈ ತರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ತರ ಇರೋದು ಒಬ್ಬರ ಜ್ಞಾನದಿಂದ, ಭಗವಂತನ ಬಗ್ಗೆ ತಿಳಿದಿರೋ ಜ್ಞಾನದಿಂದ, ಮತ್ತೆ ಕೃಷ್ಣ ಪ್ರಜ್ಞೆ ತಿಳಿದಿರೋದ್ರಿಂದ ಅಂತ ಕೂಡ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಆಮೇಲೆ ಒಂದು ಪ್ರಭುಪಾದ ಅನಾಲಜಿ ಕೊಡ್ತಾ ಇದ್ದಾರೆ. ಹೀಗೆ ತಂದೆಗೆ ಗೊತ್ತು ಹೇಗೆ ಮಗುವನ್ನ ಒಂದು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು ಅಂತ. ಅದೇ ರೀತಿ ನಿಜವಾಗ್ಲೂ ಮಾನವ ಸಮಾಜ, ಜನತೆ ಇದು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಮಗೆ ಈ ರೀತಿ ನಾವು ಮಕ್ಕಳಿದ್ದಾಗೆ, ಸೊ ನಮ್ಗೆ ಮಾಸ್ ಆಫ್ ಪೀಪಲ್, ಜನಸಮೂಹ, ಜನಸಂಖ್ಯೆ ಒಂದು ಮಕ್ಕಳಿದ್ದಾಗೆ ಏನು ಒಳ್ಳೇದು ಅಂತ ಗೊತ್ತಿಲ್ಲ ನಮ್ಗೆ, ಅಜ್ಞಾನದಲ್ಲಿದ್ದೇವೆ ನಾವು. ಸೊ ನಮಗೆ ಈ ಶಾಸ್ತ್ರ ನಿರ್ದೇಶನ ಬೇಕು. ಶಾಸ್ತ್ರ ನಿರ್ದೇಶನ ನಮ್ಗೆ ಕೊಡೋರು ಈ ತರ ಅಭ್ಯಾಸ ಮಾಡುವ ಪಂಡಿತರು, ಬ್ರಾಹ್ಮಣರು, ಯಾರು ಇದನ್ನು ವೇದಜ್ಞಾನ ತಿಳ್ಕೊಂಡಿದ್ದಾರೆ. ಸೊ ಆದ್ರೆ ಇಲ್ಲಿ ಈ ರಾಜ ಯಾರು, ಬೇಡ ಮಹಾರಾಜ, ಆ ರೀತಿ ಉಲ್ಲಂಘನೆ ಮಾಡಿ ನಾನೇ ದೇವರು, ನಾನೇ ಇದನ್ನು ಕೊಡ್ತೇನೆ, ನಿರ್ದೇಶನಗಳನ್ನು ಕೊಡ್ತೇನೆ, ನೀವು ಈ ತರ ದೇವತೆಗಳಿಗೆ ಇಲ್ಲದೆ ಭಗವಂತ ಕೃಷ್ಣನಿಗೆ ಪೂಜೆ ಮಾಡೋ ಅಗತ್ಯ ಇಲ್ಲ, ಈ ವರ್ಣಾಶ್ರಮ ಧರ್ಮ ಪಾಲನೆ ಮಾಡೋ ಅಗತ್ಯ ಇಲ್ಲ, ನಾನೇ ನಿಮಗೆ ರಕ್ಷಣೆ ಕೊಡ್ತಾ ಇರೋದು. ಸೊ ಹಾಗೆ ಯಜ್ಞ ಎಲ್ಲ ಮಾಡೋ ಅಗತ್ಯ ಇಲ್ಲ, ನೀವು ಏನ್ ಮಾಡಿದ್ರು ನನ್ನನ್ನ ತೃಪ್ತಿ ಮಾಡಿ ಸಾಕು, ನಾನೇ ನಿಮ್ಮ ರಕ್ಷಕ. ಸೊ ಈ ರೀತಿ ಬೇಡ ಮಹಾರಾಜ. ಸೊ ಹೀಗೆ ಅವರು ಧರ್ಮದ ವಿರೋಧವಾಗಿ, ಆಕ್ಚುಲಿ ಅವರು ನರದೇವ, ಭಗವಂತನ ಪ್ರತಿನಿಧಿಸ್ತಾ ಅವರು ಧರ್ಮದ ಪಾಲನೆ ಮಾಡ್ಬೇಕು, ರಾಜರ್ಷಿ ಆಗ್ಬೇಕು ರಾಜನಾದವರು. ಸೊ ಅವರು ಮಾಡ್ಲಿಲ್ಲ ಅವರು ಬೇಡ ಮಹಾರಾಜ. ಸೊ ಹೇಳ್ತಾರೆ, ಆಗ ಭಗವಂತನು ಮೊದಲಿಗೆ ಆ ಬ್ರಾಹ್ಮಣರು ತಮ್ಮ ಶಾಪದಿಂದನೇ ಅವರನ್ನ ಕೊಂದು ಹೇಳ್ತಾರೆ, ಒಳ್ಳೆ ಸಲಹೆ ಕೊಡ್ತಾರೆ ಅವರು, ಆದ್ರೆ ಕೇಳೋದಿಲ್ಲ ವೇಣ ಮಹಾರಾಜ. ಆಗ ಕೇವಲ ಅವರ ಮಾತಿನಿಂದನೇ ಅವರು ವೇಣ ಮಹಾರಾಜನ ಸಾಯಿಸ್ತಾರೆ. ನಂತರ ಅವರು ಪೃಥು ಮಹಾರಾಜನಿಗೆ ಭಗವಂತನ ಪ್ರಾರ್ಥನೆ ಮಾಡಿ ಪೃಥು ಮಹಾರಾಜರು ಅವತರಿಸೋದು. ಸೊ ಪೃಥು ಮಹಾರಾಜರು ಇಲ್ಲಿ ಹೇಳೋದು, ಅವರು ಭಗವಂತನ ಅವರು ಒಂದು ಇನ್ನೊಂದು ಶಕ್ತಾವೇಶ ಅವತಾರ, ಶಾಸನ ಶಕ್ತಿ, ಭಗವಂತನ ಶಕ್ತಿಯನ್ನು ಪಡೆದವರು ಹೇಗೆ ಒಬ್ಬ ರಾಜನಾದವರು ಅವರು ಆಳ್ವಿಕೆ ಮಾಡ್ಬೇಕು ಅಂತ ಅವ್ರು ತೋರಿಸಿದ್ದವರು. ಸೊ ಇದು ಭಗವಂತನ ಪೃಥು ಮಹಾರಾಜರ ಅವತಾರ. ಸೊ ಪೃಥು ಮಹಾರಾಜ ಅವತಾರ. ಸೊ ಈ ಅವತಾರದಲ್ಲಿ ಅವರು
ಈ ಭೂಮಿಯನ್ನು ಆಗ ಭೂಮಿಯಿಂದ ಎಲ್ಲ ನಮ್ಗೆ ಏನ್ ಬೇಕು, ಭೂಮಿಯಲ್ಲಿ ಎಲ್ಲ ಅಗತ್ಯಗಳು ಇದೆ, ನಮ್ಗೆ ಏನ್ ಬೇಕು ಎಲ್ಲ. ಸೊ ಭೂದೇವಿ ಎಲ್ಲವನ್ನೂ ಅನುಗ್ರಹಿಸಬಹುದು ನಮ್ಗೆ. ಶಿಲಾ ಪ್ರಭುಪಾದರು ಹೇಳ್ತಾ ಇದ್ರು, ಇದು ಸುಮ್ಮನೆ ಇದು ಫಾಲ್ಸ್ ಪ್ರಾಪಗ್ಯಾಂಡ, ಏನು ಈ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ಇಲ್ಲಿ ನಮ್ಗೆಲ್ಲ ಕೊರತೆ ಇದೆ ಅಂತೆಲ್ಲ. ಸೊ ಹೇಳ್ತಾರೆ ಇಲ್ಲ, ಭೂದೇವಿ ಈಗಲೂ ಕೂಡ ನಮಗೆ 10 ಪಟ್ಟು ಇದು. ಇವಾಗ ಇಲ್ಲೇ ನೋಡ್ತೀವಿ, ನಮ್ಮ ಮಂಗಳೂರು ಸುತ್ತಮುತ್ತ ನೋಡ್ತೀವಿ ಎಷ್ಟು ಸ್ಥಳ ಇದೆ, ಎಷ್ಟು ಇದಿದೆ. ಯಾರು ಇಲ್ಲಿ ಒಂದು ಬೇಸಾಯ ಮಾಡ್ತಾರೆ, ಯಾರು ಏನ್ ಬೆಳೆಸ್ತಾರೆ, ಎಲ್ಲ ವೇಸ್ಟ್ ಆಗೇ ಇದೆ. ಇಷ್ಟು ನಮ್ಮ ಸುತ್ತು ಇಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಲ್ಲಿ. ಈ ಇಂಡಸ್ಟ್ರೀಸ್ಗೆ ಎಷ್ಟೆಷ್ಟು ಒಂದೊಂದು ಇಂಡಸ್ಟ್ರಿ ಕೂಡ MRP ಇದೆಲ್ಲ 1500-2000 ಎಕರೆ ಸ್ಥಳ. ನಂತರ ಇನ್ನೊಂದು ಯಾವ್ದು MSCZ ಅವ್ರದ್ದು ಇನ್ನೊಂದು 2000 ಎಕರೆ ಸ್ಥಳ. ಮತ್ತೆ ಇನ್ಯಾವುದೋ ಅಕ್ವೈರ್ ಮಾಡ್ತಾ ಇದ್ದಾರೆ, ಅದೊಂದು 2000 ಎಕರೆ ಸ್ಥಳ. ಆಕ್ಚುಲಿ ಇದೆಲ್ಲ ಎಷ್ಟೊಂದು ಫಲವತ್ತಾದ ಇದೊಂದು ಪ್ರದೇಶಗಳು. ಇಲ್ಲಿ ಎಷ್ಟಕ್ಕೆ ಬೆಳೆಸ್ಬೋದು ಇಲ್ಲಿ. ಆದ್ರೆ ಏನ್ ಮಾಡೋದು, ಆದ್ರೆ ಈಗ ದೇಶದ ರಾಜಕಾರಣಿಗಳಿಗೆ ಗೊತ್ತಿಲ್ಲ. ಅವರು ನಾವು ಆದ್ಯತೆ ನಾವು ಮುನ್ನಡೆ ಅಂದ್ರೆ, ಭೌತಿಕ ಮುನ್ನಡೆ ಅಂದ್ರೆ ಹೆಚ್ಚೆಚ್ಚು ಕೈಗಾರಿಕೆಗಳು ಬರ್ಬೇಕು, ಹೆಚ್ಚೆಚ್ಚು ಎಲ್ಲರೂ ಸಿಟಿ ಜೀವನಕ್ಕೆ ಬರ್ಬೇಕು, ಎಲ್ಲರೂ ಅವರು ನ್ಯಾಚುರಲ್ ಲೈಫ್ ಅಲ್ಲಿ ಏನಿದೆ ನಮ್ಗೆ ಅಲ್ಲಿ ಎಲ್ಲ ಭಗವಂತನ ಕ್ರಿಯೆಯಿಂದ. ಇವಾಗ ಒಂದು ಸ್ವಲ್ಪ ಸ್ಥಳ ಇದ್ದು ಸ್ವಲ್ಪ ಗೋವುಗಳಿದ್ರೆ ಆಗೋಯ್ತು, ನಮ್ಗೆ ಬೇಕಾದೆಲ್ಲ ಆಯ್ತು, ಅಲ್ಲೇ ಪೂರೈಕೆ ಆಯ್ತು ನಮ್ಮ ನೀಡ್ಸ್. ಆದ್ರೆ ಆತರ ಅಲ್ಲ, ಅವ್ರಿಗೆ ಆತರ ನಮಗೆ ಪ್ರೋತ್ಸಾಹ ಮಾಡೋ ಇಚ್ಛೆ ಇಲ್ಲ ಅವ್ರಿಗೆ. ಅವರು ಎಲ್ಲ ಮಾಡೋರು ಕೂಡ ಅಲ್ಲಿಂದ ಓಡಿಸಿ ಅವ್ರಿಗೆ ಕಳಿಸಿ. ಸೊ ಈ ರೀತಿ ಈ ಸಮಾಜ. ಸೊ ಎನಿವೆ ಈ ತರ ಇದೆ. ಸೊ ಇಲ್ಲ ಅಂದ್ರೆ ಪೃಥು ಮಹಾರಾಜರು ಹೇಳ್ತಾರೆ, ಅವ್ರು ಬಂದು ಎಲ್ಲ ಸರಿ ಮಾಡೋದು. ಇನ್ನ ಎಷ್ಟೊಂದೆಲ್ಲ ಅವರು ಏನೇನಿತ್ತು ಬೆಟ್ಟಗಳು ಅದನ್ನೆಲ್ಲ ನೆಲಸಮ ಮಾಡಿ ಅಲ್ಲೆಲ್ಲ ಇನ್ನ ಅದು ಫಲವತ್ತಾಗಿ ಅದೆಲ್ಲ ಬರೋ ರೀತಿಯಲ್ಲಿ ಮಾಡಿದ್ರು. ಸೊ ಅದ ಅಗತ್ಯ ಇಲ್ಲ. ಇವಾಗ ಸದ್ಯಕ್ಕೆ ಇರೋದೇ ಎಷ್ಟೋ ಸ್ಥಳಗಳು, ಪ್ರದೇಶಗಳು, ಅಲ್ಲೇ ನಾವು ಇದು ಮಾಡ್ತೇವೆ. ಬೇಕಿದ್ರೆ ಅಗತ್ಯ ಇದ್ರೆ ಆತರ ಇನ್ನ ಎಷ್ಟೋ ಆತರ ಒಂದೇ ಇದ್ರಲ್ಲಿ ಇಲ್ಲದೆ ನೆಲ ಒಂದೇ ತರ ಇದ್ದೆ ಮೇಲೆ ಕೆಳಗಿರೋದು ಅದನ್ನೆಲ್ಲ ನಾವು ಎಲ್ಲ ಇದು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಎನಿವೆ, ಸೊ ಇದು ಪೃಥು ಮಹಾರಾಜರ ಅವತಾರ ಮೂಲಕ ಇದೆಲ್ಲ ಸರಿ ಆಯ್ತು. ಆಮೇಲೆ ಇಲ್ಲಿ ಪ್ರಭುಪಾದರು ವಿಶೇಷವಾಗಿ ಈ ಬ್ರಾಹ್ಮಣರು ಯಾರು, ಈ ಬೇಣ ಬೇಣನನ್ನು ಕೊಂದದ್ದು, ಸೊ ಅವರ ಬಗ್ಗೆ ಒಂದು ಹೇಳ್ತಾ ಇದೆ. ಅವರು ಈ ನಮಗೆ ಇವತ್ತಿನ ರೀತಿಯ ಪೇಯ್ಡ್ ಇದೆಲ್ಲ ಅಂತ ಹೇಳ್ತಾರೆ. ಪೇಯ್ಡ್ ಅಂದ್ರೆ ಇವಾಗ ನಾವು ಕೆಲಸ ಮಾಡ್ತಾ ಇದೀವಿ ಇಲ್ಲಿ, ಯಾರಿಗೆ ಇಲ್ಲಿ ಇವಾಗ ನಮ್ಮ ದೇಶದಲ್ಲೂ ಕೂಡ IAS ಆಫೀಸರ್ಸ್, ಅಡ್ಮಿನಿಸ್ಟ್ರೇಟರ್ಸ್ ಎಲ್ಲ ಇದ್ದಾರೆ. ಸೊ ಆದ್ರೆ ಅವರು ಪೇಮೆಂಟ್ ನಮಗೆ ಇಷ್ಟು ನಮ್ಮ ಸಂಬಳ ಇಷ್ಟು ಇದ್ರೇನೆ ನಾವು ಕೆಲಸ ಮಾಡ್ತೀವಿ. ಎಷ್ಟೋ ಸಲ ಇನ್ನ ಒಳ್ಳೆ ಸಂಬಳ ಸಿಕ್ಕಿದ್ರೆ ಇದು ಬಿಟ್ಟು ಹೋಗ್ಬಿಡ್ತಾರೆ. ಸೊ ನಮಗೆ ಹೆಚ್ಚಾಗಿ ನಾವು ನಮ್ಮ ಹಣದ ಹಿಂದೆ ನಾವು ನಮ್ಮ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ಹೇಳ್ತಾ ಇರೋ ಈ ತರ ಸಲಹೆಗಾರರು, ಕ್ಷತ್ರಿಯರಿಗೆ ಸಲಹೆ ಕೊಡುವ ಬ್ರಾಹ್ಮಣರು, ಅವರು ಯಾರಿಂದ ವರಮಾನ ಸ್ವೀಕಾರ ಮಾಡೋದು, ಸ್ಯಾಲರಿ ಸ್ವೀಕಾರ ಮಾಡೋದು ಇರ್ಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಅಷ್ಟೊಂದು ಪಕ್ಷಪಾತ ಇಲ್ಲದೆ ಅವ್ರು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ತಾರೆ. ಸೊ ಅವ್ರು ಯಾವ ಪಕ್ಷಪಾತ ಯಾರಿಗೂ ಪಾರ್ಶಾಲಿಟಿ ಇರ್ತಾ ಇರಲಿಲ್ಲ. ಪ್ರಭುಪಾದರು ಇತ್ತೀಚೆಗೂ ಕೂಡ ಚಂದ್ರಗುಪ್ತ ಮೌರ್ಯ ಅವರ ಮಂತ್ರಿಯಾದ ಚಾಣಕ್ಯ ಉದಾಹರಣೆಯನ್ನು ಇಲ್ಲಿ ಹೇಳ್ತಾರೆ. ಸೊ ಚಾಣಕ್ಯನು ಕೂಡ ಅದೇ ರೀತಿಯ ಒಬ್ಬ ಮಂತ್ರಿ ಬ್ರಾಹ್ಮಣ. ಸೊ ಒಬ್ಬ ಚಂದ್ರಗುಪ್ತ ಮೌರ್ಯ ಕೇಳಿದ್ದೆ ಏನು ಎಕ್ಸ್ಪ್ಲನೇಷನ್ ಅಂದ್ರೆ, ಅವ್ರಿಗೆ ಏನೋ ಒಂದು ಸಂಶಯ ಬಂತು ಅವರ ಗುರು ಮೇಲೆ, ಇವ್ರ ಮಂತ್ರಿ ಮೇಲೆ. ಸೊ ತಕ್ಷಣ ಅವ್ರು ರಾಜೀನಾಮೆ ಕೊಟ್ಟರು. ಅಂದ್ರೆ ಅವರು ಆ ರೀತಿ ಇರ್ಬೇಕು, ಆ ರೀತಿ ಅದು ಆತರ ಸಲಹೆ ಕೊಡೋರು, ಆತರ ಬ್ರಾಹ್ಮಣರಾದವರು ಆತರ ಸ್ಥಿತಿಯಲ್ಲಿ ಇರ್ಬೇಕು. ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹ. ಸೊ ಅವರು ಅದರಲ್ಲಿ ತನ್ಮಯರಾಗಿರ್ಬೇಕು ಅವರು. ಸೊ ಅವರು ಅಂತ ವ್ಯಕ್ತಿಗಳಿಂದ ಸರಿಯಾದ ನಿರ್ದೇಶನ, ಶಾಸ್ತ್ರ ನಿರ್ದೇಶನ ಸಿಗುತ್ತೆ, ಸಮಾಜದ ನಿರ್ದೇಶನ ಸಿಗುತ್ತೆ, ದೇಶದ ಆಡಳಿತ ಹೇಗೆ ಮಾಡೋದು ಗೊತ್ತಾಗುತ್ತೆ ಅಂತ ಪ್ರಭುಪಾದರು ಈ ಪಾಯಿಂಟ್ ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ಇದರಲ್ಲಿ ಇನ್ನೊಂದು ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ ಭಾವಾರ್ಥದಲ್ಲಿ ಶಿಲಾ ಪ್ರಭುಪಾದರು. ನಮಗೆ ಒಂದೊಂದ್ಸಲ ತುಂಬಾ ಭಗವಂತನ ಆಶೀರ್ವಾದ ಸಿಗುತ್ತೆ. ಹೇಗೆ ಸಿಗುತ್ತೆ ಅಂದ್ರೆ, ಒಂದು ಮಹಾತ್ಮರ ಒಂದು ಕೃಪೆಯಿಂದನೋ, ಇಲ್ಲಾಂದ್ರೆ ನಮ್ಮದೇ ಒಂದು ಸನ್ನಡತೆಯಿಂದ, ನಾವೊಂದು ಧಾರ್ಮಿಕತೆಯಿಂದ ಸಿಗುತ್ತೆ. ಹೇಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಸಿಕ್ಕಿದ್ ಇವ್ರಿಗೆ ಯಾರಿಗೆ, ಪೃಥು ಮಹಾರಾಜ ತಂದೆಯಾದ ಬೇಣನಿಗೆ ಹಿಂದೆ ಏನೋ ಒಂದು ಧಾರ್ಮಿಕ ಪಾಲನೆ, ಅದರಿಂದ ಅವರು ರಾಜನಾದರು, ಮಹಾರಾಜನಾದರು. ಅಷ್ಟು ಶಕ್ತಿ ಸಿಕ್ತು ಅವ್ರಿಗೆ. ಯಾರು ಅವ್ರಿಗೆ ಎದುರ್ಸಕ್ಕಾಗ್ತಾ ಇರಲಿಲ್ಲ. ಎಲ್ಲರೂ ಅವರ ಅಧೀನರಾಗಿದ್ರು, ಅವ್ರನ್ನ ಮಾತು ಕೇಳ್ತಾ ಇದ್ರು. ಸೊ ಆ ರೀತಿಯ ಒಂದು ಸ್ಥಿತಿ ಸಿಕ್ಕಿತ್ತು, ಒಬಿಡಿಯನ್ಸ್, ಮತ್ತೆ ಅಷ್ಟು ಜೀವಾವಧಿ ಎಲ್ಲ ಇತ್ತು ಅವ್ರಿಗೆ. ಆದ್ರೆ ಹೇಳ್ತಾರೆ, ಅವರು ಈ ತರ ಒಂದು ಬ್ರಾಹ್ಮಣರು ಬಂದು ಸಲಹೆ ಕೊಟ್ಟಾಗ ಅವರಿಗೆ ಅವರು ಮಾತು ಉಪದೇಶ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವರ ಮೇಲೆ ಅಪರಾಧ ಹೊಸಗುತ್ತಾ ಇದೆ. ಸೊ ಹೇಳ್ತಾರೆ, ಹಾಗೆ ಅವರು ಅದು ಮಾಡಿದ್ಮೇಲೆ ಅವರ ಶಾಪದಿಂದ ಎಲ್ಲವೂ ಕಟ್ತಾರೆ.
ಸೊ ಹೇಳ್ತಾರೆ ಹೀಗೆ ಇರ್ಬೋದು, ಒಂದೊಂದು ಒಳ್ಳೆ ಒಳ್ಳೆ ಆಶೀರ್ವಾದ ನಮ್ಮ ಹತ್ರ ಇರ್ಬೋದು, ನಮ್ಮ ಒಳ್ಳೆ ಬಲವಾದ ದೇಹ ಇದ್ದು ತುಂಬಾ ದೊಡ್ಡ ಆಯುಷ್ ನಾವಿನ್ನ ಬದುಕಬೇಕಾಗಿರ್ಬೋದು, ಇಲ್ಲ ಅಂದ್ರೆ ನಮಗೆ ಎಷ್ಟೋ ಜನ ನಮ್ಮ ಮಾತು ಕೇಳ್ತಾ ಇರ್ಬೋದು, ನಾನು ಎಷ್ಟೋ ಜನ ನಿಯಂತ್ರಿಸ್ಕೊಂಡು ಎಷ್ಟೋ ಸೇವಕರು ನನಗಿರ್ಬೋದು. ಸೊ ಇದೆಲ್ಲ ಇರ್ಬೋದು. ಮತ್ತೆ ನಾನು ನನ್ನದ ಒಂದು ಧಾರ್ಮಿಕ ಇದು ಕೂಡ ಅಭ್ಯಾಸ ಕೂಡ ಇರ್ಬೋದು, ನಾನು ಅದೆಲ್ಲ ನಿಯಮಗಳು ಪಾಲನೆ ಮಾಡ್ತಾ ಇರೋ ತರ ಇರ್ಬೋದು. ಇದನ್ನ ನನಗೆ ಇದರಿಂದ ಹೆಚ್ಚು ಮುಂದೆ ಇನ್ನೂ ಒಳ್ಳೇದಾಗುತ್ತೆ, ಇನ್ನ ನಾನು ಮುಂದಿನ ಉನ್ನತ ಲೋಕಗಳಿಗೆ ಹೋಗ್ಬೋದು. ಸೊ ಅದೆಲ್ಲ ನನಗೆ ಇರ್ಬೋದು. ಆದ್ರೆ ಒಂದು ಅಪರಾಧವನ್ನು ನಾನು ಮಾಡಿದ್ರೆ ಎಲ್ಲಿ ಬೇಡ ಆ ಬ್ರಾಹ್ಮಣರ ಮೇಲೆ ಮಾಡಿದ ಅಪರಾಧದಿಂದ ಎಲ್ಲವನ್ನೂ ಕಳ್ಕೊಂಡ್ಬಿಡ. ಸೊ ಅದೇ ರೀತಿ ಹೇಳ್ತಾರೆ, ಎಚ್ಚರಿಕೆ ಪ್ರಭುಪಾದ ಹೇಳ್ತಾ ಇರೋದು, ನಮಗೂ ಕೂಡ ನಾವೆಲ್ಲ ಕಳ್ಕೊಂಡ್ಬಿಡ್ಬೋದು. ಇನ್ನ ಹಿಂದೆ ಭಾವಾರ್ಥದಲ್ಲಿ ಹೇಳ್ತಾರೆ ಯಾರದು ಐಹಯ ನೀವು ಇದ್ರ ಬಗ್ಗೆ ಕೇಳಿದ್ರೆ ಈ ಮುಂದೆ ಬರುತ್ತೆ ಅನ್ಸುತ್ತೆ, ಪರಶುರಾಮದ ಅವತಾರದಲ್ಲಿ ಬರುತ್ತೆ. ಈ ಅತ್ರಿ ದತ್ತಾತ್ರೇಯನ ಆಶೀರ್ವಾದದಿಂದ ಕಾರ್ತವೀರ್ಯ ಅರ್ಜುನ ಭೌತಿಕವಾಗಿ ಕೂಡ ಆಧ್ಯಾತ್ಮಿಕವಾಗಿ ಕೂಡ ಅವರು ಆಶೀರ್ವಾದ ಪಡೆದ್ರು. ಯಾರು? ಯದುಗಳು ಮತ್ತೆ ಅಹಿಹಯರಿಂದ ಇವರೇ ಈಗ ಕಾರ್ತವೀರ್ಯ ಅರ್ಜುನ. ಆದರೆ ಅವ್ರು ಪಡೆದ್ರು ಕೂಡ ನಂತರ ಅವರು ಮಹಾನ್ ವ್ಯಕ್ತಿ ಯಾರು? ಪರಶುರಾಮನ ತಂದೆ ಯಾರು? ಅವರು ಭಾರ್ಗವ ಅಲ್ಲ, ಯಾರದು? ಜಮದಗ್ನಿ. ಎಸ್, ಜಮದಗ್ನಿಯನ್ನು ಅವ್ರ ಮೇಲೆ ಅಪರಾಧ ಮಾಡಿದ್ರಿಂದ ಕರ್ಕೊಂಡ್ಬರ್ತಾರೆ. ಭಗವಂತನಿಂದ ಒಂದು ಕಡೆ ಕೃಪೆ ಸಿಕ್ತು ಅವ್ರಿಗೆ. ಆಕ್ಚುಲಿ ಈ ಬಗ್ಗೆ ದಕ್ಷಿಣ ಕೂಡ ನಾವಾಗೆ ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ದಕ್ಷಿಣ ಕೂಡ ಸಾಮಾನ್ಯ ವ್ಯಕ್ತಿ ಇಲ್ಲ, ಆದ್ರೆ ಶಿವನ ಇದು ಮಾಡಿದ್ಮೇಲೆ ಅವರು ಕೂಡ ಕಳ್ಕೊಂಡ್ಬಿಟ್ರು. ಸೊ ಆ ರೀತಿ ಕೂಡ ಅದನ್ನ ಪ್ರಭುಪಾದರು ಮತ್ತೆ ನಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಓಕೆ, ಸೊ ಹತ್ತನೇದು ಯಾರು ಹೋಗ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಭಗವಂತನು ನಾಭಿರಾಜನ ಹೆಂಡತಿ ಸುದೇವಿಯ ಮಗನಾಗಿ ಋಷಭದೇವ ಎಂಬ ಹೆಸರಿನೊಂದಿಗೆ ಜನಿಸಿದನು. ಅವನು ಮನಸ್ಸಿನ ಸಮತೋಲನಕ್ಕಾಗಿ ಜಡಯೋಗವನ್ನು ಆಚರಿಸಿದನು. ಈ ಅವಸ್ಥೆಯು ಕೂಡ ಮುಕ್ತಿಯ ಅತ್ಯುನ್ನತ ಪರಿಪೂರ್ಣತೆ ಸನ್ನಿವೇಶವೊಂದು ಅಂಗೀಕೃತವಾಗಿದೆ. ಇದರಲ್ಲಿ ವ್ಯಕ್ತಿಯು ಆತ್ಮನಲ್ಲಿ ನೆಲೆಸಿರುತ್ತಾನೆ ಮತ್ತು ಸಂಪೂರ್ಣ ತೃಪ್ತಿಯನ್ನು ಹೊಂದಿರುತ್ತಾನೆ. ಧನ್ಯವಾದಗಳು ಪ್ರಭುಜಿ. ಸೊ ಈಗ ಋಷಭದೇವ ಅವತಾರ 5ನೇ ಸ್ಕಂದ ನಾವು ಓದ್ತೇವೆ. ಭರತ ಮಹಾರಾಜ, ಭರತ ಚಕ್ರವರ್ತಿಯವರ ತಂದೆ. ಸೊ ಹಾಗೆ ಋಷಭದೇವ, ಮಹಾರಾಜ್ ನಾಭಿ ಮತ್ತೆ ಮೇರುದೇವಿ, ನಾಭಿ ಮತ್ತೆ ಮೇರುದೇವಿ ಸುದೇವಿ ಇನ್ನೊಂದು ಹೆಸರು ಅವ್ರಿಗೆ. ಸೊ ಅವರು ಮೆಟಲಿಸ್ಟಿಕ್ ಯೋಗಾಭ್ಯಾಸ ಇದೆಲ್ಲ ಜಡಯೋಗ ಅಂತ ಹೇಳ್ತಾರೆ. ಜಡಯೋಗ ಅಂದ್ರೆ ಒಂದು ಕಲ್ಲಿನ ರೀತಿಯಲ್ಲಿ ಅದೇ ಆಗ್ಲಿ, ಒಂದು ಭೌತಿಕವಾಗಬಹುದು, ಭೌತಿಕವಾಗಿ ಸೂಕ್ಷ್ಮವಾಗಬಹುದು, ಸ್ಥೂಲವಾಗಬಹುದು, ಏನೋ ಒಂದು ಇದೇ ಇಲ್ಲ. ಸೊ ಆ ರೀತಿಯ ಒಂದು ಅಭ್ಯಾಸ ಹೇಳೋದು ಇಲ್ಲಿ. ಅಲ್ಲಿ ಅವರು ಕೂದಲು ಎಲ್ಲ ಹಾಗೆ ಬಿಟ್ಬಿಟ್ಟು ಅವರು ಮತ್ತೆ ಏನು ಸರಿಯಾದ ಒಂದು ಬಟ್ಟೆ ಇದು ಉಡುಪು ಅದು ಕೂಡ ಏನು ಇಲ್ಲ. ಮತ್ತೆ ಅಷ್ಟೊಂದು ಆ ರೀತಿಯ ಹುಚ್ಚನಾಗಿ ಅವರು ಅಲಿತಾ ಇರೋದು. ಮತ್ತೆ ಯಾರಾದ್ರೂ ಏನು ಬೈದ್ರು, ಏನು ಇವ್ರಿಗೆ ಹೊಡೆದ್ರು, ಏನು ಅವ್ರ ಮೇಲೆ ಇದ್ ಮಾಡಿದ್ರು ಕೂಡ ಅವರು ಹೋಗುದ್ರು, ಅವ್ರು ಏನು ಮಾಡೋದು. ಸೊ ಆ ರೀತಿಯ ಒಂದು ಇದು ಅವಧೂತರ ಇದು ತೋರಿಸಿದ್ ಯಾರು? ಋಷಭದೇವರು. ಮೊದಲು ರಾಜರಾಗಿದ್ರು. ರಾಜರಾದ್ಮೇಲೆ ಅವರು ಮತ್ತೆ ಅವರು ವನಪ್ರಸ್ಥ ಜೀವನಕ್ಕೆ ಹೋಗುವಾಗ ಈ ತನ್ನ 100 ಮಕ್ಕಳಿಗೆ ಉಪದೇಶಿಸಿದ್ರು. ನಂತರ ಅವರು ಈ ರೀತಿಯ ಒಂದು ಅಭ್ಯಾಸ ಮಾಡಿದ್ದಾರೆ. ಸಂಪೂರ್ಣವಾಗಿ ಜಡ ಯಾವ ಭೌತಿಕ ಇದರಿಂದನೂ ಇದಿಲ್ಲ, ಕಂಪ್ಲೀಟ್. ಸೊ ಹೇಳ್ತಾರೆ ಇದು ಒಂದು ಮಾರ್ಗ. ಇದು ಹಿಂದೆ ಕಾಲದಲ್ಲಿ ಭಗವಂತನೇ ತೋರಿಸಿದ ಒಂದು ಮಾರ್ಗ. ಅದೇ ಈಗ ಆಧುನಿಕ ಕಾಲಕ್ಕೆ ಕಲಿಯುಗದಲ್ಲಿ ಇದಾಗಲ್ಲ. ಸೊ ಈ ರೀತಿ ಅವರು ಕೂದಲು ತೆಗೆಯೋದು ಇದೆಲ್ಲ ನಮಗೆ ಈಗಲೂ ಕೂಡ ಸ್ವಲ್ಪ ಜನ ಇದ್ದಾರೆ, ಕೆಲವು ಇದಿದೆ. ಅವರು ಶೇವಿಂಗ್ ಮಾಡ್ಕೊಳ್ಳೋದಿಲ್ಲ, ಅವರು ಕೈಯಿಂದಾನೇ ತೆಗೆಯೋದು, ಒಂದೊಂದು ಕೂದಲು ಒಂದೊಂದು ಇದು ಎಲ್ಲ ಇದೆ. ಸೊ ಈ ರೀತಿ ಎಲ್ಲ ತುಂಬಾ ನೋವನ್ನು ಉಂಟು ಮಾಡುತ್ತೆ. ಆದ್ರೆ ಹೇಳ್ತಾರೆ ಈ ರೀತಿಯ ಒಂದು ಇದರಿಂದ ನಾವು ದೇಹದ ಭಾವನೆಯಿಂದ ಹೊರಗೆ ಬರಲಿಕ್ಕೆ ಒಂದು ಸಹಿಷ್ಣುತೆ ಬೆಳಿಬಹುದು ಅಂತ ಹೇಳ್ತಾರೆ. ಆದರೆ ಈ ವಿಧಾನ ಇದಕ್ಕೆ ತುಂಬಾ ಸಮಯ ಬೇಕು, ತುಂಬಾ ಆ ರೀತಿಯ ಒಂದು ದೃಢತೆ ಬೇಕು, ಆ ರೀತಿಯ ಒಂದು ಮನಸ್ಸಿಗೆ ಬಲ ಬೇಕು. ಆದ್ರೆ ಕಲಿಯುಗದಲ್ಲಿ ನಮ್ಗೆ ಇದೆಲ್ಲ ಇಲ್ಲ. ನಮಗೆ ಅಲ್ಪಾಯುಷ ಪ್ರಾಯಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿ ಯುಗೇ ಜನ ಮಂದಾಸು ಮತಯೋ ಮಂದಭಾಗ್ಯ ಈ ಉಪಾದೃತ ಚಿಕ್ಕ ಇದಕ್ಕೆ ನಮ್ಗೆ ತಡ್ಕೊಳ್ಲಿಕ್ಕೆ ಆಗಲ್ಲ, ನಮಗೆ ಒಂದು ಸಹಿಷ್ಣು ಇದನ್ನ ಮೇಂಟೈನ್ ಮಾಡಕ್ ಆಗಲ್ಲ ನಮ್ಗೆ. ಸೊ ಈ ರೀತಿ ಅಭ್ಯಾಸಗಳು ಅದು ಇದಾಗಿ ಸೂಕ್ಷ್ಮವಾಗೋ ಸೂಕ್ಷ್ಮವಾಗಿ ಅವಹೇಳನ, ನಾವು ಅದಕ್ಕೆ ಬೈಗಳನ್ನ ಕೇಳ್ಕೊಂಡು ಆ ತರ ಇದೆಲ್ಲ ಅಭ್ಯಾಸ ಮಾಡಕ್ಕಾಗತ್ತ ನಮ್ಗೆ.
ಸೊ ಹೇಳ್ತಾರೆ ಇದು ಇದೆ, ಆದ್ರೆ ಈಗ ಇದಕ್ಕಲ್ಲ ಇದು ಅಂತ ಪ್ರಭುಪಾದರು ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಈ ಶ್ಲೋಕ. ಓಕೆ, ಸೊ ಈಗ 10 ಶ್ಲೋಕಗಳು ನೋಡಿದ್ವಿ. ಯಾರಾದ್ರೂ ಏನಾದ್ರು ಇದ್ರ ಬಗ್ಗೆ ಏನಾದ್ರು ಕೇಳ್ಬೇಕು, ಏನಾದ್ರು ಡಿಸ್ಕಷನ್ ಮಾಡ್ಬೇಕಂದ್ರೆ ಪ್ರಭುಜಿ. ಹೇಳಿ ಮಾತಾಜಿ. ಕೃಷ್ಣ, ಇದು ಧ್ರುವ ಮಹಾರಾಜರಿಗೆ ಅದು ಬರ್ತಾರಲ್ಲ ನಾರಾಯಣ, ಅದು ಕೃಷ್ಣಿಗರ್ಭ ಅವತಾರ ಅಂತ ಹೇಳ್ತಾರೆ. ಅಂದ್ರೆ ಅದೇ ಕೃಷ್ಣಿಗರ್ಭನ ಅಂದ್ರೆ ಕೃಷ್ಣಿಗರ್ಭ ಈಗ ವಸುದೇವ ದೇವಕಿಯರ ಅದು ಮೊದಲಿನ ಅವರದ್ದು ಮೊದಲ ಒಂದು ಬಂದಿರತಕ್ಕಂತ ಮಗ. ಹೌದು, ಕೃಷ್ಣಿಗರ್ಭ ಫಸ್ಟ್ ಟೈಮ್ ಅವರು ತಪಸ್ಸೆ ಮಾಡೋದು ಸುತಪ ಮತ್ತೆ ಕೃಷ್ಣಿ. ಸೊ ಅವರ ಮಗನಾಗಿ ಕೃಷ್ಣಿಗರ್ಭ ಅವತಾರ ಅಂತ ಹೇಳ್ತಾರೆ. ಹೌದು, ಅಂದ್ರೆ ಧ್ರುವ ಮಹಾರಾಜರಿಗೆ ಅವರು ಕಾಣಿಸ್ಕೊಂಡಿದ್ದು ಅವರೇ ಕೃಷ್ಣಿಗರ್ಭ. ಹೌದು, ಅದೊಂದು ಕನ್ಫರ್ಮ್ ಆಗ್ಬೇಕಾಯ್ತು ನಮ್ಗೆ. ये पेपर ले लो. ಸ್ವಲ್ಪ ಮುಂದುವರ್ಸೋಣ ಇನ್ ಸ್ವಲ್ಪ ಹೊತ್ತು. ಓಕೆ ಪ್ರಭುಜಿ, ಹೇಳಿ ಮಾತಾಡಿ. ಪ್ರಭುಜಿ, ಅದೇ ಎನ್.ಡಿ. ಪ್ರಭು ಅಲ್ಲಿ ಮೀಟಿಂಗ್ ಅಲ್ಲಿ ಕೇಳ್ತಾ ಇದ್ದಾರೆ, ಒಬ್ರು ಕೋಆರ್ಡಿನೇಟರ್ ಬೇಕಂತೆ ಪ್ರಭುಜಿ, ಅದೇ ಮ್ಯಾರೇಜ್ ಕನ್ನಡದಲ್ಲಿ ರೆಕಮೆಂಡ್ ಮಾಡಿ. ಕನ್ನಡದಲ್ಲಿ ಯಾರು ಅಂತ ಅದೇ ಪ್ರಭುಜಿ ಎಲ್ಲರೂ ಗುರು ಮಹಾರಾಜರು ಕೂಡ ಹೇಳಿರೋದು ಆದಷ್ಟು ಭಕ್ತರನ್ನ ಇದ್ರಲ್ಲಾಗಿ ದೀಕ್ಷೆ ಪಡೆದವ್ರು ಪರ್ಟಿಕ್ಯುಲರ್ಲಿ ಅಂತ ಹೇಳ್ತಾರೆ ಅವರು. ಸೊ ಯಾರು ಯಂಗ್ ಇವ್ರಿದ್ದಾರೆ ಅವರು ಪರ್ಟಿಕ್ಯುಲರ್ಲಿ, ಸೊ ಅವ್ರಿಗೆ ಇಲ್ಲ ತುಂಬಾ ಜನ ಬಹಳ ಜನ ಆಗ್ಲಿ ನೀವು ಎಲ್ಲ ನಾವು ಗೃಹಸ್ಥರೇ ಅಲ್ವಾ ಆಲ್ರೆಡಿ, ಇಲ್ಲ ಯಾರು ಇರ್ತಾರೆ ಅವ್ರಿಗೊಂದು ಸಹಾಯ ಆಗುತ್ತೆ. ಯಾರು ಯಂಗ್ಸ್ಟರ್ಸ್ ಇರ್ತಾರೆ ಆತರ ಇನ್ನ ಪರ್ಟಿಕ್ಯುಲರ್ ಡಿವೋಟಿಸ್ ಆಗಿದ್ದಾರೆ, ಸೊ ಅವ್ರಿಗೆ ಯಾರು ಮತ್ತೆ ಯಾರು ರೆಕಮೆಂಡ್ ಮಾಡ್ತೀರಾ? ಯಾರು ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಯಾರಿಗೆ? ರೂಪ ಮತ್ತು ನಿಮ್ಮ ಹೆಸರು ಕೊಡ್ಲಾ? ಇಲ್ಲ ಬೇಡ ಅಂತ ಅಲ್ಲ, ಎಲ್ಲ ಅಂದ್ರೆ ಭಕ್ತಿ ಶಾಸ್ತ್ರಿ ಭಕ್ತಿ ವೈಭವದಲ್ಲಿ ಎಲ್ಲರೂ ಸರ್ವಿಸ್ ಮಾಡ್ಬೇಕು ಅಂತ ಪ್ರಭು ಹೇಳ್ತಾ ಇದಾರೆ. ಯಾರಾದ್ರೂ ವಾಲಂಟಿಯರ್ ಆಗಿ ನಿಮ್ಮ ಹೆಸರು ಕೊಡಿ. ಜೈವಂತ್ ಪ್ರಭುಗೆ ಒಬ್ರು ಕೋಆರ್ಡಿನೇಟರ್ ಬೇಕಂತೆ ಕನ್ನಡದಿಂದ. ಬೇರೆ ಯಾರ್ದು ಕೊಡಿ ಮಾತಾಡಿ. ಹರೇ ಕೃಷ್ಣ. ಪ್ರಭುಜಿ ಅದನ್ನ ಸ್ವಲ್ಪ ವಿವರಿಸ್ತೀರಾ? ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇ ನಮ್ಮ ಭಕ್ತರಲ್ಲಿ ಭಕ್ತಿ ನಮ್ಮ ಟೆಂಪಲ್ ಬೇರೆ ಟೆಂಪಲ್, ಫಸ್ಟ್ ಆಫ್ ಆಲ್ ಎಷ್ಟೋ ಜನ ನಮ್ಮ ಇದ್ರಲ್ಲಿ ಆನ್ಲೈನ್ ಕನೆಕ್ಟ್ ಆಗಿರ್ತಾರೆ, ಇಲ್ಲಾಂದ್ರೆ ಬೇರೆ ಟೆಂಪಲ್ಸ್ ಎಷ್ಟು ಜನ ಅದು. ಸೊ ಅದಕ್ಕೆ ಹರೇ ಕೃಷ್ಣ. ಡಿವೋಟೀಸ್ ಅಲ್ಲಿ ನಮ್ಮ ಕನ್ನಡ ಡಿವೋಟೀಸ್ ಅಲ್ಲಿ ಯಾರು ವಿವಾಹ ಆಗ್ಲಿಕ್ಕೆ ಇದ್ದಾರೆ ಅವರಿಗೆ ಜಯವಂತ್ ಪ್ರಭು ಡಿವೋಟೀಸ್ ಕನೆಕ್ಟ್ ಮಾಡ್ತಾರೆ, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಡ್ತಾರೆ ಅನ್ಸುತ್ತೆ. ಅದಕ್ಕೆ ಕನ್ನಡದಿಂದ ಒಬ್ರು ವಾಲಂಟಿಯರ್ ಬೇಕು, ಕೋಆರ್ಡಿನೇಟರ್. ಯಾರ್ದು ಹೆಸರು ಕೊಡ್ಬೇಕು ಅಂತ ದಯವಿಟ್ಟು ಹೇಳ್ತೀರಾ? ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಇದು ಮಾಡಿ, ಇಲ್ಲಾಂದ್ರೆ ಹೇಳಿಲ್ಲ ಅಂದ್ರೆ ಇದು ಕೂಡ ಹ್ಯಾಂಡ್ ರೈಸ್ ಮಾಡಿ ಇದು ಮಾಡಿ. ಯಾರಾದ್ರೂ ಇಂಟ್ರೆಸ್ಟ್ ಇದೆ. ಗಾಯತ್ರಿ ದೇವಿ ಮಾತಾಜಿ ನಿಮ್ಮ ಹೆಸರು ಕೊಡ್ಲಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಗಾಯತ್ರಿ ದೇವಿ ಮಾತಾಜಿಗೆ ಅನುಭವ ಇರುತ್ತೆ ಅಂತ.
ಹರೇ ಕೃಷ್ಣ ಮಾತಾಜಿ, ನನ್ಗೆ ಅರ್ಥನೇ ಆಗ್ಲಿಲ್ಲ ಮಾತಾಜಿ ಏನು ಅಂತ. ಹಾ ಮಾತಾಜಿ, ನೀವಿಬ್ಬರು ಮಕ್ಕಳು ಮದುವೆ ಆಗಿದೆ ಅಲ್ಲ, ಸೊ ಅನುಭವ ಹಾ. ಇದೆ ನಿಮ್ಗೆ. ಅಲ್ಲ, ಈಗ ಏನ್ ಹೇಳಿದ್ರಿ ನಂಗೆ ಅರ್ಥ ಆಗ್ಲಿಲ್ಲ ಪ್ರಭುಜಿ. ಅಲ್ಲ, ಇವಾಗ ನಮ್ಮ ಇದರಲ್ಲಿ ಡಿವೋಟೀಸ್ ಎಷ್ಟೋ ಜನ ಯಂಗ್ಸ್ಟರ್ಸ್ ಇದ್ದಾರೆ, ಹಾ 20 to 35 years ಇವರು. ಸೊ ಹ್ಮ್. ಇವರಿಗೆ ಮ್ಯಾಚ್ ಇದು, ಹ್ಮ್. ಸೊ ಗಂಡಿಗೆ ಹೆಣ್ಣು, ಹೆಣ್ಣು ಗಂಡು, ಸೊ ಅದನ್ನ ಕೋಆರ್ಡಿನೇಟ್ ಮಾಡಕ್ಕೆ ಅದಕ್ಕೆ ಒಂದು ಕನ್ನಡ ಡಿಪಾರ್ಟ್ಮೆಂಟ್ ಇಂದ ಯಾರು ಕೋಆರ್ಡಿನೇಟ್ ಮಾಡ್ಲಿ ಅಂತ ಅವರು ಇದು ಜವಾಬ್ದಾರಿ ಒಪ್ಕೊಂಡಿದ್ದಾರೆ. ಯಾರು ನಮ್ಮ ಜಯವಂತ್ ಪ್ರಭು, ಜಗದಾನಂದ ಮುರಾರಿ, ಮತ್ತೆ ಅವ್ರ ಮಿಸಸ್ ಇದಾರಲ್ಲ ಇಂದಿರಾ ಮಾತಾಜಿ. ಸೊ ಅವರಿಬ್ಬರು ರಿಟೈರ್ಮೆಂಟ್ ತಗೊಂಡಿದ್ದಾರೆ ಜಗದಾನಂದ ಪ್ರಭು. ಹಾಗೆ ಫ್ರೀ ಅವರು ಹೇಳಿದ್ದಾರೆ, ಏನಾದ್ರು ಎನಿ ಟೈಮ್ ಟೆಂಪಲ್ ಅಲ್ಲೂ ಕೂಡ ಸರ್ವಿಸಸ್ ಅಗತ್ಯ ಇದೆ, ನಂಗೆ ಕಾಲ್ ಮಾಡಿ ಬರ್ತೀನಿ, ನಾನು ಬಂದು ಸೇವೆ ಮಾಡ್ತೀನಿ ಅಂತ. ಸೊ ಹಾಗೆ ಬಂದಿದ್ರು ಕೂಡ ಅವ್ರು ಲಾಸ್ಟ್ ಮಂತ್. ಸೊ ಅವ್ರ ಜೊತೆಗೆ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ ಬೇರೆ ಬೇರೆ ಲ್ಯಾಂಗ್ವೇಜ್ ಇರುತ್ತೆ. ಸೊ ಅವರು ಇದು ಮಾಡ್ಬೋದು, ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಡಿವೋಟಿಸ್ ಕಾಂಟ್ಯಾಕ್ಟ್ ಇರುತ್ತೆ. ಸೊ ನೀವು ಬೇರೆ ಲ್ಯಾಂಗ್ವೇಜ್ ಅವ್ರು ಇರೋದೇ ಇದು ಮಾಡ್ಬೋದು ಅಂತ ಅಷ್ಟೇ, ಅಪ್ಲಿಕೇಶನ್ ಎಲ್ಲ. ಸೊ ನಾವು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೀವೊಂದು ಹೊಣೆಗಾರಿಕೆ ತಗೊಂಡ್ರೆ, ಸೊ ಅವ್ರ ಜೊತೆಗೆ ಮತ್ತೆ ಯಾರಾದ್ರೂ ಆತರ ಬಂದ್ರೆ ಆತರ ನೀವು ಇದು ಮಾಡಕ್ಕೆ ಸರಿ ಹೋಗುತ್ತೆ, ಕೋಆರ್ಡಿನೇಟ್. ಸರಿ ಪ್ರಭುಜಿ. ನೋಡಿ ಮಾತಾಜಿ, ಕರೆಕ್ಟ್ ಮಾತಾಜಿ ಗಾಯತ್ರಿ ಮಾತಾಜಿ ಅವರ ಕನ್ನಡ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದು ಮಾಡಿ. ಆದ್ರೆ ಅವರಿಗೆ ಇಂದಿರಾ ಮಾತಾಜಿ ಕನ್ನಡ ಬರುತ್ತೆ, ಜಯವಂತ್ ಪ್ರಭುಗೆ ಬರಲ್ಲ. ನೋಡಿ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಜಯಂತ್ ಪ್ರಭು ಬರೋದಿಲ್ವಾ ಕನ್ನಡ? ಹಿಂದಿ ಮಾತಾಜಿ ಬರುತ್ತಲ್ಲ, ಇಂಗ್ಲಿಷ್ ಬರುತ್ತೆ ಮಾತಾಜಿಗೆ. ಬರುತ್ತೆ ಪ್ರಭುಜಿ, ಜಯವಂತ್ ಪ್ರಭುಜಿ ಕನ್ನಡ ಮಾತಾಡ್ತಾರೆ. ಕನ್ನಡ ಮಾತಾಡ್ತಾರೆ. ಅಲ್ಲಿ ಗಾಯತ್ರಿ ಮಾತಾಜಿ ಬರುತ್ತಲ್ಲ, ಅವ್ರು ಇಂಗ್ಲಿಷ್ ಬರುತ್ತೆ ಮಾತಾಜಿ. ಇಲ್ಲ ಇನ್ನೊಬ್ರು ಸೇರ್ಕೊಳ್ತಾರೆ, ಇಬ್ಬರಿಬ್ರು ಸೇರ್ಕೊಳ್ಳಿಲ್ಲ ಅಂದ್ರೆ ಆಗಿರ್ಬೇಕಾ ಮಾತಾಜಿ? ಹೌದು, ಇಬ್ಬರನ್ನ ಹಾಕಿ ಪ್ರಭುಜಿ. ಪ್ರಭುಜಿ ಅದೇ ಇನ್ನೊಬ್ರು ಯಾರು? ಶಕುಂತಲಾ ಮಾತಾಜಿನ? ಶಕುಂತಲಾ ಮಾತಾಜಿನ ಮಾಡ್ಬೋದು ಮಾತಾಜಿ, ಆಗ್ಬೋದಾ? ಏನ್ ಮಾಡ್ಬೇಕು ನಾವು? ನಾವೇನ್ ಮಾಡ್ಬೇಕು ಪ್ರಭುಜಿ? ಅದೇ ಇವಾಗ ಕನ್ನಡ ಡಿಪಾರ್ಟ್ಮೆಂಟ್ ನಿಮ್ಗೆ ಎಷ್ಟೋ ಜನ ಗೊತ್ತಿರ್ತಾರೆ ಅಂತ. 2 ಡಿವೈಸ್ ಅಲ್ಲಿ ಜಾಯ್ನ್ ಆಗಿರ್ಬೇಕು ಪ್ರಭುಜಿ, ಶಕುಂತಲಾ ಮಾತಾಜಿ, ಅದಕ್ಕೆ ಎಕೋ ಬರ್ತೀವಿ. ಓಕೆ, ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಮಾತಾಜಿ ಅವ್ರಿಗೆ, ಮೋಸ್ಟ್ ಅವರು ಮಾಡ್ಬೇಕು ಅಂತ ಹೇಳಿ. ಅವ್ರು ಮತ್ತೆ ಎಕ್ಸ್ಪ್ಲೈನ್ ಮಾಡಿ ನೀವು ಮಾತಾಜಿ, ಮತ್ತೆ ಫೋನ್ ಮಾಡಿ. ಸರಿ ಪ್ರಭುಜಿ, ಮತ್ತೆ ಅವರಿಬ್ಬರು ನೀವು ಹೇಳ್ತಾರ. ಸೊ ಇನ್ನೇನು 10 ಶ್ಲೋಕಗಳು, ಏನೇನು ಅವತಾರಗಳ ಬಗ್ಗೆ ನಾವು. ಸೊ ಇಲ್ಲಿ ಈ ಫ್ಲೋ ಅಂದ್ರೆ ಬ್ರಹ್ಮದೇವರು ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಎಲ್ಲ ಅವತಾರಗಳ ಸಂಕ್ಷಿಪ್ತ ವಿವರಣೆ ಕೊಡ್ತಾ ಇದ್ದಾರೆ. ಅವರ ಮುಖ್ಯ ಕಾರ್ಯ ಏನ್ ಮಾಡಿದ್ರು ಅಂತ ಕೊಡ್ತಾ ಇದ್ದಾರೆ. ಅವತಾರ ಮತ್ತೆ ಅವ್ರ ಮುಖ್ಯ ಕಾರ್ಯ, ಅವ್ರ ಚಟುವಟಿಕೆಗಳು, ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು ನಾವು ಇಲ್ಲಿ. ಸೊ ಕಂಟಿನ್ಯೂ ಮಾಡೋಣ ಮತ್ತೆ 11ರಿಂದ ಓದಿ. ಇನ್ನ ಕೂರ್ಮ, ಮತ್ಸ್ಯ, ವರಾಹ ಆಗಿದೆ. ಇನ್ನ ಯಾವ್ದು ಕೂರ್ಮ, ಮತ್ಸ್ಯ, ನರಸಿಂಹ ಯಾವುದು ಆಗಿಲ್ಲ ಇನ್ನ. ಸೊ ಇಲ್ಲಿ ಕೇವಲ 10 ಅವತಾರಗಳಲ್ಲ, ದಶಾವತಾರಗಳಿಗಿಂತ ಹೆಚ್ಚು. ಆಲ್ರೆಡಿ ನಾವು ಪೃಥು ಮಹಾರಾಜರ ಅವತಾರ ಕೇಳಿದ್ವಿ, ಕುಮಾರರ ಅವತಾರ ಕೇಳಿದ್ವಿ, ಮತ್ತೆ ಇನ್ಯಾರ ಅವತಾರ ಕೇಳಿದ್ವಿ? 10 ದಶಾವತಾರದಲ್ಲಿ ಇಲ್ಲ ಅವರು. ಇನ್ಯಾರ ಅವತಾರ ಕೇಳಿದ್ವಿ? ದತ್ತಾತ್ರೇಯ ಅವತಾರ ಕೇಳಿದ್ವಿ, ಮತ್ತೆ ಋಷಭದೇವ ಕೇಳಿದ್ವಿ. ಎಸ್, ವರಾಹ ಇದ್ದಾರೆ, ವರಾಹ ಅವರು ನರನಾರಾಯಣ ಅವತಾರ. ಎಸ್ ನರನಾರಾಯಣ ಅವತಾರ. ಕಪಿಲ ದೇವ ಕೂಡ ಇದ್ರಲಿಲ್ಲ ಅಲ್ವಾ ನೋಡಿ. ಸೊ ದಶಾವತಾರ ಮುಖ್ಯವಾಗಿ ಲೀಲಾ ಅವತಾರ, ಭಗವಂತನ ಲೀಲೆಗಳು, ಅದು ಅವತಾರಗಳ ಬಗ್ಗೆ ಡಿವಿಷನ್ ಇದೆ. ಲೀಲಾವತಾರ ಭಗವಂತನ ಒಂದು ವಿನೋದಕ್ಕೆ ಭಗವಂತನು ತೋರಿಸಿದ ರೂಪಗಳು. ಸೊ ವಾಮನ ಅವತಾರ ನೋಡಿದ್ವಿ, ಅದು ಲೀಲಾ ಅವತಾರವೇ. ವರಾಹ ಅವತಾರ ನೋಡಿದ್ವಿ, ಅದು ಲೀಲಾ ಅವತಾರವೇ. ಎಸ್, ಸೊ ಅದು ಒಂದು ಬಗೆಯ ಅವತಾರ, ಲೀಲಾ ಅವತಾರ. ಅದೇ ರೀತಿ ಮನ್ವಂತರ ಅವತಾರ, ಶಕ್ತ್ಯಾವೇಶ ಅವತಾರ, ಮತ್ತೆ ಗುಣಾವತಾರ. ಸೊ ಈ ಅವತಾರ ನೋಡೋಣ. ಕಂಟಿನ್ಯೂ ಮಾಡಿ 11th ಇಂದ. ಸ್ಕ್ರೀನ್ ಶೇರ್ ಮಾಡಿ ಮತ್ತೆ.
11 ಅನುವಾದ. ಓದಿ, ಯಾರು ಓದಿ? ಹರೇ ಕೃಷ್ಣ ಪ್ರಭುಜಿ. ಅನುವಾದ. ನಾನು ಬ್ರಹ್ಮ ಮಾಡಿದ ಯಜ್ಞದಲ್ಲಿ ಪ್ರಭುಜಿ ಎಕೋ ಆಗ್ತಾ ಇದೆ. ಶಕುಂತಲ ಮಾತಾಜಿ ಅನ್ಮ್ಯೂಟ್ ಮಾಡಿದ್ರೆ ಎಕೋ ಬರ್ತಾ ಇದೆ ಪ್ರಭುಜಿ. ನಾನು ಓದ್ಲಾ ಪ್ರಭುಜಿ? ಓದಿ. ನಾನು ಬ್ರಹ್ಮ ಮಾಡಿದ ಯಜ್ಞದಲ್ಲಿ ಭಗವಂತನು ಹಯಗ್ರೀವ ಅವತಾರವೆನ್ನೆತ್ತಿದನು. ಅವನು ಯಜ್ಞಮೂರ್ತಿಯಾಗಿದ್ದಾನೆ. ಅವನ ದೇಹವು ಬಂಗಾರ ಬಣ್ಣದ್ದು. ಅವನು ವೇದಮೂರ್ತಿ ಕೂಡ ಹೌದು. ಅವನು ಎಲ್ಲ ದೇವತೆಗಳ ಪರಮಾತ್ಮ. ಉಸಿರಾಡಿದಾಗ ಅವನ ನಾಸಿಕದಿಂದ ವೇದ ಮಂತ್ರಗಳ ಸುನಾದವು ಹೊರಹೊಮ್ಮುತ್ತಿತ್ತು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸೊ ಹಯಗ್ರೀವ ಅವತಾರ. ಸೊ ಪ್ರಭುಪಾದರು ಇಲ್ಲಿ ಹೇಳೋದು ವೇದಮೂರ್ತಿ, ಯಜ್ಞಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಎಲ್ಲ ದೇವತೆಗಳ ಪರಮಾತ್ಮ. ಸೊ ಹಾಗೆ ಹೇಳ್ತಾರೆ, ನಾವು ಭಗವಂತನ ನೇರ ಭಕ್ತರಾದ್ರೆ ಈ ರೀತಿ ನಾವು ಬೇರೆ ಬೇರೆ ಯಜ್ಞಗಳು ಇಲ್ಲ ದೇವತೆಗಳ ಆರಾಧನೆ ಮಾಡೋ ಅಗತ್ಯ ಇಲ್ಲ ಅಂತಾನೆ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ವೇದ ಮಂತ್ರಗಳಿರೋದು ಇಲ್ಲ ಯಜ್ಞಗಳ ವಿಧಾನ ಇರೋದು, ಇದು ನಮ್ಗೆ ಒಂದು ಭೌತಿಕ ಇಚ್ಛೆಯನ್ನು ಪೂರೈಕೆ ಮಾಡ್ಲಿಕ್ಕೆ. ಭೌತಿಕವಾಗಿ ನಮ್ಗೆ ಒಂದು ಗಳಿಸ್ಬೇಕು, ನಮ್ಗೆ ಭೌತಿಕ ಇಚ್ಛೆ ಇದೆ, ನಮ್ಗೆ ನಮ್ಮ ಕಾಮವನ್ನು ಈಡೇರಿಸಲಿಕ್ಕೆ. ಆದ್ರೆ ಭಕ್ತರಾದವರು ಅವರು ನೇರವಾಗಿ ಭಗವಂತನ ಸೇವೆಯಲ್ಲಿ ಇರೋದ್ರಿಂದ ಅವರು ಇದೆಲ್ಲ ಬೇಕಾಗಿಲ್ಲ ಆಗತ್ತೆ ಅಂತ ಪ್ರಭುಪಾದರು ಭಾಷೆಯಲ್ಲಿ ಹೇಳ್ತಾರೆ, ಭಾವಾರ್ಥ. ನೆಕ್ಸ್ಟ್ 12ನೇ ಶ್ಲೋಕ ಮತ್ಸ್ಯಾವತಾರದ ಬಗ್ಗೆ. ಯುಗಾಂತ್ಯದಲ್ಲಿ ಸತ್ಯವ್ರತನೆಂಬ ಹೆಸರಿನ ವೈವಸ್ವತಮನು ಭಗವಂತನನ್ನು ಮತ್ಸ್ಯಾವತಾರಿಯಾಗಿ ನೋಡುತ್ತಾನೆ. ಈ ಅವತಾರದಲ್ಲಿ ಭಗವಂತನು ಭೂಲೋಕದವರೆಗೂ ಎಲ್ಲ ಬಗೆಯ ಜೀವಿಗಳಿಗೆ ಆಶ್ರಯದಾತನಾಗಿದ್ದಾನೆ. ಯುಗಾಂತ್ಯದಲ್ಲಿ ನಾನು ಅಪಾರ ಜಲದಿಯ ಬಗ್ಗೆ ಭಯಗೊಳ್ಳುವುದರಿಂದ ನನ್ನ ಬ್ರಹ್ಮನ ಮುಖದಿಂದ ವೇದಗಳು ಹೊರಹೊಮ್ಮುತ್ತವೆ. ಭಗವಂತನು ಆ ಅಪಾರ ಜಲದಿಯನ್ನು ಅನುಭವಿಸುತ್ತಾ ವೇದಗಳನ್ನು ಸಂರಕ್ಷಿಸುತ್ತಾನೆ. ಹರೇ ಕೃಷ್ಣ ಪ್ರಭು. ನೆಕ್ಸ್ಟ್ 13 ಓದಿ ಮಾತಾಜಿ, ಕಂಟಿನ್ಯೂ ಮಾಡಿ. 13 ಅನಾದಿದೇವನಾದ ಭಗವಂತನು ಅನಂತರ ಕೂರ್ಮಾವತಾರವನ್ನು ತಾಳಿದನು. ಕಡೆಗೋಲಾಗಿ ವರ್ತಿಸುತ್ತಿದ್ದ ಮಂದರ ಪರ್ವತಕ್ಕೆ ಆಧಾರ ಸ್ಥಾನವಾಗಿ ತಿರುಗಾಣಿ ಇವನು ಉಪಯೋಗಿಯಾಗಿದ್ದನು. ದೇವತೆಗಳು ಮತ್ತು ರಾಕ್ಷಸರು ಮಂದರ ಪರ್ವತದ ನೆರವಿನಿಂದ ಅಮೃತವನ್ನು ಪಡೆಯುವ ಸಲುವಾಗಿ ಕ್ಷೀರ ಸಮುದ್ರವನ್ನು ಕಡೆಯುತ್ತಿದ್ದರು. ಪರ್ವತವು ಹಿಂದೆ ಮುಂದೆ ಸರಿದಾಗ ಭಗವಾನ್ ಕೂರ್ಮನ ಬೆನ್ನನ್ನು ಅದು ಕೆರೆಯುತ್ತಿತ್ತು. ನಸು ನಿದ್ರೆಯಲ್ಲಿ ತೊಡಗಿದ್ದ ಅವನಿಗೆ ಅದರಿಂದ ತುರಿಕೆ ಮ್ಯೂಟ್ ಆದ್ರ. ಓಕೆ, ಸೊ ಮತ್ಸ್ಯಾವತಾರ ಮತ್ತೆ ಕೂರ್ಮಾವತಾರ. ಸೊ ಕೂರ್ಮಾವತಾರ ಪರ್ಟಿಕ್ಯುಲರ್ಲಿ ಇಲ್ಲಿ ಹೇಳ್ತಾ ಇರೋದು ಸಮುದ್ರ ಮಂಥನ. ಈ ಸಮುದ್ರ ಮಂಥನ ಎಲ್ಲಿ ನಡೆದದ್ದು? ಇದು ಕ್ಷೀರಸಾಗರ ಶ್ವೇತದ್ವೀಪ, ಧ್ರುವಲೋಕ. ಸೊ ಅಲ್ಲಿ ನಡೆದದ್ದು ಇದು. ಸೊ ಪ್ರಭುಪಾದರು ಹೇಳೋದು, ಈ ಕ್ಷೀರ ಸಮುದ್ರ ಇಲ್ಲ ಅಂತ ನಾವು ಹೇಗೆ ಹೇಳೋದು? ನಮ್ಮ ಅನುಭವ ಇಲ್ಲಿ ಉಪ್ಪು ನೀರಿನ ಸಮುದ್ರ. ಸೊ ನಮಗೆ ಬೇರೆ ಸಮುದ್ರಗಳ ಅನುಭವ ಇಲ್ಲ ಜಗತ್ತಿನಲ್ಲಿ. ನಾವೆಲ್ಲ ಲೋಕಗಳು ನೋಡ್ಬಿಟ್ಟಿದ್ದೇವಾ? ಪ್ರಭುಪಾದರು ಬಹಳ ಚೆನ್ನಾಗಿ ಹೇಳ್ತಾರೆ, ನೀವೆಲ್ಲ ಲೋಕಗಳು ನೋಡಿದ್ಮೇಲೆ ನೀವು ನಿರ್ಣಯ ಮಾಡುವುದು, ಹೌದು ಇಲ್ಲ ಈ ತರ ಕ್ಷೀರ ಸಮುದ್ರ ಇಲ್ಲ ಅಂತ. ಸೊ ಅಷ್ಟವರೆಗೂ ನೀವೆಲ್ಲ ಲೋಕಗಳು ನೋಡದೇ ಇರೋ ಸಮಯವರೆಗೂ ನೀವು ಈ ಶಾಸ್ತ್ರದ ಮಾತನ್ನು ಒಪ್ಪಬೇಕು. ಇದು ಶಾಸ್ತ್ರ ಮಾತು ಅಂದ್ರೆ ಯಾರು ಹೇಳೋದಿಲ್ಲ? ದೊಡ್ಡ ದೊಡ್ಡ ಆಚಾರ್ಯರು ಇದನ್ನ ಒಪ್ಪಿರೋದು. ಇದು ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಜೀವ ಗೋಸ್ವಾಮಿ, ದೊಡ್ಡ ದೊಡ್ಡ ವ್ಯಕ್ತಿಗಳು, ಸ್ಪಿರಿಚುವಲ್ ಅಥಾರಿಟೀಸ್, ಹೀಗೆ ವೈಜ್ಞಾನಿಕ ಅಥಾರಿಟೀಸ್ ಅಂತ ಹೇಳ್ತೇವೆ. ಸೊ ಇವರು ವಿಜ್ಞಾನಿಗಳು ಅಥಾರಿಟಿ. ಸೊ ಅದೇ ತರ ನಮಗೆ ಅಥಾರಿಟಿ. ಸೊ ಅವರ ಮಾತಿದು, ಈ ತರ ಕ್ಷೀರ ಸಮುದ್ರ ಇದೆ ಅಂತ. ಸೊ ನಾವು ಒಪ್ಪಲೇಬೇಕು, ನಾವು ಸ್ವೀಕಾರ ಮಾಡ್ಲೇಬೇಕು ಅಂತ ಪ್ರಭುಪಾದರು ವಾದಿಸ್ತಾರೆ. 14 ನೆಕ್ಸ್ಟ್. ಓದಿ ಯಾರು? 14
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದೇವತೆಗಳ ಹೆಚ್ಚಿನ ಭಯವನ್ನು ನಿವಾರಿಸುವುದಕ್ಕಾಗಿ ದೇವೋತ್ತಮ ಪರಮ ಪುರುಷನು ನರಸಿಂಹ ದೇವನಾಗಿ ಅವತರಿಸಿದನು. ಭಗವಂತನಿಗೆ ಸವಾಲೊಡ್ಡಿದ ಗದಾಹಸ್ತನಾಗಿದ್ದ ರಾಕ್ಷಸ ರಾಜ ಹಿರಣ್ಯಕಶಿಪುನನ್ನು ಅವನು ತನ್ನ ತೊಡೆಯ ಮೇಲಿರಿಸಿಕೊಂಡು ಕೋಪದಿಂದ ಹುಬ್ಬನ್ನು ಹೊರಳಿಸುತ್ತಾ ತನ್ನ ಭಯಂಕರವಾದ ಹಲ್ಲು ಮತ್ತು ಮುಖವನ್ನು ತೋರಿಸುತ್ತಾ ತನ್ನ ಉಗುರುಗಳಿಂದ ಆ ರಾಕ್ಷಸನನ್ನು ಬಗೆದು ಕೊಂದು ಹಾಕಿದನು. ಹರೇ ಕೃಷ್ಣ. ನೆಕ್ಸ್ಟ್ ಓದಿ ಮತ್ತೆ ಕಂಟಿನ್ಯೂ ಮಾಡಿ. ನದಿಯಲ್ಲಿ ತನಗಿಂತ ಹೆಚ್ಚು ಶಕ್ತವಾದ ಮೊಸಳೆಯು ತನ್ನ ಕಾಲನ್ನು ಆಕ್ರಮಿಸಿದಾಗ ಗಜೇಂದ್ರನು ತುಂಬಾ ನೋವಿಗೀಡಾದನು. ತನ್ನ ಸೊಂಡಿಲಿನಲ್ಲಿ ಕಮಲ ಪುಷ್ಪವನ್ನು ಎತ್ತಿ ಹಿಡಿದು ಭಗವಂತನನ್ನು ಹೀಗೆ ಸಂಬೋಧಿಸಿದನು: ಓ ಆದಿಪುರುಷನೇ, ಬ್ರಹ್ಮಾಂಡ ಪ್ರಭುವೇ, ಪುಣ್ಯಕ್ಷೇತ್ರದಷ್ಟೇ ಪ್ರಸಿದ್ಧನಾದ ಉದ್ಧಾರಕನೇ, ಮಂತ್ರೋಚ್ಚಾರಣೆಗೆ ಯೋಗ್ಯವಾದ ನಿನ್ನ ಪವಿತ್ರ ನಾಮವನ್ನು ಕೇಳಿದ ಒಡನೆಯೇ ಎಲ್ಲರೂ ಪರಿಶುದ್ಧರಾಗುತ್ತಾರೆ. ಧನ್ಯವಾದಗಳು. ಸೊ ನರಸಿಂಹರ ಅವತಾರ. ಸೊ ನರಸಿಂಹದೇವ್ ಇವಾಗ ಜಸ್ಟ್ ಆಯ್ತು ನರಸಿಂಹ ಚತುರ್ದಶಿ. ಸೊ ನರಸಿಂಹದೇವರು ಯಾರಿಗೆ? ಹಿರಣ್ಯಕಶಿಪುವನ್ನ ಕೊಲ್ಲಿಕ್ಕೆ ಬಂದಿತ್ತು, ಭಕ್ತ ಪ್ರಹ್ಲಾದರ ರಕ್ಷಿಸಲಿಕ್ಕೆ. ಸೊ ಪ್ರಭುಪಾದ ವಿಶೇಷವಾಗಿ ಇಲ್ಲಿ ಹಿರಣ್ಯಕಶಿಪು ಆಂಗಲ್ ಅಲ್ಲಿ ಏನಂದ್ರೆ ಅವರು ಭೌತಿಕವಾಗಿ ಆನಂದವನ್ನು ಪಡಿಬಹುದು ಅಂತ. ಸೊ ಈ ತರ ನಾವು ಎಷ್ಟೆಷ್ಟೋ ಪ್ಲಾನ್ಗಳು ಮಾಡ್ತೇವೆ, ಅದೆಲ್ಲವೂ ಕೂಡ ಭಗವಂತನು ಫಿನಿಶ್ ಮಾಡಿ, ಅದ್ಯಾವುದು ಕೂಡ ಅದು ಉಳಿಯೋದಿಲ್ಲ. ಮತ್ತೆ ದೇವತೆಗಳು ಎಷ್ಟು ಭಯ ಆಗಿರುತ್ತೆ, ಅಷ್ಟು ನೋವಿರುತ್ತೆ. ಸೊ ಅದನ್ನ ನಿವಾರಿಸಲಿಕ್ಕೆ ಬಂದದ್ದು. ವಿಶೇಷವಾಗಿ ಭಕ್ತ ಪ್ರಹ್ಲಾದರು ಅವರ ಮಾತನ್ನು ಎತ್ತಿಡ್ಲಿಕ್ಕೆ ಭಗವಂತನ ಅವತರಿಸೋದು, ಅವರ ರಕ್ಷಿಸ್ಲಿಕ್ಕೆ ಭಗವಂತನ. ಆದ್ರೂ ಕೂಡ ಅದ್ರ ಜೊತೆಗೆ ಈ ರೀತಿಯ ಒಂದು ದುಷ್ಟನ ಶಿಕ್ಷೆ ಆಯ್ತು, ಹಿರಣ್ಯಕಶಿಪುನ ನಾಶ ಆಯ್ತು ಭಗವಂತನ ಈ ಒಂದು ಅವತಾರದಿಂದ. ಸೊ ನೆಕ್ಸ್ಟ್ ಅವತಾರ ಇಲ್ಲಿ ಗಜೇಂದ್ರ ಮೋಕ್ಷ. ಸೊ ಗಜೇಂದ್ರ ದೊಡ್ಡ ಭಕ್ತರು. ಹಿಂದಿನ ಜನ್ಮದಲ್ಲಿ ಮಹಾರಾಜ ಇಂದ್ರದ್ಯುಮ್ನ. ಸೊ ಒಂದು ಇಂದ್ರದ್ಯುಮ್ನ ಮಹಾರಾಜ ನಾವು ಕೇಳೋದು ಇವರು ಯಾರು? ಜಗನ್ನಾಥಪುರಿ ಆ ರಾಜ. ಅದನ್ನ ಜಗನ್ನಾಥನ ಮೂರ್ತಿ ಮೊದಲಿಗೆ ಅವರು ಸ್ಥಾಪಿಸಿದ್ದು. ಈ ಮಹಾರಾಜನ ಹೆಸರು ಕೂಡ ಇಂದ್ರದ್ಯುಮ್ನೇ. ಇನ್ನೊಬ್ಬ ವ್ಯಕ್ತಿ ಮಹಾರಾಜ ಇಂದ್ರದ್ಯುಮ್ನ. ಸೊ ಈ ವ್ಯಕ್ತಿ ಹಿಂದೆ ಜನ್ಮದಲ್ಲಿ ಅವರು ಒಂದು ಸನ್ನಿವೇಶದಲ್ಲಿ ಒಂದು ಋಷಿಮುನಿಗಳ ಶಾಪವಾಗಿ ಅವರು ಈ ತರ ಒಂದು ಜಡಪ್ರಾಣಿ ಆಗಿರುವ ಒಂದು ರೀತಿ ಆನೆಯಾಗಿ ಅವರು ಹುಟ್ಟಿ ಬರೋದು ಗಜೇಂದ್ರ. ಸೊ ಆಗ ಈ ಕ್ರೊಕೊಡೈಲ್, ಈ ಒಂದು ಮೊಸಳೆ ಅವರು ಕೂಡ ಒಂದು ಶಾಪದಿಂದ ಅವ್ರು ಬಂದವ್ರನ್ನ ಇನ್ನೇನು ಅವ್ರನ್ನ ಆಗೋದಿಲ್ಲ ಅವ್ರಿಗೆ. ಬಹಳ ಇದು ವಿವರಣೆ ಇದೆ 9ನೇ ಸ್ಕಂದದಲ್ಲಿ, ತುಂಬಾ ಡೀಟೇಲ್ ವಿವರಣೆ ಇದೆ ನಮಗೆ. ಶಿವ ಪ್ರಭುಪಾದರು ಬಹಳ ಚೆನ್ನಾಗಿರೋ ಭಾವಾರ್ಥಗಳು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಹೇಳ್ತಾ ಇರೋದು ಆ ಒಂದು ಕಷ್ಟದ ಸ್ಥಿತಿಯಲ್ಲಿ ಒಂದು ಭಕ್ತರು ಇದಕ್ಕೂ ಕೂಡ ಎಕ್ಸಾಂಪಲ್ ಕೊಡ್ತಾರಲ್ಲ, ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ. ಸೊ ಆರ್ತೋ ಡಿಸ್ಟ್ರೆಸ್ಡ್, ನೋವಿನ ಸ್ಥಿತಿ, ಏನೊಂದು ಅಸಹಾಯಕ ಸ್ಥಿತಿ. ಆ ಸ್ಥಿತಿಯಲ್ಲಿ ಅವರು ಒಂದು ಭಗವಂತನಿಗೆ ಅಲ್ಲಿರೋ ಒಂದು ಇದನ್ನೇ ತೆಗೆದುಕೊಳ್ತಾರೆ. ಪ್ರಾರ್ಥನೆ ಶುರು ಮಾಡ್ತಾರೆ, ಮತ್ತೆ ಭಗವಂತನ ಬಂದ್ಮೇಲೆ ಅಲ್ಲಿರೋ ಒಂದು ಕಮಲವನ್ನು ತೆಗೆದು ಕೂಡ ಭಗವಂತನಿಗೆ ಅರ್ಪಿಸ್ತಾರೆ. ಆ ಒಂದು ಅಷ್ಟು ನೋವಿನ ಸ್ಥಿತಿಯಲ್ಲೂ ಕೂಡ ಅವರು ಭಗವಂತನ ನೆನೆಸ್ಕೊಂಡು ಭಗವಂತನಿಗೆ ಇಲ್ಲಿ ಏನ್ ಹೇಳ್ತಾರೆ ಅವರು? ಸೊ ಇಲ್ಲಿ ಅಖಿಲ ಲೋಕನಾಥ, ಎಲ್ಲ ಲೋಕಗಳ ನಾಥ, ವಿಶ್ವದ ನಾಥ, ಆದಿಪುರುಷ. ಭಗವಂತನು ಮೊದಲಾದವನೇ ಆದಿ ಭೋಕ್ತಾರಂ ಯಜ್ಞ ತಪಸ್ಸ, ಎಲ್ಲದರ ಭೋಕ್ತನು. ಸೊ ಮೊದಲ ಭೋಕ್ತನು ಭಗವಂತನು. ಅವನ ಒಂದು ಸಂಪರ್ಕದಲ್ಲಿ ನಾವು ಕೂಡ ಭೋಕ್ತನು. ಅವನೇ ಪುರುಷ, ಆದಿಪುರುಷ. ನಾವು ಪುರುಷ ಅಂತ ಹೇಳಿದ್ರೆ ಸೆಕೆಂಡ್ರಿ ಪುರುಷ. ನಾವು ಆದಿಪುರುಷ ಅಲ್ಲ, ಮಧ್ಯಮ ಉತ್ತಮ ಪುರುಷ ಅಲ್ಲ. ಉತ್ತಮ ಪುರುಷ ಕೃಷ್ಣನೇ. ಸೊ ನಾವು ಅಧಮ ಪುರುಷ ಅಂತ ಹೇಳ್ಬೋದು, ಇಲ್ಲಾಂದ್ರೆ ನಾವು ಪ್ರಕೃತಿ ಅಂತ ಹೇಳ್ಬೋದು. ಸೊ ಇಲ್ಲಿ ಹೇಳ್ತಾ ಇರೋದು ಅವರು ಭಗವಂತನ ಆದಿಪುರುಷ, ಅಖಿಲ ಲೋಕನಾಥ, ತೀರ್ಥಶ್ರವ. ತೀರ್ಥ ಅಂತಾನೆ ಕೂಡ ನಾವು ಈ ಬಗ್ಗೆ ಅಲ್ಲಿ ಕೂಡ ದಕ್ಷಿಣ ಇದರಲ್ಲಿ ಕೇಳ್ತಾ ಇದೀವಿ, ತೀರ್ಥ ಪಾದ ಅಂತ ಕೇಳ್ತಾ ಇದೀವಿ. ಇಲ್ಲಿ ತೀರ್ಥಶ್ರವ ಅಂತ ಹೇಳ್ತಾ ಇದ್ದಾರೆ. ತೀರ್ಥಶ್ರವ ಹೇಗೆ ತೀರ್ಥಗಳು ಪ್ರಸಿದ್ಧಿಯನ್ನು ಹೊಂದಿದೆಯೋ ಹಾಗೆ ಭಗವಂತನು ತೀರ್ಥಶ್ರವ. ಶ್ರವಣ ಮಂಗಳ. ಸೊ ಎಲ್ಲವೂ ಕೂಡ ಮಂಗಳಕರವಾದದ್ದು ಕೇವಲ ಅವನನ್ನು ಬಗ್ಗೆ ಕೇಳೋದ್ರಿಂದಾನೆ. ಸೊ ಸರ್ವಮಂಗಳ, ಶ್ರವಣ ಮಂಗಳ. ಸೊ ಈ ರೀತಿ ಭಗವಂತನಿಗೆ ಉದ್ದೇಶಿಸಿ ಅವ್ರ ಪ್ರಾರ್ಥನೆ. ಸೊ ಡೀಟೇಲ್ ಪ್ರಾರ್ಥನೆಗಳಿದೆ ನಮ್ಗೆ ಅಲ್ಲಿ. ಆಕ್ಚುಲಿ ಕಂಠಪಾಠ ಮಾಡ್ಬೇಕು ನಾವು, ನಾನು ಕೂಡ ಮಾಡಿಲ್ಲ, ಮಾಡ್ಬೇಕು ಕಂಠಪಾಠ. ಸೊ ಪ್ರಭುಪಾದ ಬಹಳ ಚೆನ್ನಾಗಿ ಭಾವಾರ್ಥ ಬರೀತಾರೆ. ನಾವೀಗ ಅಭ್ಯಾಸ ಮಾಡೋದು
ಏನೋ ನಮಸ್ತೆ ನರಸಿಂಹಾಯ, ಇಲ್ಲ ಅಂದ್ರೆ ಚಿಂತಾಮಣಿ ಪ್ರಕಾರ ಸದ್ಮಶು, ಈ ತರ ಬ್ರಹ್ಮ ಸಂಹಿತೆ, ಇದೆಲ್ಲ ನಮಗೆ ಕೇಳ್ತೀವಿ. ಮೆಕ್ಯಾನಿಕಲ್ ಆಗಿ ಹೇಳ್ಬೋದು ನಾವು, ಪ್ರತಿ ದಿವಸ ಪೂಜೆ ಟೈಮಲ್ಲೋ ಇನ್ನೊಂದು ಟೈಮಲ್ಲೋ ನಾವು ಪ್ರಾರ್ಥನೆ ಮಾಡೋವಾಗ ಹೇಳ್ಬೋದು ನಾವು. ಆದ್ರೆ ಇದೆಲ್ಲವೂ ನಮಗೆ ಲಾಭಕ್ಕೆ ಬರುತ್ತೆ ಯಾವಾಗ ನಮಗೆ ಈ ರೀತಿಯ ಒಂದು ಸ್ಥಿತಿ ಬರ್ಬೋದು ಮುಂದೆ, ಈ ಜನ್ಮದಲ್ಲೋ ಮುಂದೆ ಜನ್ಮದಲ್ಲಿ ಇನ್ನೊಂದು, ಆಗ ಅದ್ ನೆನಪು ಬರುತ್ತೆ ನಮಗೆ. ಹೇಗೆ ಮಹಾರಾಜ್ ಇಂದ್ರದಿಮ್ನನಿಗೆ ಇವಾಗ ಗಜೇಂದ್ರ ರೂಪದಲ್ಲಿ ಕೂಡ ನೆನಪು ಬರುತ್ತೆ, ನಾವು ಅಭ್ಯಾಸ ಮಾಡಿದ್ದೆಲ್ಲವೂ ಕೂಡ ನೆನಪು ಬರುತ್ತೆ. ಇಲ್ಲಾಂದ್ರೆ ಹರೇ ಕೃಷ್ಣ ಮಂತ್ರವೇ ನಾವು ಇದನ್ನೇ ಹೇಳ್ತಾ ಇದ್ದೀವಿ, ಅಭ್ಯಾಸ ಮಾಡ್ತಾ ಇದ್ದೀವಿ. ಇದು ನಮಗೆ ಖಂಡಿತವಾಗಿ ಭಗವಂತ ಕೃಪೆಯಿಂದ ಸರಿಯಾದ ಸಮಯಕ್ಕೆ ಇದು ನೆನಪು ಬರುತ್ತೆ. ನಾವು ಆ ಭಾವದಿಂದ ಭಗವಂತನಿಗೆ ಕರಿಬಹುದು, ನಾವು ಆಗತ್ತೆ, ಸಾಧ್ಯ ಆಗುತ್ತೆ. ಒಂದು ನಮಗೊಂದು ಪ್ರೋತ್ಸಾಹ ಕೊಡ್ತಾ ಇದೆ, ಇದನ್ನ ಅಭ್ಯಾಸ ಮಾಡ್ಬೇಕು ನಾವು ಎಲ್ಲ. ಈ ಮಂತ್ರಗಳ ಪಠಣೆ, ಇದರ ಅಭ್ಯಾಸ ಮಾಡ್ಬೇಕು ನಾವು ಅಂತ ಹೇಳ್ತಾರೆ. ದೊಡ್ಡ ಭಾವಾರ್ಥ, ತುಂಬಾ ಇನ್ಸ್ಟ್ರಕ್ಷನ್ಸ್ ಇದೆ, ಓದಿ ಇದನ್ನ. ಸೊ ನೆಕ್ಸ್ಟ್ 16. ಹರೇ ಕೃಷ್ಣ ಪ್ರಭುಜಿ. ಓದಿ ಪ್ರಭುಜಿ. ಅನುವಾದ ಶೀಲಪ್ರಭುಪಾದರಿಂದ. ಶೀಲಪ್ರಭುಪಾದರಿಗೆ ಜಯವಾಗಲಿ. ತುಂಬಾ ಕಷ್ಟದಲ್ಲಿರುವ ಗಜೇಂದ್ರನ ಮೊರೆಯನ್ನು ದೇವೋತ್ತಮ ಪುರುಷನು ಕೇಳಿ ತನ್ನ ಸಹಾಯದ ಅಗತ್ಯವನ್ನು ಮನಗೊಂಡನು. ಕೂಡಲೇ ಪಕ್ಷಿರಾಜನಾದ ಗರುಡನ ಭುಜದ ಮೇಲೆ ಕುಳಿತು ತನ್ನ ಪೂರ್ಣ ಸಜ್ಜಿತ ಅಸ್ತ್ರವಾದ ಚಕ್ರಾಯುಧದೊಂದಿಗೆ ಪ್ರತ್ಯಕ್ಷನಾದನು. ಗಜೇಂದ್ರನನ್ನು ರಕ್ಷಿಸುವ ತಲವಾಗಿ ಮೊಸಳೆಯ ಬಾಯನ್ನು ಚಕ್ರಾಯುಧದಿಂದ ಚೂರು ಚೂರಾಗಿ ಕತ್ತರಿಸಿದನು ಮತ್ತು ಗಜೇಂದ್ರನ ಸೊಂಡಿಲನ್ನು ಹಿಡಿದು ಮೇಲಕ್ಕೆತ್ತಿ ಅವನನ್ನು ರಕ್ಷಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲೂ ಕೂಡ ಪ್ರಭುಪಾದ ಮತ್ತೆ ನಮಗೆ ವಿವರಣೆ, ಹೇಗೆ ಇವರು ಗಜೇಂದ್ರ ಕರೆದದ್ದು, ಭಗವಂತನು ವೈಕುಂಠ ಲೋಕದಿಂದ ಇದು ಕೇಳಿದ್ದು, ಸೊ ಮತ್ತೆ ಅಲ್ಲಿಂದ ಭಗವಂತನ ಬಂದದ್ದು. ಎಷ್ಟು ದೂರದ ಇದು ಪ್ರದೇಶ ಇದು, ಭೌತಿಕ ಬ್ರಹ್ಮಾಂಡದ ಒಂದು ನಮಗೆ ಲೆಕ್ಕವೇ ಗೊತ್ತಿಲ್ಲ, ಇದು ಎಲ್ಲಿ ಅಂತ್ಯ ಎಲ್ಲಿ ಆದಿ ಅಂತ. ಅದರ ಈಚೆ ವೈಕುಂಠ ಲೋಕ. ಸೊ ಭಗವಂತನು ಅಲ್ಲಿಂದ ಅಷ್ಟು ದೂರ ಸ್ಥಳ, ಅಲ್ಲಿಗೆ ಹೇಗೆ ಕೇಳ್ತು ಇದು, ಇಲ್ಲದೆ ಭಗವಂತ ಅಲ್ಲಿಂದ ಹೇಗೆ ಬಂದದ್ದು, ಇದೆಲ್ಲ ನಮಗೆ ಯೋಚನೆ ಮಾಡಕ್ಕಾಗಲ್ಲ. ಸೊ ಭಗವಂತ ನಿತ್ಯವಾಗಿದ್ದಾನೆ ಅಲ್ಲಿ. ಸೊ ನಮ್ಮ ಒಂದು ಯಾತ್ರೆಯ ಯಂತ್ರಗಳಿಂದ ಹೇಳ್ತಾರೆ, ಈ ನೌಕೆಗಳಿಂದ, ಏರ್ ಶಿಪ್, ಮೈಂಡ್ ಶಿಪ್, ಮನಸ್ಸಿಂದ ನಾವು ಇದು ಹೋಗೋದು ನಾವು, ಇಲ್ಲಾಂದ್ರೆ ಗಾಳಿಯಿಂದ ಹೋಗೋದು, ಈ ವಿಮಾನಗಳು, ಇದರಿಂದ ನಾವು ಆಗೋದಿಲ್ಲ. ಇದು ಆ ವೈಕುಂಠ ಲೋಕವನ್ನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ಇದು ನಮ್ಮನ್ನು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಇದೆಲ್ಲ ಸಾಧ್ಯ ಆಯ್ತು. ಇದು ಭಗವಂತನು ಅಪರಿಮಿತ, ಅಚಿಂತ್ಯನು. ಸೊ ಅವನಿಂದ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಭಗವಂತನಿಗೆ ಅಪ್ರಮೇಯ ಅಂತ ಹೇಳ್ತಾರೆ. ಭಗವಂತ ಅದು ಕೂಡ ನಿಂತು ಬಂದದ್ದು ಅಂತ ಕೂಡ ಹೇಳ್ತಾರೆ. ಭಗವಂತನು ಯಾರ ಮೇಲೆ, ಗರುಡ ಮೇಲೆ ನಿಂತೆ ಹಾಗೆ ಬಂದರು. ಅದು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಓಕೆ, ನೆಕ್ಸ್ಟ್. ಪ್ರಭುಜಿ, ಅಪ್ರಮೇಯ ಅಂದ್ರೆ ಏನು ಪ್ರಭುಜಿ? ಮೀನಿಂಗ್ ಏನು ಪ್ರಭು? ಅನ್ಲಿಮಿಟೆಡ್, ಅಲ್ಟಿಮೇಟ್, ಅಪರಿಮಿತ ಅಂತ. ಅಪರಿಮಿತ, ಅನ್ಲಿಮಿಟೆಡ್, ಅಳಿಲಿಕ್ಕೆ ಆಗೋದಿಲ್ಲ. ಅನ್ಲಿಮಿಟೆಡ್ಲಿ ಪವರ್ಫುಲ್ ಲಾರ್ಡ್ ಇಂಗ್ಲಿಷ್ ನಲ್ಲಿ. ಅನ್ಲಿಮಿಟೆಡ್ಲಿ ಪವರ್ಫುಲ್. ಅಚಿಂತ್ಯನೋ ಇನ್ಕನ್ಸೀವಬಲ್, ಭಗವಂತನನ್ನ ಚಿಂತನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಪ್ರಮೇಯ, ಕನ್ನಡದಲ್ಲಿ ಅಪರಿಮಿತ ಅಂತಿದ್ಯಾ? ಅಪರಿಮಿತ ಅಂತ, ಅಮಿತ ಶಕ್ತಿ, ಶಕ್ತಿಶಾಲಿ. ಅಪರಿಮಿತ ಅಂತ ಉಂಟು, ಅಪರಿಮಿತ ಶಕ್ತಿಶಾಲಿಯಾದ ಭಗವಂತ. Yes, next. ಹರೇ ಕೃಷ್ಣ ಪ್ರಭುಜಿ.
ಓದ್ತೀನಿ. ಭಗವಂತನು ಎಲ್ಲಾ ಭೌತ ಗುಣಾತೀತನಾಗಿದ್ದರೂ ಆದಿತ್ಯರೆಂದು ಕರೆಸಿಕೊಳ್ಳುವ ಅದಿತಿಯ ಮಕ್ಕಳ ಎಲ್ಲ ಗುಣಗಳನ್ನು ಮೀರಿದ್ದನು. ಭಗವಂತನು ಅದಿತಿಯ ಕೊನೆಯ ಮಗನಾಗಿ ಹುಟ್ಟಿದನು. ಅವನು ಬ್ರಹ್ಮಾಂಡದ ಎಲ್ಲ ಲೋಕಗಳನ್ನು ಮೀರಿಸಿದ್ದರಿಂದ ಅವನೇ ಪರಮ ದೇವೋತ್ತಮ ಪುರುಷನು. 3 ಹೆಜ್ಜೆ ಅಳತೆಯ ನೆಲವನ್ನು ಬೇಡುವ ನೆಪದಲ್ಲಿ ಅವನು ಬಲಿ ಮಹಾರಾಜನ ಎಲ್ಲ ಭೂಮಿಯನ್ನು ತನ್ನದಾಗಿಸಿಕೊಂಡನು. ಯಾವ ವಿಧಾಯಕನೇ ಆಗಲಿ ಬೇಡಿಕೊಳ್ಳದೆ ತನ್ನ ಹಕ್ಕಿನ ಒಡೆತನವನ್ನು ಪಡೆಯಲು ಸಾಧ್ಯವಿಲ್ಲವಾದ್ದರಿಂದ ಭಗವಂತನು ಸುಮ್ಮನೆ ಬೇಡಿಕೊಂಡನು. ಹರೇ ಕೃಷ್ಣ. ಇದು 18. ತನ್ನ ಗುರುವು ನಿಷೇಧಿಸಿದರೂ ಕೂಡ ಬಲಿ ಮಹಾರಾಜನು ಭಗವಂತನ ಪಾದ ಕಮಲಗಳಿಂದ ಹರಿದು ಬರುವ ತೀರ್ಥೋದಕವನ್ನು ತಲೆಯ ಮೇಲೆ ಧರಿಸಿ ತಾನು ಕೊಟ್ಟ ಮಾತನ್ನು ಬಿಟ್ಟು ಬೇರೇನನ್ನೂ ಯೋಚಿಸಲಿಲ್ಲ. ಭಗವಂತನು ತನ್ನ 3ನೆಯ ಪಾದವನ್ನು ಅಳೆಯುವುದಕ್ಕಾಗಿ ರಾಜನು ಸ್ವಂತ ಶರೀರವನ್ನೇ ಬಲಿಯಾಗಿ ಅರ್ಪಿಸಿದನು. ಅವನಂತಹ ಪುರುಷನಿಗೆ ತಾನು ಸ್ವಂತ ಬಲದಿಂದ ಗೆದ್ದ ಸ್ವರ್ಗ ಸಾಮ್ರಾಜ್ಯವೂ ಕೂಡ ಬೆಳೆಯುಳ್ಳದಲ್ಲವೆನಿಸಿತ್ತು. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಓ ನಾರದನೆ, ದೇವೋತ್ತಮ ಪುರುಷನಿಂದ ಹಂಸಾವತಾರದಲ್ಲಿ ನೀನು ಭಗವದ್ ಜ್ಞಾನ ಮತ್ತು ದಿವ್ಯ ಪ್ರೇಮ ಸೇವೆಯ ಬಗ್ಗೆ ಕಲಿತಿದ್ದೀಯೇ. ನಿನ್ನ ಅಧಿಕ ಪ್ರಮಾಣದ ಭಕ್ತಿ ಸೇವೆಯ ಕಾರಣ ಅವನು ನಿನ್ನ ಬಗ್ಗೆ ಬಹಳ ಸುಪ್ರೀತನಾದನು. ದೇವೋತ್ತಮ ಪುರುಷನಾದ ಭಗವಾನ್ ವಾಸುದೇವನಿಗೆ ಸಮರ್ಪಿಸಿಕೊಂಡ ಜೀವಾತ್ಮರು ಮಾತ್ರ ತಿಳಿಯಬಲ್ಲಂತಹ ಭಕ್ತಿ ಸೇವೆಯ ಪೂರ್ಣ ವಿಜ್ಞಾನವನ್ನು ಅವನು ನಿನಗೆ ಸುಲಭವಾಗಿ ವಿವರಿಸಿ ಹೇಳಿದನು. ಧನ್ಯವಾದಗಳು ಪ್ರಭುಜಿ. ಹಿಂದೆ ಇದು ವಾಮನ ಅವತಾರ, ವಾಮನ ಮತ್ತೆ ಬಲಿ ಮಹಾರಾಜ. ಅದು ಕೂಡ ನಾವು ಮುಂದೆ, ಅದು ಕೂಡ 8ನೇ ಸ್ಕಂದ ಅಲ್ಲ, 8ನೇ ಸ್ಕಂದ ವಾಮನ ಅವತಾರ, ಬಲಿ ಮಹಾರಾಜ. ಸೊ ಅಲ್ಲಿ ಕೇಳ್ತೇವೆ ಡೀಟೇಲ್ ಆಗಿ. ಸೊ ಬಲಿ ಮಹಾರಾಜರು ಒಂದು ರೀತಿಯಲ್ಲಿ ಹೇಳ್ತಾರೆ, ಅವರು ಧಾರ್ಮಿಕವಾಗಿ ಅವ್ರು ಪಡೆದದ್ದು, ಅವರೇನು ಅಧಾರ್ಮಿಕವಾಗಿ ಪಡೆದದ್ದಲ್ಲ. ಅವರು ಅಂದ್ರೆ ರಾಜನಿಗೆ ಒಂದು ಅಧಿಕಾರ, ಇನ್ನೊಂದು ರಾಜನ ವಿರೋಧವಾಗಿ ಅವ್ರು ಯುದ್ಧ ಮಾಡಿ ಅದು ಆಕ್ರಮಿಸಿಕೊಳ್ಳೋ ಒಂದು ಇದು ಇದೇ ಆಗಿದೆ, ಅವ್ರ ಧರ್ಮದಲ್ಲಿ ಇದೆ ಹಾಗೆ. ಸೊ ಹಾಗಾಗಿ ತನ್ನ ಒಂದು ನೈಪುಣ್ಯತೆಯಿಂದ, ತನ್ನ ಒಂದು ಪ್ರಯತ್ನದಿಂದ ಅವರು ಧಾರ್ಮಿಕವಾಗಿ ಪಡೆದದ್ದು ಬಲಿ ಮಹಾರಾಜ. ಯಾರು ದೇವತಾ ಲೋಕಗಳನ್ನು. ಆದರೂ ಕೂಡ ಭಗವಂತನು ಅವರಿಂದ ಕಿತ್ಕೊಂಡೆ. ಸೊ ಭಗವಂತ ಆಕ್ಚುಲಿ ಮೂಲವಾಗಿ ಭಗವಂತನಿಗೆ ಸೇರಿದ್ದು, ಕೃಷ್ಣನಿಗೆ ಸೇರಿದ್ದೆಲ್ಲವೂ. ಅದು ಕೂಡ ಭಗವಂತನು ಈಗ ಇವರು ಶುಕ್ರಾಚಾರ್ಯ ಒಬ್ಬ ಬ್ರಾಹ್ಮಣ, ಸೊ ಅವರ ಕೃಪೆಯಿಂದ ಈ ತರ ಪಡೆದದ್ದು. ಸೊ ಅದಕ್ಕೆ ಭಗವಂತನ ಏನ್ ಮಾಡಿದ್ದು, ಭಗವಂತನು ಒಂದು ಭಿಕ್ಷುಕನಾಗಿ ಆ ರೀತಿಯಲ್ಲಿ ಒಂದು ದಾನವನ್ನು ಕೇಳೋ ರೀತಿಯಲ್ಲಿ ಹೋಗಿ ಭಗವಂತನು ಕೇಳೋ ಹೇಳ್ತಾರೆ, ಒಂದು ರೈಟ್ಫುಲ್ ಶೇರ್ ಬರೆದು ಇದನ್ನ ತರ ನಾವು ಆತರ ಬೆಗಿಂಗ್ ಆ ಧರ್ಮ ಇದೆ, ಅದು ಬ್ರಾಹ್ಮಣನಿಗೆ ಆ ಧರ್ಮ ಭಿಕ್ಷೆ ಕೇಳೋ ಇದು. ಸೊ ಹಾಗೆ ಕೇಳಿ ಭಗವಂತನ ಪಡೆದದ್ದು ಅಂತ ಹೇಳ್ತಾರೆ. ಭಗವಂತನ ಕೂಡ ಒಂದು ಧಾರ್ಮಿಕವಾಗಿ ಕೇಳಿ ಪಡೆಯೋದು ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ತರ ಭಗವಂತನಿಗೆ ಕೊಡ್ಬೇಕು ಅಂತ ಗೊತ್ತಾದ್ಮೇಲೆ ಅವರು ಹಿಂದೆ ಮುಂದೆ ನೋಡ್ಲಿಲ್ಲ. ಅವರ ಗುರುನೇ ಕೂಡ ಅವ್ರಿಗೆ ನಿಷೇಧ ಪಡಿಸಿದ್ರು, ಇಲ್ಲ ಈ ವಿಷ್ಣು ಬಂದಿರೋದು ಎಲ್ಲವನ್ನೂ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಆದ್ರೂ ಕೂಡ ಇಲ್ಲ, ಅವರು ನನಗೆ ಸಿಕ್ಕಿರೋ ಒಂದು ಸೇವೆ ಅವಕಾಶ ಅಂತ ಬಲಿ ಮಹಾರಾಜ ಕೊಟ್ಬಿಡ್ತಾರೆ ಎಲ್ಲವೂ. ಆದ್ರೆ ಏನು ನಷ್ಟ ಆಗ್ಲಿಲ್ಲ ಅವ್ರಿಗೆ ನಷ್ಟ ಆಗ್ಲಿಲ್ಲ. ಭಗವಂತನೇ ಅವರ ದ್ವಾರಪಾಲಕನಾಗಿ ಈಗ ಅವರ ಸುತ್ತಲ ಲೋಕದಲ್ಲಿ ಅವ್ರಿಗೆ ನಂತರ ಬರುವ ನೆಕ್ಸ್ಟ್ ಇದು ಕೂಡ ಭಗವಂತನವ್ರೆ ಸ್ವರ್ಗಲೋಕದ ಅಧಿಪತಿಯಾಗಿ ಕೂಡ ಒಂದು ಇದು ಕೊಡ್ತಾ ಇದ್ದಾರೆ. ಸೊ ಬಲಿ ಮಹಾರಾಜನಿಗೆ ಏನು ನಷ್ಟ ಇಲ್ಲ. ಸುಶೀಲ ಪ್ರಭಾತ್ ಬಹಳ ಚೆನ್ನಾಗಿ ಹೇಳೋದು, ಹೀಗೆ ಭಗವಂತನಿಗೆ ನಾವು ಕೊಡೋದ್ರಿಂದ ನಮಗೇನು ನಷ್ಟ ಇಲ್ಲ. ಭಗವಂತನ ಕೊಡೋಣ ನಾವು, ಇದರಿಂದ ನಮಗೆ ಶಾಶ್ವತವಾದ ಒಂದು ಲಾಭ ಪ್ರಯೋಜನವೇ ಇದೆ. ಸೊ ನೆಕ್ಸ್ಟ್ ಹಂಸಾವತಾರ ಇದು ನಾರದರಿಗೆ, ನಾರದರ ಉಪದೇಶ. ಹಾಗೆ ನಾರದರಿಗೆ ಬ್ರಹ್ಮ ಹೇಳ್ತಾ ಇರೋದು, ನಿನಗೆ ಭಗವಂತನು ಬೋಧನೆಗಳು ಮಾಡೋದಕ್ಕೆ ಯಾವತ್ತೇ ತೆಗೆದ ಒಂದು ಅವತಾರ. ನಿನ್ನ ಒಂದು ಪ್ರಾಮಾಣಿಕತೆ, ನಿನ್ನ ಒಂದು ಕುತೂಹಲತೆ ಅದನ್ನು ಗುರುತಿಸಿ ಭಗವಂತನು ನಿಮಗೆ ಈ ಆಧ್ಯಾತ್ಮಿಕ ಸತ್ಯವನ್ನು ವಿವರಿಸಿದ್ದು ಅಂತ ಹೇಳ್ತಾರೆ ಹಂಸಾವತಾರದಲ್ಲಿ. ಸೊ
ಕಂಸಾವತಾರ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಈ ತರ ಯಾರು ಈ ತರ ಭಗವಂತನಿಗೆ ಶರಣಾಗತಿ ಆಗಿದ್ದಾರೆ ಅವರಿಗೆ ಇದು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಓಕೆ ನೆಕ್ಸ್ಟ್ ಓದಿ, ಕಂಟಿನ್ಯೂ ಮಾಡಿ. ಓದಿ ನೆಕ್ಸ್ಟ್. ಓದ್ಲಾ ಪ್ರಭುಜಿ? ಹರೇ ಕೃಷ್ಣ. ಮನುವಿನ ಅವತಾರವನ್ನು ತಾಳಿ ಭಗವಂತನು ಮನುಕುಲದ ಸಂತತಿಯವನಾಗಿ ತನ್ನ ಶಕ್ತಿಶಾಲಿಯಾದ ಸುದರ್ಶನ ಚಕ್ರದಿಂದ ದುಷ್ಟ ರಾಜ್ಯ ವ್ಯವಸ್ಥೆಯನ್ನು ಕೊನೆಗಾಣಿಸಿದನು. ಯಾವ ಸಂದರ್ಭಗಳಲ್ಲೂ ಧೈರ್ಯಗುಂದದ ಅವನ ಆಡಳಿತವು ಅತಿಶಯವಾದ ಕೀರ್ತಿಯಿಂದ ವಿಶಿಷ್ಟವಾಗಿತ್ತು. ಅವನ ಕೀರ್ತಿಯು 3 ಲೋಕಗಳಲ್ಲೂ ಹರಡಿ ಅದಕ್ಕೂ ಮೇಲಿನ ಬ್ರಹ್ಮಾಂಡದ ಅತ್ಯುನ್ನತ ಲೋಕವಾದ ಸತ್ಯಲೋಕವನ್ನು ವ್ಯಾಪಿಸಿತು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ನೆಕ್ಸ್ಟ್ ಓದಿ. ನೆಕ್ಸ್ಟ್ ಓದಿ ಮತ್ತೆ. ನೆಕ್ಸ್ಟ್, ಧನ್ವಂತರಿಯ ಅವತಾರದಲ್ಲಿ ಭಗವಂತನು ಕೇವಲ ತನ್ನ ಕೀರ್ತಿಯೇ ಮೂರ್ತಿವೆತ್ತಂತೆ ನಿತ್ಯ ರೋಗಿಗಳಾದ ಜೀವಿಗಳ ವ್ಯಾಧಿಗಳನ್ನು ಶೀಘ್ರವಾಗಿ ಗುಣಪಡಿಸುತ್ತಾನೆ. ಅವನಿಂದಾಗಿಯೇ ದೇವತೆಗಳು ದೀರ್ಘ ಆಯುಷ್ಯವನ್ನು ಗಳಿಸಿದ್ದಾರೆ. ಹಾಗಾಗಿ ದೇವೋತ್ತಮ ಪುರುಷನು ಶಾಶ್ವತ ಕೀರ್ತಿವಂತನಾಗುತ್ತಾನೆ. ಯಜ್ಞ ಯಾಗಾದಿಗಳಿಂದ ಅವನು ತನ್ನ ಪಾಲನ್ನು ಒತ್ತಾಯಪೂರ್ವಕವಾಗಿ ಪಡೆದನು. ವೈದ್ಯ ವಿಜ್ಞಾನ ಅಥವಾ ಔಷಧಗಳ ಬಗೆಗಿನ ತಿಳುವಳಿಕೆಯನ್ನು ಬ್ರಹ್ಮಾಂಡದಲ್ಲಿ ಪ್ರಾರಂಭಿಸಿದವನು ಅವನೊಬ್ಬನೇ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಸೊ ಹಿಂದೆ ಇದು ಮನ್ವಂತರ ಅವತಾರ. ಪ್ರತಿಯೊಂದು ಮನುವಿನ ಸಮಯದಲ್ಲೂ ಭಗವಂತನು ಅವತರಿಸುವ ಒಂದು ಅವತಾರ. ಸೊ ಪ್ರತಿ ದಿವಸ ಬ್ರಹ್ಮನ ದಿವಸದಲ್ಲಿ 14 ಮನುಗಳು ಬಂದ್ರೆ 14 ಮನು ಅವತಾರಗಳು. ಒಮ್ಮೊಮ್ಮೆ ಮನುಗಳನ್ನೇ ಈ ಅವತಾರ ಅಂತಾನು ಹೇಳ್ತಾರೆ. ಒಮ್ಮೊಮ್ಮೆ ಅದರಲ್ಲಿ ವಿಶೇಷವಾಗಿ ಯಾರಾದ್ರೂ ಭಗವಂತನ ಒಂದು ರೂಪ ಅಲ್ಲಿ ಧರ್ಮದ ಸ್ಥಾಪನೆ ಮಾಡೋದು, ಅದರ ಒಂದು ಪಾಲನೆ ಮಾಡೋದು, ರಕ್ಷಣೆ ಮಾಡೋದು ಅಂತ ಕೂಡ ಇಲ್ಲದೆ. ಸೊ ಏನಿವೆ, ಸೊ ಹೀಗೆ ಪ್ರತಿಯೊಂದು ಮನುವಲ್ಲೂ ಬರೋದು ಮನ್ವಂತರ ಅವತಾರ. 14 ಮನುಗಳು ಅಂದ್ರೆ 14 ಮನ್ವಂತರ ಅವತಾರಗಳು. ಒಂದು ಮನುವಿನ ಅವಧಿಯಲ್ಲಿ ಮನುವ ಅಂತರ ಅವತಾರ. ಸೊ ಹೀಗೆ ಎಷ್ಟು ಟೋಟಲ್ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮನ ಜೀವಾವಧಿ ಲೆಕ್ಕ ಮಾಡಿದ್ರೆ 5,04,000 ಅಷ್ಟು ಮನ್ವಂತರ ಅವತಾರ. ಸೊ ಭಗವಂತನ ಅವತಾರಗಳು ಅಸಂಖ್ಯ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ. ಇದು ಸಮುದ್ರ ಅಲೆಗಳು ಇದ್ದಾಗೆ ಭಗವಂತನ ರೂಪದ ಲೆಕ್ಕನೇ ಇಲ್ಲ, ಲೆಕ್ಕ ಮಾಡಕ್ಕಾಗಲ್ಲ. ಮತ್ತೆ ಈ ಅವತಾರ ಇಲ್ಲಿ ಧನ್ವಂತರಿ ಅವತಾರ. ಧನ್ವಂತರಿ ಅವತಾರ, ಸೊ ಅವರಿಂದನೇ ಆಯುರ್ವೇದ ಬಂದದ್ದು, ಅವರಿಂದನೇ ಈ ವೈದ್ಯಕೀಯ ಜ್ಞಾನ ಬಂದದ್ದು. ಇರ್ಬೋದು ಇವಾಗ ಏನೋ ಶೋಧನೆ ಮಾಡ್ತಾ ಇರ್ಬೋದು, ಇನ್ನೊಂದು ಮಾಡ್ತಾ ಇರ್ಬೋದು, ಆದ್ರೆ ಎಲ್ಲಕ್ಕೂ ಕೂಡ ಮೂಲ ಭಗವಂತನೇ. ಭಗವಂತನ ಈ ಅವತಾರವಾಗಿ ಕೂಡ ಅವನು ಬಂದು ಆ ವೈದ್ಯಕೀಯ ಜ್ಞಾನವನ್ನು ಕೊಟ್ಟಿರೋದು, ನಮ್ಗೆ ವೇದಗಳಲ್ಲಿ ಕೊಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಕೊಟ್ಟಿರೋದು? ನಮ್ಗೆ ಈ ದೇಹದ ರೋಗವನ್ನು, ಈ ಮನೋರೋಗವನ್ನು ಇದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ. ಆಕ್ಚುಲಿ ಹೇಳ್ತಾರೆ, ಆಧ್ಯಾತ್ಮಿಕವಾಗಿ ನಾವೆಲ್ಲ ರೋಗದಲ್ಲಿ ಇದ್ದೇವೆ ನಾವು. ಭೌತಿಕ ಕಲ್ಮಶಗಳಿಂದ, ಭೌತಿಕ ಇದರಿಂದ, ಬಹುಷಧಿ ಇದರಲ್ಲಿದ್ದೇವೆ ನಾವು. ಸೊ ಇದ್ರ ಜೊತೆಗೆ ನಮ್ಗೆ ಈ ಭೌತಿಕ ದೇಹಕ್ಕೆ ಈ ಅದರ ಒಂದು ವ್ಯವಸ್ಥೆಯಿಂದಲೇ ನಮ್ಗೆ ರೋಗಗಳಿವೆ. ಮಾನಸಿಕ ಸ್ಥಿತಿಯಲ್ಲೂ ರೋಗಗಳಿವೆ. ಈ ಎಲ್ಲ ರೋಗಗಳು ಕೂಡ ಈ ಭೌತಿಕ ರೋಗಗಳು ಕೂಡ ಇದು ಉಪಾಯ ಇದೆ ಅಂತಾರೆ ವೈದ್ಯಕೀಯ ಜ್ಞಾನದ ಮೂಲಕ. ಆದ್ರೆ ಭಗವಂತನು ಇದ್ರ ಜೊತೆಗೆ ನಮಗೆ ಮೂಲ ರೋಗ ಏನು? ಈ ದೇಹವನ್ನು ಪಡೆದದ್ದೇ ನಮಗೆ ಒಂದು ದೊಡ್ಡ ರೋಗ. ಒಂದು ಜೈಲಲ್ಲಿ ಅಲ್ಲಿ ಇದ್ದಾರೆ ಅಂದ್ರೆ ಅವ್ರಿಗೆ ಕೈದಿಗೆ ಅವ್ರಿಗೊಂದು ಸಪರೇಟ್ ಉಡುಪು ಕೊಡ್ತಾರೆ, ಡ್ರೆಸ್ ಕೊಡ್ತಾರೆ. ಸೊ ಆ ರೀತಿ ನಮಗೆ ಭೌತಿಕ ದೇಹ ಸಿಕ್ಕಿದೆ, ಭೌತಿಕ ಮನಸ್ಸು ಸಿಕ್ಕಿದೆ ಅಂತ ಹೇಳಿದ್ರೆ ಇದೇ ನಮ್ಮ ಒಂದು ಭಗವಂತನ ವಿರೋಧಿಸಿದ ಒಂದು ಲಕ್ಷಣ. ಸೊ ಹೀಗೆ ಇದೇ ಒಂದು ರೋಗ.
ಸಿಕ್ಕಿರೋದೇ ನಮ್ಗೆ. ನಾವು ಆಧ್ಯಾತ್ಮಿಕ ಜೀವಿಗಳು, ಈ ದೇಹ ಸಿಕ್ಕಿದ್ದು, ಈ ಮನಸ್ಸು ಸಿಕ್ಕಿದ್ದೆ, ಭೌತಿಕವಾದ ಇದೇ ನಮ್ಗೆ ಒಂದು ರೋಗದ ಸ್ಥಿತಿ. ಸೊ ಎಲ್ಲವೂ ಕೂಡ ಭಗವಂತನ ಕೃಪೆಯಿಂದ ಈ ರೋಗ ನಿವಾರಣೆ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. 2-3 ಇದೆ, ಇದು ಓದ್ಬೇಡ. 25 ಓದೋಣ. ಯಾರು ಓದ್ತೀರಾ? ಪರಶುರಾಮ ಅವತಾರ. ಜೈ ಕೃಷ್ಣ. ಕ್ಷತ್ರಿಯರೆಂದು ಹೆಸರಾಂತ ರಾಜರುಗಳು ನರಕದಲ್ಲಿ ನರಳಬೇಕೆಂಬ ಇಚ್ಛೆಯಿಂದ ನಿತ್ಯ ಸತ್ಯದ ಮಾರ್ಗದಿಂದ ವಿಮುಖರಾದರು. ಆಗ ಭಗವಂತನು ತನ್ನ ಪರಶುರಾಮ ಋಷಿಯ ಅವತಾರದಲ್ಲಿ ಭೂಲೋಕದ ಮುಳ್ಳುಗಳಾಗಿ ಜನಿಸಿದ್ದ ಆ ಅನಪೇಕ್ಷಿತ ರಾಜರುಗಳನ್ನು ನಿರ್ಮೂಲ ಮಾಡಿದನು. ಹಾಗೆ ಅವನು 21 ಬಾರಿ ಭೂಮಿಯನ್ನು ಸುತ್ತಿ ತನ್ನ ಚೂಪಾದ ಕೊಡಲಿಯಿಂದ ಕ್ಷತ್ರಿಯರನ್ನು ನಿರ್ಮೂಲಗೊಳಿಸಿದನು. ಹರೇ ಕೃಷ್ಣ. ನೆಕ್ಸ್ಟ್ ಮಾತಾಜಿ. ಬ್ರಹ್ಮಾಂಡದ ಎಲ್ಲ ಜೀವಿಗಳ ಬಗೆಗಿನ ತನ್ನ ನಿರ್ವ್ಯಾಜ ಅನುಗ್ರಹದಿಂದಾಗಿ ದೇವೋತ್ತಮ ಪರಮಪುರುಷನು ಸ್ವಾಂಶ ವಿಸ್ತೃತ ರೂಪಗಳೊಂದಿಗೆ ತನ್ನ ಅಂತರಂಗ ಶಕ್ತಿಯಾದ ಸೀತೆಯ ಪ್ರಭುವಾಗಿ ಮಹಾರಾಜ ಇಕ್ಷ್ವಾಕುವಿನ ವಂಶದಲ್ಲಿ ಅವತರಿಸಿದನು. ತನ್ನ ತಂದೆಯಾದ ಮಹಾರಾಜ ದಶರಥನ ಅಪ್ಪಣೆಯಂತೆ ತನ್ನ ಹೆಂಡತಿ ಮತ್ತು ತಮ್ಮನೊಂದಿಗೆ ಕಾಡಿಗೆ ಹೋದನು. ಹಲವು ವರ್ಷಗಳ ಕಾಲ ಅಲ್ಲಿ ವಾಸ ಮಾಡಿದನು. ಭೌತಿಕವಾಗಿ ಮಹಾಶಕ್ತಿಶಾಲಿಯಾಗಿದ್ದ ದಶಶಿರನಾದ ರಾವಣನು ಅವನ ವಿರುದ್ಧವಾಗಿ ಮಹಾ ಅಪರಾಧವನ್ನು ಎಸಗಿ ಅಂತಿಮವಾಗಿ ನಾಶವಾದನು. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗ್ಬಿಡಿ ಮಾತಾಜಿ. ಕಂಟಿನ್ಯೂ ರಾಮ ಅವತಾರದ ಬಗ್ಗೆನೆ. ಮತ್ತೆ ದೇವೋತ್ತಮ ಪುರುಷನಾದ ರಾಮಚಂದ್ರನು ತನ್ನ ಆತ್ಮೀಯ ಗೆಳತಿ ಸೀತೆಯ ಅಗಲಿಕೆಯಿಂದ ನೊಂದವನಾಗಿ ಸ್ವರ್ಗ ಸಾಮ್ರಾಜ್ಯವನ್ನು ಸುಡವಹಿಸುವ ಹರನ ಕಣ್ಣುಗಳಂತಹ ಉರಿಯುವ ಕಣ್ಣುಗಳಿಂದ ತನ್ನ ಶತ್ರುವಾದ ರಾವಣನ ಪಟ್ಟಣದ ಮೇಲೆ ದೃಷ್ಟಿ ಹಾಯಿಸಿದನು. ತನ್ನ ಕುಟುಂಬದ ಸದಸ್ಯರುಗಳಾದ ತಿಮಿಂಗಲಗಳು, ಸರ್ಪಗಳು ಮತ್ತು ಮೊಸಳೆಗಳು ಕೋಪದಿಂದ ಕೆಂಪಾದ ಭಗವಂತನ ಕಣ್ಣುಗಳ ತಾಪದಿಂದ ಸುಟ್ಟು ಹೋಗುವುದನ್ನು ಮನಗಂಡು ಭಯದಿಂದ ಕಂಪಿಸುತ್ತಾ ಮಹಾಸಾಗರವು ಅವನಿಗೆ ದಾರಿ ಬಿಟ್ಟುಕೊಟ್ಟಿತು. ಇನ್ನೊಂದು ಮಾತಾಜಿ, ಲಾಸ್ಟ್ 25. ರಾವಣನು ಯುದ್ಧದಲ್ಲಿ ಹೋರಾಡುತ್ತಿದ್ದಾಗ ಸ್ವರ್ಗಾಧಿಪತಿ ಇಂದ್ರನನ್ನು ಹೊತ್ತ ಆನೆಯ ದಂತವು ರಾವಣನ ಎದೆಯನ್ನು ತಾಗಿ ಚೂರು ಚೂರಾಗಿತ್ತು. ಚೆಲ್ಲಾಡಿದ ತುಂಡುಗಳು ಎಲ್ಲ ದಿಕ್ಕುಗಳನ್ನು ಪ್ರಕಾಶಗೊಳಿಸಿದವು. ಇದರಿಂದ ರಾವಣನು ತನ್ನ ಶಕ್ತಿಯ ಬಗ್ಗೆ ಗರ್ವಿತನಾದನು. ಮತ್ತೆ ತಾನೇ ದಿಗ್ವಿಜಯಿ ಎಂದು ಭಾವಿಸಿಕೊಳ್ಳುತ್ತಾ ಹೋರಾಡುತ್ತಿದ್ದ ಯೋಧರ ನಡುವೆ ಅಲೆದಾಡಲು ಪ್ರಾರಂಭಿಸಿದನು. ಆದರೆ ಅವನ ಹಟ್ಟಹಾಸ ಮೆರೆದಾಟಗಳು ದೇವೋತ್ತಮ ಪುರುಷನಾದ ರಾಮಚಂದ್ರನ ಬಿಲ್ಲಿನ ಟೇಂಕಾರವನ್ನು ಕೇಳಿದೊಡನೆಯೇ ಸ್ಥಗಿತಗೊಂಡವು. ಭಾವಾರ್ಥ ನೋಡಿ ಮಾತಾಜಿ. ಜೀವಿಯು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಭಗವಂತನು ಕೈಬಿಟ್ಟಾಗ ಯಾರೂ ಅವನನ್ನು ರಕ್ಷಿಸಲಾರರು. ಹಾಗೆಯೇ ಅವನು ಎಷ್ಟೇ ದುರ್ಬಲನಾಗಿದ್ದರೂ ಭಗವಂತನ ರಕ್ಷಣೆ ದೊರೆತರೆ ಅವನನ್ನು ಯಾರೂ ನಾಶಗೊಳಿಸಲಾರರು. ಎಸ್. ಸೊ ಆಯ್ತು. ಸೊ ಶ್ರೀರಾಮಚಂದ್ರ ಅವತಾರ ಡೀಟೇಲ್ ಆಗಿದೆ. ಸೊ ಇಲ್ಲಿ ಅವ್ರ ಬಗ್ಗೆ ಡೀಟೇಲ್ ಅಂದ್ರೆ ಹೇಳ್ತಾರೆ, ಕಲಯ ಅಂದ್ರೆ ಅವರು ತಮ್ಮ ವಿಸ್ತರಣೆಗಳೊಟ್ಟಿಗೆ ಅವತರಿಸಿದರು ಅಂತ. ಸೊ ಪ್ರಭುಪಾದರ ಸ್ವಲ್ಪ ನಮ್ಗೆ ಹೇಳ್ತಾ ಇರೋದು, ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ ಎಲ್ಲರೂ ಕೂಡ ಭಗವಂತನ ರೂಪಗಳೇ, ವಿಷ್ಣು ತತ್ವವೇ. ಈ ಭಗವಂತನ ಚತುರ್ವ್ಯೂಹ ರೂಪ ಯಾವುದು? ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ, ಸಂಕರ್ಷಣ. ಸೊ ರಾಮ ಅಂದ್ರೆ ವಾಸುದೇವ, ಸಂಕರ್ಷಣ ಅಂದ್ರೆ ಲಕ್ಷ್ಮಣ, ಭರತ ಅಂದ್ರೆ ಪ್ರದ್ಯುಮ್ನ ಅನ್ಕೊಳ್ತೇನೆ, ಆಮೇಲೆ ಶತ್ರುಘ್ನ ಅನಿರುದ್ಧ ಅನ್ಸುತ್ತೆ. ಸೊ ನೋಡಿ ಅದೇ ಸ್ವಲ್ಪ ಲಾಸ್ಟ್ ಆಚೆ. ಸೊ ಹೀಗೆ ಅವರೆಲ್ಲರೂ ವಿಷ್ಣು ರೂಪಗಳೇ, ಭಗವಂತನು ಅವತರಿಸಿದ್ದು ಅಂತ ಇಲ್ಲಿ ಭಾಗವತದಲ್ಲಿ ಹೇಳ್ತಾ ಇದೆ ಇದು. ಸೊ ಹಾಗೆ ಇದು ನಾವು ಸ್ವೀಕಾರ ಮಾಡ್ಬೇಕು ನಾವು ಅಂತ ಹೇಳ್ತಾರೆ. ಎನಿವೆ, ಸೊ ಮತ್ತೆ ಭಗವಂತನ ಆ ದಿವ್ಯ ದೃಷ್ಟಿ ಆ ಕಡಲು, ಸಮುದ್ರ, ಅದು ಅವ್ರಿಗೆ ದಾರಿ ಕೊಡದೆ ಇರುವಾಗ ಅವರ ಕಣ್ಣಿನಿಂದನೇ ಅವರು ಅಲ್ಲಿ ಎಲ್ಲ ಒಂದು ಅಲೆಗಳು ಬರೋ ರೀತಿಯಲ್ಲಿ, ಮತ್ತೆ ಮೊಸಳೆಗಳು, ಅಲ್ಲಿ ದೊಡ್ಡ ದೊಡ್ಡ ಹಾವುಗಳು ಎಲ್ಲವೂ ಕೂಡ, ತಿಮಿಂಗಲಗಳು ಅವೆಲ್ಲವೂ ಕೂಡ ಡಿಸ್ಟರ್ಬ್ ಆಗ್ಬಿಟ್ಟು. ಸೊ ಹೇಳ್ತಾರೆ, ಇದು ಭಗವಂತನ ಇದು ಶಕ್ತಿ, ಇದು ಎಲ್ಲಾದ್ರೂ ಸಾಧ್ಯ ಆಗತ್ತಾ? ನಮ್ಗೇನೋ ಕೋಪಗೊಂಡು ನಾವು ಕಣ್ಣು ಆತರ ನಾವು ನೋಡಿದ್ರೆ ಏನಾದ್ರು ಈ ತರ ಆಗುತ್ತಾ? ಏನೂ ಆಗೋದಿಲ್ಲ. ಸೊ ಆದ್ರೆ ಹೇಳ್ತಾರೆ,
ಭಗವಂತ ಅನ್ನೋದು ಈ ತರ ಅವನ ದಿವ್ಯ ಅಸ್ತಿತ್ವ. ಸೊ ಅವನ ನೋಡೋದ್ರಿಂದನೇ ಅವನು ಅಷ್ಟು ಆ ರೀತಿಯ ಒಂದು ಭೌತಿಕವಾಗಿ ಇಲ್ಲಿ ಒಂದು ತಳಮಳ ಮಾಡ್ಬೋದು. ಸೊ ಭಗವಂತನದೆಲ್ಲವೂ ಕೂಡ ಆಧ್ಯಾತ್ಮಿಕವಾದದ್ದು, ದಿವ್ಯವಾದದ್ದು. ಸೊ ಅವನ ಈ ಒಂದು ಕ್ರೋಧ, ಈ ಒಂದು ಕೋಪ ಇದೆಲ್ಲವೂ ಕೂಡ ಭೌತಿಕವಾದದ್ದು. ಸೊ ಅದನ್ನು ಕೂಡ ಹೇಳ್ತಾರೆ. ಓಕೆ, ಸೊ ನನ್ನ ಮನವಿ, ಈ ವಾರ ನೀವು ಎಲ್ಲರೂ ಡಿಸ್ಕಸ್ ಭಾವಾರ್ಥ ಎಲ್ಲ ಜೊತೆಗೆ ಓದಿ. ಇದು ಏನೇನು ಗ್ರೂಪ್ಸ್ ಇದೆ ಅದರಲ್ಲಿ ಈ 25 ಶ್ಲೋಕನೂ ಓದಿ, ಮತ್ತೆ ಮುಂದೆ ಬರೋ 25 ಶ್ಲೋಕನೂ ಓದಿ. ಸೊ ಅದರಲ್ಲಿ ಸ್ವಲ್ಪ ತತ್ವ ವಿಷಯ ಅಲ್ಲಿ ಜಾಸ್ತಿ ಇರ್ಬೋದು ಅನ್ಸುತ್ತೆ. ಫಸ್ಟ್ 25 ಅಂತೂ ಹೆಚ್ಚಾಗಿ ನಮಗೆ ಆಲ್ರೆಡಿ ಗೊತ್ತಿರೋದೆ, ಆದ್ರೆ ಒಂದೊಂದು ಪಾಯಿಂಟ್ಸ್ ಇಲ್ಲಿ ಬ್ರಹ್ಮದೇವರು ಇಲ್ಲಿ ಮಾಡ್ತಾರೆ. ಪ್ರೋಪ ಭಾವಾರ್ಥದಲ್ಲಿ ಒಂದೊಂದು ಪಾಯಿಂಟ್ಸ್ ಎತ್ತಿರ್ತಾ ಇದ್ದಾರೆ. ಓಕೆ, ಯಾರು ಏನಾದ್ರು ಪ್ರಶ್ನೆ ಏನಾದ್ರು ಇದಿದ್ರೆ, ಏನಾದ್ರು ಡಿಸ್ಕಷನ್ ಏನಾದ್ರೆ ಇಲ್ಲ ಅಂದ್ರೆ ಪ್ರಭುಜಿ ಹರೇ ಕೃಷ್ಣ. ಹಂಸಾವತಾರದ ಬಗ್ಗೆ ಒಂಚೂರು ಹೇಳಿ ಪ್ರಭುಜಿ, ಅರ್ಥ ಆಗ್ಲಿಲ್ಲ ಸರಿಯಾಗಿ. ಹಂಸಾವತಾರ ಆಕ್ಚುಲಿ ನಮಗೆ ಇದ್ರಲ್ಲೂ ಕೂಡ ಹೇಳ್ತೀವಿ. ಇದ್ರಲ್ಲಿ ನೀವು ಮಧ್ವಾಚಾರ್ಯರು ಇದ್ರಲ್ಲಿ ನೋಡಿದ್ರೆ ಅವರು ಅಲ್ಲಿಗೆಲ್ಲೋ ಲಿಂಕ್ ಮಾಡ್ತಾರೆ, ಹಂಸಾವತಾರನೇ ಲಿಂಕ್ ಮಾಡ್ತಾರೆ. ಲಿಂಕ್ ಮಾಡಿ ಅವರ ಗುರು ಪರಂಪರೆ ಲಿಸ್ಟ್ ಬರ್ತಾರೆ. ಸೊ ನೀವು ಬೆಳಿಗ್ಗೆ ಕ್ಲಾಸ್ ಎಷ್ಟು ಜನ ಕೇಳಿದ್ರು ಗೊತ್ತಿಲ್ಲ ನನಗೆ ಇವತ್ತು. ಆಕ್ಚುಲಿ ಕನ್ನಡ ಯಾರು ಟ್ರಾನ್ಸ್ಲೇಟ್ ಮಾಡಿ ಚೆನ್ನಾಗಿರ್ತಾ ಇತ್ತು. ಎನಿವೆ, ಯಾಕಂದ್ರೆ ಗುರುತತ್ವದ ಪಾಯಿಂಟ್ಸ್ ಸ್ವಲ್ಪ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆ ಎರಡು ಕಡೆನೂ ಇರೋದ್ರಿಂದ ನಮ್ಗೆ ಈಗ ಸ್ವಲ್ಪ ಅದರ ಇದು ಗೊತ್ತು, ಯಾವ್ದು ಏನು ಹೇಗೆ. ಸೊ ಎನಿವೆ, ಸೊ ಅವ್ರು ಹೇಳ್ತಾ ಇದ್ರು ನಮಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ನಮಗೆ ಈ ಇದು ಕೊಟ್ಟಿದ್ದಾರೆ. ಭಗವದ್ಗೀತೆ ಯಥಾರೂಪದಲ್ಲಿ ನೋಡಿ 32 ಜನ ಕೊಟ್ಟಿದ್ದಾರೆ. ಅಲ್ಲಿ ಹಂಸಾವತಾರದೆಲ್ಲ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಾಂದ್ರೆ ಮಧ್ವಾಚಾರ್ಯ ಮಠಗಳಲ್ಲಿ ಹೋದ್ರೆ ಅಷ್ಟಮಠಗಳಲ್ಲಿ ಅವ್ರು ಹೆಚ್ಚಾಗಿ ಅದರ ಒಂದು ಲಿಂಕ್ ಕೂಡ ಕೊಡ್ತಾರೆ. ಅದು ಇದೆ, ಇಲ್ಲ ಅಂತಲ್ಲ, ಅಲ್ಲಿಂದ ಲಿಂಕ್ ಇದೆ. ಅಚ್ಯುತ ಪ್ರೇಕ್ಷಕರು ಆ ಲಿಂಕ್ ಅಲ್ಲಿ ಬರ್ತಾರೆ ಇದೆ. ಬಟ್ ಎನಿವೆ, ನಮಗೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಒಂದ್ ಕಡೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಡಿಸೈಕ್ಲಿಕ್ ಸಕ್ಸೆಷನ್ ಅಂದ್ರೆ ಡಿಸೈಕ್ಲಿಕ್ ಕನ್ಕ್ಲೂಷನ್ ಅಂತ ಹೇಳ್ತಾರೆ. ಗುರುಶಿಷ್ಯ ಪರಂಪರಾ ಅಂದ್ರೆ ಏನಂದ್ರೆ ಅದರ ಒಂದು ತಿರುಳು, ಅದರ ಒಂದು ಸಮರಿ, ಅದರ ಸಾರಾಂಶ ಇದೆ, ಅದು ಮುಖ್ಯ. ಅದು ಮುಖ್ಯ, ಅದು ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ ನಮ್ಮ ಪರಂಪರೆಯಲ್ಲಿ ಒಂದು ರೀತಿಯಲ್ಲಿ ಆ ದೀಕ್ಷೆ ಕನೆಕ್ಷನ್ ಇಲ್ಲ ಇಲ್ಲಿ ಮಧ್ಯದಲ್ಲಿ, ಆದ್ರೆ ಅದು ಶಿಕ್ಷಾಯಿಂದ ಕನೆಕ್ಷನ್ ಆಗ್ತಾ ಇದೆ ಅಂತ ಅದು ಹೇಳ್ತಾ ಇದ್ರು. ಬಹಳ ಚೆನ್ನಾಗಿ ಅದು ಪಾಯಿಂಟ್ಸ್. ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜು ಮತ್ತೆ ಭಕ್ತಿ ವಿನೋದ್ ಠಾಕೂರ್ ಆಗ್ಬೋದು, ಇಲ್ಲ ಭಕ್ತಿ ವಿನೋದ್ ಠಾಕೂರ್ ಮತ್ತೆ ಜಗನ್ನಾಥ್ ದಾಸ್ ಬಾಬಾಜಿ ಅಲ್ಲಿ ಕನೆಕ್ಷನ್ ಅಲ್ಲಿ ಶಿಕ್ಷಾ. ಇಲ್ಲ ಮಧ್ವಾಚಾರ್ಯರದು ಕೂಡ ನಮ್ಗೆ ಭಕ್ತಿ ಶಾಸ್ತ್ರ ಕೊಡೋದು ವೇದವ್ಯಾಸರ ಜೊತೆಗೆ ಅದು ಶಿಕ್ಷಾ ಅಂತ. ಅದು ದೀಕ್ಷಾ ಲಿಂಕ್ ಅಲ್ಲ. ದೀಕ್ಷಾ ಲಿಂಕ್ ಉಚಿತ ಪ್ರೇಕ್ಷಕ ಇರ್ತಾರೆ. ಅವ್ರ ಒಂದೊಂದು ಲಿಂಕ್ಸ್ ಇದೆ. ಒಂದೊಂದು ಮಧ್ಯದಲ್ಲಿ ನರೋತ್ತಮ ದಾಸ್ ಠಾಕೂರ್ ಆದ್ಮೇಲೆ ವಿಶ್ವನಾಥಿ ಚಕ್ರವರ್ತಿ ಠಾಕೂರ್, ಅಲ್ಲಿ ಮಧ್ಯದಲ್ಲಿ ಅಲ್ಲಿ ನರೋತ್ತಮ ದಾಸ್ ಠಾಕೂರ್ ಅವ್ರ ಆದ್ಮೇಲೆ ಅವ್ರ ಶಿಷ್ಯರು ಯಾರೋ ಗಂಗಾದಾಸ್ ಚಕ್ರವರ್ತಿ ಅನ್ಸ್ಕೊಳ್ತೀನಿ, ಇಬ್ರು ಬರ್ತಾರೆ. ನಂತರ ಇದು ಬರೋದು, ಆದ್ರೆ ಅವ್ರ ಮೆನ್ಷನ್ ಇಲ್ಲ. 32 ಮೆನ್ಷನ್ ಇಲ್ಲ ಅಂದ್ರೆ ಅವರು ಇಲ್ಲಿ ಹೇಳೋದ್ರು ಅವ್ರೇನು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವ್ರ ಬಗ್ಗೆ ಕೂಡ ಇದೆ. ಯಾರು ಗಂಗಾದಾಸ್ ಚಕ್ರವರ್ತಿನ ಯಾರೋ ಅವರು ಒಂದ್ಸಲ ನರೋತ್ತಮ ದಾಸ್ ಠಾಕೂರ್ ಬಗ್ಗೆ ಅವ್ರನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ದೆ ಯಾರು ಹೇಳ್ತಾರೆ, ಯಾರು ಸ್ವಲ್ಪ ಜನ ಏನ್ ಮಾಡ್ತಾರೆ, ಇವ್ರು ಚಾಲೆಂಜ್ ಮಾಡಕ್ ಬರ್ತಾರೆ. ಆಗ ಇವ್ರ ಶಿಷ್ಯರು ಯಾರು ಗಂಗಾದಾಸ್ ಚಕ್ರವರ್ತಿ ಅಲ್ಲ ಅಂದ್ಕೊಳ್ತೇನೆ, ಒಂದ್ 2-3 ಜನ ಸೇರ್ ಏನ್ ಮಾಡ್ತಾರೆ, ಇವರು ಒಂದು ಸಾಮಾನ್ಯ ವ್ಯಕ್ತಿಗಳಾಗ ತರ ಹೋಗಿ ಅಲ್ಲೊಂದು ಹಳ್ಳಿಯಲ್ಲಿ ಅಂದ್ರೆ ಅವರ ನರೋತ್ತಮ ದಾಸ್ ಠಾಕೂರ್ ಅವರ ಊರು ಹೊರಗೆ ಇನ್ನ ಬೇರೆ ಅವರ ಚಾಲೆಂಜ್ ಮಾಡೋ ವಿದ್ವಾಂಸರು ಬರ್ತಾ ಇದ್ದಾರೆ. ಇವ್ರ ಮಧ್ಯದಲ್ಲೆಲ್ಲೋ ನಿಂತು ಇವರೊಂದು ಮಾರ್ಕೆಟ್ ಅಲ್ಲಿ ಏನೋ ಒಂದು ಮಾರಾಟ ಮಾಡೋ ಇವ್ರ ತರ ಹೋಗ್ತಾರೆ ಯಾವ ಶಿಷ್ಯರು. ಅವ್ರು ಹೋಗಿ ಅವರು ಬಂದಾಗ ಇವರು ಸಂಸ್ಕೃತದಲ್ಲಿ ಮಾತಾಡ್ತಾರೆ. ಸಂಸ್ಕೃತದಲ್ಲಿ ಮಾತಾಡಿ ಮತ್ತೆ ಇನ್ನೊಂದು ಯಾವ್ದೋ ಒಂದು ವಾದದಲ್ಲಿ ಅವ್ರನ್ನ ಸೋಲಿಸ್ತಾರೆ ಕೂಡ. ಆಮೇಲೆ ಕೊನೆಗೆ ಕೇಳ್ತಾರೆ ಅವ್ರಿಗೆ, ನೀವು ಯಾರು ಅಂತ ಕೇಳಿದ್ರೆ ನಾವು ನರೋತ್ತಮ ದಾಸ್ ಠಾಕೂರ್ ಅವರ ಶಿಷ್ಯರು ಅಂತ. ಅವರು ಅವರ ಒಂದು ವೇಷಭೂಷಣದಲ್ಲಿ ಇವರು ಬ್ರಾಹ್ಮಣರಾಗೂ ಇರೋದಿಲ್ಲ. ಅವರು ಆಕ್ಚುಲಿ ಬ್ರಾಹ್ಮಣರು, ಗಂಗಾದಾಸ್ ಚಕ್ರವರ್ತಿ ಅಲ್ಲ. ಆದ್ರೆ ಅಲ್ಲಿ ಒಂದು ನಮ್ಮ ಗುರುಗೆ ಚಾಲೆಂಜ್ ಮಾಡಕ್ ಬರ್ತಾ ಇದ್ದಾರಲ್ಲ ಅಂತ ಅದನ್ನ ಅವ್ರನ್ನ ಎದುರ್ಸಕ್ಕೆ ಅವರು ಆ ಸನ್ನಿವೇಶ ಅವ್ರು ಹೋಗಿ ಒಂದು ವ್ಯಾಪಾರಿಗಳಾಗೋ ಏನೋ ಅವರು ಅಲ್ಲಿ ಅವ್ರನ್ನ ಅಪೋಸಿಟ್ ಪಾರ್ಟಿನ ಡೀಲ್ ಮಾಡೋದು. ಸೊ ನಂತರ ಇವರ ಒಂದು ಇದನ್ನ ನೋಡಿ, ಇನ್ಫ್ಲುಯೆನ್ಸ್ ನೋಡಿ ಅವರು ಬಿಟ್ಟು ಹೋಗ್ಬಿಡ್ತಾರೆ. ಬರೋದಿಲ್ಲ, ನರೋತ್ತಮ ದಾಸ್ ಹತ್ರ ಬರೋದಿಲ್ಲ. ಇವರ ಶಿಷ್ಯರು ಸಾಧಾರಣ ವೃತ್ತಿಗಳಲ್ಲಿದ್ದೇ ಇಷ್ಟು ಬುದ್ಧಿವಂತರಾಗಿದ್ರೆ ಇವರ ಗುರು ಆದ ಆಚಾರ್ಯ ನರೋತ್ತಮ ದಾಸ್ ಠಾಕೂರ್ ಎಷ್ಟು ಇದಾಗಿರ್ಬೇಕು. ಸೊ ಎನಿವೆ, ಸೊ ಆತರ ವ್ಯಕ್ತಿನೂ ಕೂಡ ಲಿಸ್ಟ್ ಅಲ್ಲಿ ಇಲ್ಲ. ನಾನೇನ್ ಪಾಯಿಂಟ್ ಹೇಳ್ತಾ ಇದ್ದೆ, ನರೋತ್ತಮ ದಾಸ್ ಠಾಕೂರ್ ಶಿಷ್ಯರು ಈ ತರ ಒಂದು ದೊಡ್ಡ ವ್ಯಕ್ತಿಗಳು ಕೂಡ ಆ 32 ಲಿಸ್ಟ್ ಅಲ್ಲಿ ಇಲ್ಲ. ಆದ್ರೆ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಬರೋದು ವಿಶ್ವನಾಥ್ ಚಕ್ರವರ್ತಿ. ಸೊ ಹೀಗೆ ಇಲ್ಲಿ
ಇರ್ಬೋದು ಒಂಥರ ಈ ತರ ಲಿಂಕ್ಸ್ ಈ ತರ ಇದ್ದಾರೆ, ಆದ್ರೆ ಮಧ್ಯದಲ್ಲಿ ಇದ್ದಾರೆ, ಅವ್ರು ಇಲ್ಲ ಅಂತ ಇದ್ದಾರೆ ಅಂದ್ರೆ ಅಲ್ಲಿ ಅಲ್ಲಿ ಗುರುಸ್ ಲಿಂಕ್ಸ್ ರೆಗ್ಯುಲರ್ ಗುರುಸ್ ಇದ್ದಾರೆ ಅಲ್ಲಿ. ಸೊ ನಮ್ಗೆ ಈ ರಿತ್ವಿಕ್ ಇದರಲ್ಲಿ ಇದು ನಮ್ಗೆ ಅಗತ್ಯ ಇದೆ. ಒಂದು ಪ್ರಭುಪಾದ ಕೊಟ್ಟಿರೋ ಸಿಸ್ಟಮ್ ಅಲ್ಲಿ ಅದು ಇದು ವ್ಯಕ್ತಿಗಳಿದ್ದಾರೆ, ನಮ್ಮ ದೀಕ್ಷಾ ಗುರು ಆಗಿರ್ಬೋದು, ಇಲ್ಲ ಅವರು ಶಿಕ್ಷಣ ಕೊಡ್ಬೋದು ಅವರು. ಸೊ ಇದರಲ್ಲಿ ಇದು ಲಿಂಕ್ ಇದೆ, ಇದು ಅಲ್ಲಿಗೆ ಪ್ರಭುಪಾದ ಇಲ್ಲ ಅಂತ ಅಲ್ಲ. ಇಲ್ಲಾಂದ್ರೆ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎಷ್ಟೊಂದು ನೋಡಿ ಅವ್ರು ಪ್ರಭುಪಾದ ಲೈನ್ಸ್ ಬರೆಯೋದು ನಾವು ಮಿಸ್ರೀಡಿಂಗೇ ಮಾಡ್ತೀವಿ, ನಾವು ಬೇರೆ ರೀತಿಯ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ. ಸೊ ನಮಗೆ ಅದು ಇದೆ, ಆ ಪಾತ್ರ ಕೊಟ್ಟಿದ್ದಾರೆ, ಶ್ರೀಲ ಪ್ರಭುಪಾದ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದನ್ನು ಮುಂದುವರಿಯೋದು, ಅದು ಮುಂದುವರಿಯುತ್ತೆ, ಪರಂಪರೆ ಈ ರೀತಿ ಮುಂದುವರಿಯುತ್ತೆ. ನೆಕ್ಸ್ಟ್ ಎನಿವೆ ಹಂಸಾವತಾರ, ನಿಮ್ ಪಾಯಿಂಟ್ ಹಂಸಾವತಾರದ ಬಗ್ಗೆ ಇತ್ತು. ಹಂಸಾವತಾರ ಕುಮಾರರು ಕೂಡ ಅವರು ಉಪದೇಶ ಮಾಡೋದಿದೆ ಅನ್ಸ್ತಲ್ಲ. ಹಂಸಾವತಾರ ಮುಂದೆ ಬರುತ್ತೆ, ಅದು ಭಾಗವತ 12ನೇ ಸ್ಕಂದನ. ಯಾರಿಗೂ ಇನ್ನ ಯಾರು ಗೊತ್ತಿದ್ರೆ ಹೇಳ್ಬೋದು. ಹಂಸಾವತಾರ ಓಕೆ. ಪ್ರಭುಜಿ ಇದು 11th ಕ್ಯಾಂಟೋ 13th ಚಾಪ್ಟರ್ ಇದೆ ಪ್ರಭುಜಿ, ಹಂಸಾವತಾರ. 11th ಕ್ಯಾಂಟೋ 13th ಚಾಪ್ಟರ್. Hamsavatara answers the sons of Brahma, questions of the sons of Brahma. Yes, Prabhuji. ಕರೆಕ್ಟ್. ಸನಕ ಸನಾತನ ಅವ್ರಿಗೆ ಅವರ ಇದು ಅದೇ ಇಲ್ಲಿ ಹೇಳ್ತಾ ಇರೋದು, ಇವ್ರು ಕೂಡ ಇದ್ದಾರೆ ಅಂತ. ನಾರದರು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದು ಅಂತ ಹೇಳ್ತಾರೆ. ಸೊ ನಾರದು ಕೂಡ ಸಹ ಅವ್ರ ಜೊತೆಗಿದ್ರು ಅನ್ಸುತ್ತಾಗ. ಸೊ ನಾರದರು ಕೂಡ ಬ್ರಹ್ಮನ ಮಕ್ಕಳೇ. ಸೊ ಇಲ್ಲಿ ಹೇಳ್ತಾ ಇರೋದು ಬ್ರಹ್ಮನ ಮಕ್ಕಳಿಗೆ ಅಂತ ಅಧ್ಯಾಯದ ಹೆಡಿಂಗ್. ಸೊ ನಾರದರು ಕೂಡ ಸೇರಿದಂತೆ ಕುಮಾರರಿಗೆ ಅವರು ಆದ್ಯತೆ ಕೊಡ್ತಾರೆ. ಎಸ್, ಓಕೆ. ಸೊ ಪ್ರಭುಜಿ ಹೇಳಿದಾಗೆ 11th ಕ್ಯಾಂಟೋ 13ನೇ ಅಧ್ಯಾಯ. ಸೊ ಅಲ್ಲಿ ಓದಿ, ಯಾರು ಡೀಟೇಲ್ ಬೇಕು ಅಂದ್ರೆ ಬರುತ್ತೆ, ಮುಂದೆ ಬರುತ್ತೆ, ಮುಂದೆ ಓದಿ. ಸೊ ಇದು ಕೃಷ್ಣ ಉದ್ಧವ್ ಅವ್ರಿಗೆ ಹೇಳ್ತಾ ಇರೋದು ಅನ್ಸುತ್ತೆ, ಹಂಸಾವತಾರದ ಬಗ್ಗೆ.